ಈ ಕಾರ್ಯಕ್ರಮದ ಮಹಾಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಭದ್ರಾವತಿ ಅವರ ಡಬಲ್ ಸ್ಟಾರ್ ಅವಲಕ್ಕಿ, ಪವರ್ಡ್ ಬೈ ಟೆಕ್ನಿಕಾ ಹೋಮ್ ಅಪ್ಲಯನ್ಸಸ್. ಸಹ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಲಲಿತಾ ಜ್ಯುವೆಲರಿ, ಸಾಯಿ ಓಷಿಯನ್ ಮಾರ್ಟ್, ನರನ್ಸ್ ಅವರ್ ಡೈಲಿ ಬ್ರೆಡ್, ಅವರ್ ಡೈಲಿ ಫುಡ್. ವೆನ್ಯೂ ಪಾರ್ಟ್ನರ್ ಐಡಿಎಸ್ ಮ್ಯಾಂಗ್ಳೂರ್, ಮಾಸ್ಟರ್ ಕ್ಲಾಸ್, ಫಾರ್ಮ್ ಬ್ಯೂಟಿ, ಕಾಸ್ಟ್ಯೂಮ್ ಕರ್ಟಸಿ, ಮಂತ್ರ ಐಎಕ್ಸಿ ಫ್ಯಾಷನ್. ನಮಸ್ಕಾರ ವೀಕ್ಷಕರೇ, ಪುರಾಣಗಳಲ್ಲಿ ಪ್ರತಿ ಸಲನೂ ನಾವು ಓದಲಿಕ್ಕೆ ಸಿಕ್ಕಿದೆ ಏನಂತ ಹೇಳಿದ್ರೆ, ಶ್ರೀಕೃಷ್ಣನಿಗೆ ನೈವೇದ್ಯಗಳಲ್ಲಿ ಬಹಳಷ್ಟು ಪ್ರಿಯವಾದದಂತ ಹೇಳಿದ್ರೆ ಅದು ಅವಲಕ್ಕಿ ಅಂತ ಹೇಳ್ತಾರೆ. ಸೊ ಎಲ್ರಿಗೂ ಗೊತ್ತಿದೆ, ಬೆಳಿಗ್ಗೆ ಎದ್ದ ತಕ್ಷಣ ಅಥವಾ ಮಧ್ಯಾಹ್ನ ಊಟಕ್ಕೆ ಅಥವಾ ರಾತ್ರಿ ಊಟಕ್ಕೆ, ಸಂಜೆ ಸ್ನ್ಯಾಕ್ಸ್ಗೆ ಅವಲಕ್ಕಿದ್ದೇ ಬೇರೆ ಬೇರೆ ಖಾದ್ಯಗಳಿದ್ರೆ ಹೇಗಾಗುತ್ತೆ? ಖಂಡಿತ ಬೋರ್ ಆಗಲ್ಲ. ಯಾಕಂತ ಹೇಳಿದ್ರೆ ನಮ್ಮ ಈ ವಿನೂತನ ಶೈಲಿಯ ರಿಯಾಲಿಟಿ ಶೋ ಏನಿದೆ, ಅವಲಕ್ಕಿಯಲ್ಲಿ ವಿಧವಾದ ಮತ್ತು ವಿಶಿಷ್ಟವಾದ ರುಚಿಕರವಾದಂತಹ ಖಾದ್ಯಗಳನ್ನು ತಯಾರಿಸುವಂತಹ ಈ ಒಂದು ಸ್ಪರ್ಧೆ ನಮ್ಮ ಟಿವಿಯ ಸಮಸ್ತ ವೀಕ್ಷಕರಿಗೆ ಸಂತೋಷ್ ರೈಸ್ ಮಿಲ್ಸ್ ಭದ್ರಾವತಿ ಅವರ ಡಬಲ್ ಸ್ಟಾರ್ ಅವಲಕ್ಕಿ ಅರ್ಪಿಸ್ತಾ ಇರುವಂತಹ ಅವಲಕ್ಕಿ ಅದ್ಭುತ ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ನಾನು ನಿಮ್ಮ ಪ್ರೀತಿಯ ಹೋಸ್ಟ್ ವಿಜೆ ಡಿಕ್ಸನ್. ನಮ್ಮ ಕಾರ್ಯಕ್ರಮದ ಪವರ್ಡ್ ಬೈ ಸ್ಪಾನ್ಸರ್ಸ್ ಬಂದ್ಬಿಟ್ಟು ಟೆಕ್ನಿಕಾ ಹೋಮ್ ಅಪ್ಲಯನ್ಸಸ್, ಜೊತೆಗೆ ಕೋ ಸ್ಪಾನ್ಸರ್ಸ್ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಲಲಿತಾ ಜ್ಯುವೆಲ್ಲರ್ಸ್ ಮತ್ತು ಸಾಯಿ ಓಷನ್ ಮಾರ್ಟ್. ಹಾಗೆಯೇ ವೆನ್ಯೂ ಪಾರ್ಟ್ನರ್ ಬಂದ್ಬಿಟ್ಟು ಮಾಸ್ಟರ್ ಕ್ಲಾಸ್, ಐಡಿಎಸ್ ಮತ್ತು ಫಾರ್ಮ್ ಬುಟಿಕ್. ಜೊತೆಗೆ ನಮ್ಮ ಕಾಸ್ಟ್ಯೂಮ್ ಕರ್ಟಸಿ ಬಂದ್ಬಿಟ್ಟು ಮಂತ್ರ ಐಎಕ್ಸಿ ಫ್ಯಾಷನ್ ವಿಲ್ಲಾ. ಆಗ್ಲೇ ಹೇಳ್ದೆ, ಈ ಅವಲಕ್ಕಿಯಲ್ಲಿ ಯಾವುದೂ ಕೂಡ ಆಗಲ್ಲ ಅಂತ ಇಲ್ಲ, ಏನೆಲ್ಲ ಆಗುತ್ತೆ ಅಂತ ಹೇಳಿ ತೋರಿಸ್ತಾ ಇದೆ ಈ ಒಂದು ಅದ್ಭುತವಾದಂತಹ ಸ್ಪರ್ಧೆ. ಸೊ ಯಾವಾಗಲೂ ಇರುವ ಹಾಗೆಯೇ ಇವತ್ತು ಕೂಡ ಅಷ್ಟೇ ಅದೆಷ್ಟೋ ಕಂಟೆಸ್ಟೆಂಟ್ಗಳು ನಮ್ಮ ಈ ಮೊದಲ ಸುತ್ತಿಗೆ ಬರ್ತಾರೆ, ತಮ್ಮ ಸ್ಪರ್ಧೆಯ ಮುಖಾಂತರ ಅವಲಕ್ಕಿಯ ವಿಶಿಷ್ಟ ಖಾದ್ಯಗಳನ್ನು ನಿಮಗೆ ತೋರ್ಪಡಿಸ್ತಾರೆ. ವೀಕ್ಷಕರೇ, ನಮ್ಮ ಕಾರ್ಯಕ್ರಮದ ತೀರ್ಪುಗಾರರು ಕೂಡ ಖಂಡಿತವಾಗ್ಲೂ ಪ್ರತಿ ಸಂಚಿಕೆಯಲ್ಲೂ ಅವರಿಗೆ ಟಫ್ ಫ್ಯಾಕ್ಟರ್ ಏನಿದೆ ಇನ್ನೂ ಜಾಸ್ತಿ ಆಗ್ತದೆ. ಹಾಗಿರುವಾಗ ಇವತ್ತು ಕೂಡ ಅಷ್ಟೇ ನಮ್ಮ ಮೊದಲ ಸುತ್ತಲ್ಲಿ ಬರ್ತಾ ಇರುವಂತಹ ಕಂಟೆಸ್ಟೆಂಟ್ಗಳ ತೀರ್ಪನ್ನು ನೀಡಲಿಕ್ಕೆ ನಮ್ಮ ಸೂಪರ್ ಜಡ್ಜಸ್ ಆ್ಯಂಡ್ ವೆರಿ 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 ಕಾನ್ಶಿಯಸ್ ಆಗಿ ಪ್ರತಿಯೊಂದಕ್ಕೂ ಇಂಟೆನ್ಷನ್ ಕೊಡುವಂತಹ ತೀರ್ಪುಗಾರರು. ಸೊ ಮೊದಲಿಂದಾಗಿ ನಿಮ್ಗೆ ಗೊತ್ತೇ ಇದೆ, ಶೆಫ್ ಮಿಥುನ್ ಅವರು ಇದ್ದಾರೆ. ಜೊತೆಗೆ ಎಲ್ಲ ಅಡುಗೆಗಳಲ್ಲೂ ಕೂಡ ಪ್ರತಿಯೊಂದರಲ್ಲೂ ಏನ್ ಪ್ಲಸ್ ಏನ್ ಮೈನಸ್ ಇದೆ ಅಂತ ಅದನ್ನು ಹುಡುಕಿ ಅಳೆದು ಅದಕ್ಕೆ ಪರ್ಫೆಕ್ಟ್ ಆಗಿ ಮಾರ್ಕ್ಸ್ ಕೊಡುವಂತಹ ಇನ್ನೋರ್ವ ಜಡ್ಜ್ ಇದ್ದಾರೆ, ಶ್ರೀಮತಿ ಸುಕನ್ಯಾ ಅವರು. ಜೊತೆಗೆ ಎಲ್ಲರ ಮನಸ್ಸಿಗೆ ಅಚ್ಚುಮೆಚ್ಚಿನ ಒಂದು ಯುವಕ ಅಂತ ಹೇಳ್ಬೋದು, ಅಡುಗೆಯ ಕ್ಷೇತ್ರದಲ್ಲೇ ಬಹಳಷ್ಟು ಒಂದು ವಿಭಿನ್ನವಾದಂತಹ ಸಾಧನೆಗೈದಿದ್ದಾರೆ, ಇನ್ನೋರ್ವ ಜಡ್ಜ್ ಮಿಸ್ಟರ್ ಸುದರ್ಶನ್ ಭಟ್ ಇವರು. ಸೊ ಮೂವರನ್ನು ಕೂಡ ಇವತ್ತಿನ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಸೊ ಶಲ್ ವಿ ಹ್ಯಾವ್ ಅವರ್ ಜಡ್ಜಸ್ ಪ್ಲೀಸ್? ಯೆಸ್. ಹೇಗಿದ್ದೀರಾ ಮೂವರು ಕೂಡ? ನಾವು ಫಿಟ್ ಅಂಡ್ ಫೈನ್ ಆಗಿದ್ದೇವೆ ಅಲ್ವಾ? ಅವಲಕ್ಕಿ ತಿಂದು ತಿಂದು ಫಿಟ್ ಅಂಡ್ ಫೈನ್ ಆಗಿದ್ದೀರಾ? ಖಂಡಿತ. ನೋಡುವಾಗ ಗೊತ್ತಾಗುತ್ತೆ. ಸೊ ಖಂಡಿತವಾಗ್ಲು ಸಂಚಿಕೆಗಳು ಹೋಗ್ತಾ ಇದ್ದ ಹಾಗೇನೆ ಅವಲಕ್ಕಿಯ ಬಗ್ಗೆ ಇರುವಂತಹ ಒಲವು ಮತ್ತು ಪರಿಚಯ ಇನ್ನೂ ಜಾಸ್ತಿ ಆಗ್ತದೆ. ಏನ್ ಹೇಳ್ತೀರಾ ಮೇಡಮ್? ಖಂಡಿತ. ಯಾಕೆಂತ ಹೇಳಿದ್ರೆ ಮೊದಲೆಲ್ಲ ಸ್ಟಾರ್ಟಿಂಗ್ ಅಲ್ಲಿ ಈ ಒಂದು ಪ್ರೋಗ್ರಾಮ್ ಸ್ಟಾರ್ಟ್ ಆಗುವಾಗ ಯಾರಿಗೂ ಅವಲಕ್ಕಿ ಇಷ್ಟ ಇಲ್ಲ, ಅವಲಕ್ಕಿ ನೋಡಿದ ತಕ್ಷಣ ಬೇಡ ಹೇಳ್ತಾರೆ ಅಂತ. ಬಟ್ ಈ ಒಂದು ಸಂಚಿಕೆಯಿಂದ ಸಂಚಿಕೆ ಬರುವಾಗ ಎಲ್ರಿಗೂ ಕೂಡ ಅವಲಕ್ಕಿ ಅಂದ್ರೆ ಸಾಕು, ಅದರಲ್ಲೇ ಬೇರೆ ಬೇರೆ ರೆಸಿಪಿಯನ್ನ ಮಾಡಿ ಅಂತ ಹೇಳುವಾಗೆ ಅಲ್ವಾ? ಸೊ ಕರೆಕ್ಟ್. ಅಂಡ್ ಅದ್ರ ಜೊತೆಗೆ ಶೆಫ್ ಮಿಥುನ್ ಅವ್ರ ಹತ್ರ ಈರಡಲ ಕೇಂದ್ರ ಇರ್ತದೆ, ಅವಲಕ್ಕಿದ ಈ ಒಂಜಿ ಕಾಂಪಿಟೇಷನ್ ಸ್ಟಾರ್ಟ್ ಆಯ್ಬೋಕ ಜನಕ್ಕೆಲ್ಲ ಇಂದುಲ ಮಲ್ಪೊಲಿ ಬಂದು ಪರಿಚಯ ಒಂದುಂಡು. ಸೊ ಅಂಚಾದು ಪುನಗ ಈರ್ನ ನೆತ್ತ ಬಗ್ಗೆ ಒಪಿನಿಯನ್ ದಾದ ಈತ ಒಂದೇ ಕಾಂಪಿಟೇಷನ್ ತೂತು ಜನಕ್ಲೆ ನನ್ನ ಇನ್ನೋವೇಟಿವ್ ಮನ್ ಒಂದು ಹಾಕೊಂಡು ಪಂಡ ಚಾಯ್ಸಸ್ ತಿಕ್ಕೊಂಡು ಪೂರ ಐಟು ಅವಲಕ್ಕಿ ಇಡು ಬೇತೆ ಬೇತೆ ನಮ್ಮನೆ ಮಂತಂಡ ಇಲ್ಲಡ್ಲ ಖುಷಿ ಅದೇ ಅಂಡ್ ಕುಡನ್ ಜಾದ ಪಂಡ ನೆತ್ತ ಮುಖಾಂತರ ಇಂಕ್ಲು ಬೇತೆ ಬೇತೆ ನಮ್ಮದು ಆಪ್ಷನ್ಸ್ ಲ ತೋಚ್ಪಾವುದಿಲ್ಲ. ಸೊ ಈ ಅವಲಕ್ಕಿನ ಯೂಸ್ ಮಾಡ್ತದೆ ಕೇವಲ ಇದೇ ಅತ್ತು ಬೇತ್ ಬೋರಿಂಗ್ ಅತ್ತಂದ್ರೆ ನನ್ನೆಲ್ಲ ಇಂಟ್ರೆಸ್ಟಿಂಗ್ ತೋಚ್ಪಾವುದಿಲ್ಲ. ಅದೇ ಎಸ್. ಸುದರ್ಶನ್ ಸರ್ ಪನ್ಲೆ ಈರ್ನ ದಾದಾಂಡಲ್ಲ ನೆತ್ತ ಮುಖಾಂತರ ಈರ್ನ ಫೀಲ್ಡ್ ದಾದಲ್ಲಿ ಎಕ್ಸ್ಪೆರಿಮೆಂಟ್ ಮಾಡ್ತೊಂದಿಲ್ಲಾರ? ಖಂಡಿತ. ನನಗೆ ಈ ಅವಲಕ್ಕಿ ಅದ್ಭುತ ಅಂತ ಕಾರ್ಯಕ್ರಮಕ್ಕೆ ಬಂದ ಮೇಲೆ ಈ ಅವಲಕ್ಕಿಯಲ್ಲಿ ಇಷ್ಟೆಲ್ಲ ಐಟಮ್ ಮಾಡ್ಲಿಕ್ಕೆ ಆಗ್ತದೆ ಅಂತ ಹೇಳಿ ನಂಗೆ ಕಂಡಿದೆ ಅಲ್ವಾ? ಬಂದ ಮೇಲೆ ಸುಮಾರು ಐಟಮ್ಗಳನ್ನು ಕಂಡೆ ಟೇಸ್ಟ್ ಮಾಡಿದೆ. ಒಂದರಿಂದ ಒಂದು ಡಿಫರೆಂಟ್ ಆಗಿತ್ತು, ಇನ್ನು ಕೂಡ ಬರ್ಲಿಕ್ಕೆ ಇರುವಂತ ಇವತ್ತೀಗ ಇನ್ನು ಕೂಡ ನೋಡ್ಬೇಕಷ್ಟೇ ಹೇಗುಂಟು ಅಂತ ಹೇಳಿಕೊಂಡು ತುಂಬಾ ಖುಷಿ ಆಯ್ತು. ನನ್ನ ಪರ್ಸನಲ್ ಆಗಿ ಇರುವಂತಹ ನಂಗಿರುವಂತಹ ಮಾಹಿತಿಯ ಅವಲಕ್ಕಿಯ ಬಗ್ಗೆ ಇಷ್ಟೇ ಅಂತ ಹೇಳಿತ್ತು, ಇನ್ನು ಕೂಡ ಎಕ್ಸ್ಪಾಂಡ್ ಆಗಿದೆ.
ತುಂಬಾ ಸೂಪರ್. ಎನಿವೆ, ಸೊ ಇವತ್ತಿನ ಸಂಚಿಕೆ ಅಂತೂ ಮತ್ತಷ್ಟು ಕಾಂಪಿಟೇಷನ್ ಸ್ಪಿರಿಟ್ ಅಲ್ಲಿ ಇರಲಿ. ಅಂಡ್ ಒನ್ಸ್ ಅಗೇನ್ ನಿಮಗೆ ವಾರ್ಮ್ ವೆಲ್ಕಮ್ ಅಂತ ಹೇಳ್ತಾ ಪ್ಲೀಸ್. ಥ್ಯಾಂಕ್ ಯು. ವೀಕ್ಷಕರೇ, ಇವತ್ತಿನ ಮೊದಲ ಸುತ್ತಿನ ಈ ಸಂಚಿಕೆಯಲ್ಲಿ ಬರ್ತಾ ಇರುವಂತಹ 10 ಜನ ಕಂಟೆಸ್ಟೆಂಟ್ಸ್ ಗಳನ್ನು ವೆಲ್ಕಮ್ ಮಾಡುವಂತಹ ಟೈಮ್. ಸೊ ಇವತ್ತಿನ ಸಂಚಿಕೆಯಲ್ಲಿ ಕಾಂಪೀಟ್ ಮಾಡ್ತಾ ಇರುವಂತಹ 10 ಜನ ಕಂಟೆಸ್ಟೆಂಟ್ಸ್ ಗಳು ಕೂಡ ದಯಮಾಡಿ ಒಳಗಡೆ ಬರಬಹುದು. ಸೊ ಇವತ್ತಿನ ಮೊದಲ ಸುತ್ತಿಗೆ ಎಲ್ಲರೂ ತಯಾರಿದ್ದೀರಂತ ಭಾವಿಸ್ತೇನೆ. ನಿಮ್ಮಲ್ಲಿ ಮೊದಲಿಗೆ 5 ಜನ, ಆಮೇಲೆ 5 ಜನ 2 ವಿಭಾಗಗಳಲ್ಲಿ ಕಾಂಪೀಟ್ ಮಾಡ್ತಾರೆ. 2 ಮಾತ್ರ ಫಿನಾಲೆಗೆ ಸೆಲೆಕ್ಟ್ ಆಗ್ತಾರೆ. ಓಕೆ, ಆಲ್ ದ ಬೆಸ್ಟ್. ನಮ್ಮ ಸಂತೋಷ್ ರೈಸ್ ಮಿಲ್ಸ್ ಅವರ ಕಡೆಯಿಂದ ಬಂದಿರುವಂತಹ ಡಬಲ್ ಸ್ಟಾರ್ ಅವಲಕ್ಕಿಯಲ್ಲಿ 3 ಆಪ್ಷನ್ ಇದೆ. ಸೊ ದಪ್ಪ ಅವಲಕ್ಕಿ ಅಥವಾ ತೆಳು ಅವಲಕ್ಕಿ ಅಥವಾ ಅದ್ರ ಜೊತೆ ಕೆಂಪು ಅವಲಕ್ಕಿ ಅಂತ ಹೇಳಿ. ಸೊ ಅವಲಕ್ಕಿಯಲ್ಲಿ ಇಷ್ಟೊಂದು ಆಪ್ಷನ್ಸ್ ಇರುವಾಗ ಯಾಕೆ ವಿಭಿನ್ನವಾದಂತಹ ಖಾದ್ಯಗಳಲ್ಲಿ ಆಪ್ಷನ್ ಬರಬಾರ್ದು? ಖಂಡಿತ ಬರುತ್ತೆ. ಸೊ ಇವತ್ತು ನಮ್ಮ ಈ ಮೊದಲ ಸುತ್ತಲ್ಲಿ ಮತ್ತೆ ಯಾವಾಗಲೂ ಇರುವ ಹಾಗೇನೆ 10 ಜನ ಕಂಟೆಸ್ಟೆಂಟ್ ಇರ್ತಾರೆ. ಅದರಲ್ಲಿ ಮೊದಲ ವಿಭಾಗದಲ್ಲಿ 5 ಜನ ಕಾಂಪೀಟ್ ಮಾಡ್ತಾರೆ. ಸೊ ಆ 5 ಜನ ಕಂಟೆಸ್ಟೆಂಟ್ ಈಗ ವೆಲ್ಕಮ್ ಮಾಡ್ತಾರೆ. ನಮಸ್ತೆ. ನಮಸ್ತೆ ಮೇಡಮ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಸೊ ಖುಷಿ ಆಯಿತು. ಫಸ್ಟ್ ಆಫ್ ಆಲ್ ಮೊದಲ ಸುತ್ತಲ್ಲಿದ್ದೀರಾ ಅವಲಕ್ಕಿ ಅದ್ಭುತ ಕಾರ್ಯಕ್ರಮದಲ್ಲಿ. ಆ್ಯಂಡ್ ಈ ಒಂದು ಕಾಂಪಿಟೇಷನ್ ಈಗ ಮುಂದುವರಿಯುತ್ತೆ ಆ್ಯಂಡ್ ಇದರಲ್ಲಿ ಸೆಲೆಕ್ಟ್ ಆದವರು ಫಿನಾಲೆಗೆ ಹೋಗ್ತಾರೆ. ಸೊ ಮೇಡಮ್, ನಮ್ಮೂರು ಹೊನ್ನಾವರದ ಕರ್ಕಿ, ನಾವಿರೋದು ಬೆಂಗಳೂರಿನಲ್ಲಿ. ನಂಗೆ ನಮ್ಮ ಟಿ ವಿ ಅಂದರೆ ತುಂಬ ಖುಷಿ ಇದೆ. ನಾನು ಬೆಂಗಳೂರಿಗೆ ಹೋದ್ರೂ ಎಲ್ಲ ಟಿ ವಿಯಲ್ಲೂ ಅಡುಗೆ ಮಾಡಿ ತೋರಿಸಿದ್ದೀನಿ. ಆದರೆ ನಮ್ಮ ಟಿ ವಿ ಜರ್ನಿ ನಂದು ಮೊದಲ ಜರ್ನಿ. ಹಾಗಾಗಿ ನಮ್ಮ ಟಿ ವಿಯನ್ನು ಈ ಬಗ್ಗಾಗಿ ನಾನು ಹೇಳಲೇಬೇಕು ಅಂತ ಇದೊಂದು ಅವಕಾಶ ತಗೊಂಡು ಮಾತಾಡ್ತಾ ಇದ್ದೀನಿ. ಹಾಗೆ ನಮ್ಮ ಟಿ ವಿಗೆ ಇದು ಬಂದವಾಗ ನನ್ನೊಟ್ಟಿಗೆ ಮತ್ತೆರಡು ಗೆಳತಿಯರಿಗೂ ನೀವು ಪಾರ್ಟಿಸಿಪೇಟ್ ಮಾಡಿ ಅಂತೇಳಿ ಪಾರ್ಟಿಸಿಪೇಟ್ ಮಾಡೋಕ್ಕೆ ಹೇಳಿದೆ. ಅಂದರೆ ಈ ಅವಲಕ್ಕಿಯಲ್ಲಿ ನಾವು ಯಾವ್ಯಾವ ರೀತಿ ಮಾಡಿ ತೋರಿಸಬಹುದು ಅಂತೇಳಿ ಮಾಡಬೇಕು ಅಂತ. ಕಾಂಪಿಟಿಷನ್ ಹೇಳೋದಕ್ಕಿಂತಲೂ ಅವಲಕ್ಕಿ ಅದ್ಭುತವನ್ನು 4 ಮಂದಿಗೆ ತಿಳಿಯೋಕೆ ಅವಕಾಶ ಇದೆ. ಖಂಡಿತ ಮೇಡಮ್, ಬಹಳಷ್ಟು ಒಂದು ಸುಂದರವಾದಂತ ಮಾತುಗಳನ್ನ ಆಡಿದ್ರಿ. ನೀವು ಹಾಡಿದಂತ ಮಾತಲ್ಲಿ ಮೊದ್ಲಿಗೆ ಹೇಳಿದ್ರಿ ನಮ್ಮ ಟಿವಿಯ ಬಗ್ಗೆ ತಮ್ಮ ಒಂದು ಅನುಬಂಧ ಅಲ್ವಾ? ಸೊ ಅಲ್ಲಿಂದ ನಿಮ್ಮ ಪ್ರಯಾಣ ಶುರು ಆಗುತ್ತೆ. ಸೊ ಒಂದು ಸಾಮಾನ್ಯ ಒಂದು ಅತಿಥಿಯಾಗಿ ಬಂದವರಿಗೆ ನಮ್ಮವರೇ ಆಗ್ಬಿಟ್ಟಿದ್ದೀರಿ ಅಲ್ವಾ? ಸೊ ಅದು ಖುಷಿ ಆಯ್ತು. ಜೊತೆಗೆ ಇದು ಕೇವಲ ಸ್ಪರ್ಧೆ ಅಲ್ಲದೆ ಆ ಸ್ಪರ್ಧೆಯ ಮುಖಾಂತರ ಜನರಿಗೆ ಒಂದು ನಾಲೆಜ್ ಕೂಡ, ಜ್ಞಾನ ಅಲ್ವಾ? ಸೊ ಇದ್ರ ಬಗ್ಗೆ ಡೈರೆಕ್ಟ್ಲಿ ನಾನು ಸುಕನ್ಯಾ ಮೇಡಮ್ ಅವ್ರ ಹತ್ರನೇ ಮಾತನಾಡಿದೆ. ಯಾಕಂದ್ರೆ ನಿಮ್ಮಿಂದ ಈ ಜರ್ನಿ ಪ್ರಾರಂಭ ಆಗಿದೆ. ಖಂಡಿತವಾಗ್ಲೂ ಹೌದು, ನಮ್ಮ ಸವಿರುಚಿ ಅಂತ ಹೇಳುವಂತಹ ಒಂದು ಕಾನ್ಸೆಪ್ಟ್, ಅದು ಅಡುಗೆಯ ಕಾನ್ಸೆಪ್ಟ್. ಅದರ ಮುಖಾಂತರ 1700 ಎಪಿಸೋಡ್ ಗಳನ್ನು ಮಾಡಿದ್ದಾರೆ. 1700 ಎಪಿಸೋಡ್ ಅಂತ ಹೇಳಿದ್ರೆ ಅದಷ್ಟೊಂದು ಈಸಿ ಇಲ್ಲ. ಹಾಗಿರುವಾಗ ಮೇಡಮ್, ನೀವು ಇದಕ್ಕೆ ಇದರ ಒಂದು ಉತ್ತರ ಕೊಡಬೇಕು. ಖಂಡಿತವಾಗ್ಲೂ ಬಂದಂಥ ಅತಿಥಿಗಳು ಅವರ ಸಮಯವನ್ನು ನಮಗೆ ನೀಡದಿದ್ದರೆ ಹಾಗೂ ನಮ್ಮ ಸ್ಪಾನ್ಸರ್ಸ್ ಇವರು ನಮಗೆ ಸಪೋರ್ಟ್ ಇಲ್ಲದಿದ್ದರೆ ಯಾವುದು ಕಾರ್ಯಕ್ರಮ ಕೂಡ ಸರಾಗವಾಗಿ ಸಾಗೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಮಹಿಳೆಯರಿಗೆ ಅವರಿಗೆ ಮನೆಯಲ್ಲಿ ಬೇಕಾದಷ್ಟು ಕೆಲಸ ಇರ್ತದೆ. ಅದು ಯಾವಾಗಾದರೂ ಏನಾದರೂ ಹೊರಗಡೆ ಹೀಗೆ ಕರೆದ್ರೂ ಕೂಡ ಬರೋದಿಲ್ಲ. ಅದಷ್ಟು ಇದ್ದರೂ ಕೂಡ ಅವರ ಸಮಯವನ್ನು ನಮಗೆ ನೀಡ್ತಾರಲ್ಲ, ಅದಕ್ಕೆ ನಾವು ಯಾವಾಗಲೂ ಚಿರಋಣಿ. ನಿಮ್ಮಿಂದಾಗಿ ನಾವು ಕೂಡ ಇಷ್ಟೊಂದು ಕಾರ್ಯಕ್ರಮವನ್ನು ಮಾಡೋದಕ್ಕೆ ಸಾಧ್ಯವಾಯಿತು. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಕೂಡ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಸೊ ಅವಲಕ್ಕಿ ಅದ್ಭುತ ಈ ಒಂದು ಸ್ಪರ್ಧೆ ಬರ್ತಾ ಇದೆ ಅಂತ ಹೇಳುವಾಗ ಹೇಗೆ ಪ್ರಿಪೇರ್ ಆಗಿ? ಪ್ರಿಪ್ರೇಷನ್ ಅಂದರೆ ನಂಗೆ ಸ್ವಲ್ಪ ಕುಕ್ಕಿಂಗಲ್ಲಿ ಇಂಟ್ರೆಸ್ಟ್ ಇದೆ. ನಾವು ಜಸ್ಟ್ ಹೋಮ್ ಕುಕ್. ಸೊ ನಮ್ಮದು ಏನು ಪ್ರೊಫೆಷನ್ ಇದೆ ಅದನ್ನು ಬಿಟ್ಟು ನಾವು ಮನೆಯಲ್ಲಿ ಏನಾದರೂ ಟ್ರೈ ಮಾಡ್ತಾ ಇರ್ತೀವಿ. ಸೊ ಇದೊಂದು ಅಪಾರ್ಚುನಿಟಿ ನಮಗೆ ಬಂದು ಜಸ್ಟ್ ನಮ್ಮನ್ನು ನಾವು ಎಕ್ಸಿಬಿಟ್ ಮಾಡಲಿಕ್ಕೆ. ಸೂಪರ್ ಮೇಡಮ್. ಸೊ ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ಎಸ್, ಸೊ ಇವತ್ತು ಫಸ್ಟ್ ರೌಂಡಿಗೆ ಹೇಗೆ ಅನಿಸ್ತಾ ಇದೆ? ತುಂಬಾ ಖುಷಿ ಆಗ್ತದೆ. ಫಸ್ಟ್ ಟೈಮ್ ಇಂತ ಶೋ ಇಲ್ಲಿ ಪಾರ್ಟಿಸಿಪೇಟ್ ಮಾಡಿ ಸಾವಿರಾರು ಜನ ತಾವು ಮಾಡುವಂತ ಅಡುಗೆಯನ್ನು ನೋಡ್ತಾರೆ, ಮನೆಯಲ್ಲೂ ಟ್ರೈ ಮಾಡ್ಲಿಕ್ಕೂ ಸಾಕು ಅಲ್ವಾ? ಸೊ ಇದೇ ಒಂದು ದೊಡ್ಡ ಒಂದು ಸಾಧನೆ ಅಂತ ಅನಿಸುತ್ತೆ. ತುಂಬಾ ಖುಷಿ ಆಗ್ತದೆ. ಸ್ವಾಗತ ತಮಗೂ ಕೂಡ. ಎಸ್ ಮೇಡಮ್, ಸೊ ಹೇಗೆ ಅನಿಸ್ತಾ ಇದೆ ಮೇಡಮ್? ಇಲ್ಲಿ ಬಂದು ತುಂಬಾ ಖುಷಿ ಆಯ್ತು, ಸಂತೋಷ ಆಯ್ತು. ಸೊ ಹೊಸತಾಗಿ ಏನಾದರೂ ಟ್ರೈ ಮಾಡ್ತಾ ಇದ್ದೀರಾ ಅವಲಕ್ಕಿಯಲ್ಲಿ? ಓಕೆ ಮೇಡಮ್. ಮೇಡಮ್, ನಂದು ನಿಜವಾಗಿ ನಂದು ಆಂಧ್ರ ಪ್ರದೇಶ ಸರ್. ನಂದು ಆಂಧ್ರ ಪ್ರದೇಶ್. ಓಕೆ, ಈಗ ಮಂಗಳೂರಲ್ಲಿ 20 years ಆಯ್ತು. ಹಾಗಾದ್ರೆ ಇವತ್ತು ಆಂಧ್ರ ಪ್ರದೇಶದ ಏನಾದರೂ ಶೈಲಿಯಲ್ಲಿ ಇರಬಹುದು? ಖಂಡಿತ ಇರುತ್ತೆ. ಎಸ್, ಸೂಪರ್. ಸೊ ಆಂಧ್ರ ಪ್ರದೇಶದ ಶೈಲಿಯಲ್ಲಿ ಇವತ್ತು ಅವಲಕ್ಕಿಯಲ್ಲಿ ಏನಾದರೂ ಮಾಡಿ ತೋರಿಸ್ತಾರೆ. ಬಟ್ ಎನಿವೆ, ನಿಮಗೆ ಆಲ್ರೆಡಿ ಇದರ ರೂಲ್ಸ್ ಗೊತ್ತಿರಬಹುದು. ಅವಲಕ್ಕಿ ಮುಖ್ಯ ಒಂದು ಸಾಮಗ್ರಿ ಇಂಗ್ರೀಡಿಯೆಂಟ್ ಆಗಿರಬೇಕು. 20 ನಿಮಿಷ ಅಷ್ಟೇ ಇರುತ್ತೆ. ನಿಮ್ಮ ಪ್ರೆಸೆಂಟೇಷನ್ ಕೂಡ ಅದರಲ್ಲೇ ಮುಗಿಬೇಕು. ಅಲ್ಲಿ ನಿಮಗೆ ಸ್ಕ್ರೀನಲ್ಲಿ ಟೈಮ್ ಬೇಡ ಬೀಳುತ್ತೆ. ಅಷ್ಟರಲ್ಲಿ ನಿಮ್ಮ ಪ್ರೆಸೆಂಟೇಷನ್ ಎಲ್ಲ ಮುಗಿದಿರಬೇಕು. ಓಕೆ, ನಿಮ್ಮ ಪೊಸಿಷನ್
ಸೊ ಕಂಟೆಸ್ಟೆಂಟ್ಸ್ಗಳು ರೆಡಿ ಇದ್ದಾರೆ, ವೀಕ್ಷಕರು ಕೂಡ ರೆಡಿ ಇದ್ದಾರೆ, ಜಡ್ಜಸ್ಗಳು ಕೂಡ ರೆಡಿ ಇದ್ದಾರೆ. ಸೊ ಟೈಮ್ ವೇಸ್ಟ್ ಮಾಡೋದು ಬೇಡ. ನಿಮಗೆ ಸಿಗುವಂತಹ 20 ನಿಮಿಷದಲ್ಲಿ ಕಂಪ್ಲೀಟ್ ಅವಲಕ್ಕಿಯಲ್ಲಿ ಹೊರಬರುವಂತಹ ಒಂದು ಅದ್ಭುತ ಏನಿದೆ, ಅದ್ಭುತವಾದಂತಹ ಕೈ ರುಚಿ ಏನಿದೆ, ಶುರು ಮಾಡಲಿಕ್ಕೆ ನಿಮ್ಮ ಸಮಯ ಆರಂಭ ಆಗುತ್ತೆ ಈಗ. ನಿಮ್ಮ ಸ್ಪರ್ಧೆ ಏನಿದೆ, ಟೈಮ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಓಕೆ, ಸೊ ಮೇಡಮ್ ತಾವೇನೋ ಒಂದು ಡ್ರಿಂಕ್ ಏನೋ ಮಾಡ್ತಾ ಇದ್ದೀವಿ. ತೊಂಡು ಬಜ್ಜಿಲು ಅಂತ ಹೇಳಿ ಒಂದು ತುಳುನಾಡಿನ ಒಂದು ತಿಂಡಿ. ತುಳುನಾಡಿನ ಶೈಲಿಯ ಒಂದು ಖಾದ್ಯ ತುಂಡು ಬಜ್ಜಿಲ್ ಅಂತ ಐತ ಪುದರೆ. ತೊಂಡು ಬಜ್ಜಿಲ್ಲ, ತುಂಡು ಬಜ್ಜಿಲ್ ಅದು ತೊಂಡು ಬಜ್ಜಿಲ್. ಓಕೆ, ಯಾನ್ ತುಂಡು ಬಜ್ಜಿಲ್. ಮೇಡಮ್ ತಾವು ಕೂಡ ಈ ತರ ಕಾರ್ಯಕ್ರಮಕ್ಕೆ ಫಸ್ಟ್ ಬರ್ತಾ ಇರೋದಾ? ಇಲ್ಲ ಸರ್, ನನಗೆ ಸುಕನ್ಯಾ ಮೇಡಮ್ ಇಂದಾನೆ ಸ್ವಲ್ಪ ಅವರು ಎಂಕರೇಜ್ ಮಾಡ್ತಿದ್ರು. ಓಕೆ, ಹಾಗೆ ತುಂಬಾ ಸಲ ಬಂದಿದ್ದೀನಿ. ಹೌದು. ಈಗ ಸುದರ್ಶನ್ ಭಟ್ರೆ ಅವ್ರದ್ದು ತುಂಬಾ ಖಂಡಿತ ನೋಡ್ತಾ ಇರ್ತೀನಿ ಸರ್. ಹಾಗಾಗಿ ಒಳ್ಳೆ ಒಳ್ಳೆ ಐಡಿಯಾ ನಮ್ಮ ಮಕ್ಕಳಿಗೆಲ್ಲ ಇಲ್ಲಿದೆ ಮಂಗಳೂರಲ್ಲಿ ಯೂಟ್ಯೂಬ್ ಇದ್ದಿದ್ದಾರೆ ಮಕ್ಕಳೆಲ್ಲ, ಹಾಗಾಗಿ ತುಂಬಾ ಅವ್ರದ್ದೇ ಫಾಲೋ ಮಾಡಿ ಅಡಿಗೆ ಎಲ್ಲ ಮಾಡ್ತಾ ಇರ್ತೀವಿ. ಓ ಸೂಪರ್. ನೋಡಿ ಸುದರ್ಶನ್ ಭಟ್ ಅವರು ಎಷ್ಟು ಜನರ ಮನೆಯಲ್ಲಿ ತಮ್ಮ ಅಡಿಗೆ ತಯಾರಾಗ್ತಾ ಇದೆ. ಖುಷಿ ಅನಿಸ್ತಾ ಇಲ್ವಾ ತಮಗೆ? ಅಲ್ವಾ, ತುಂಬಾ ಖುಷಿ ಆಗುತ್ತೆ ಅಲ್ವಾ? ಸೊ ಆ ಅಡಿಗೆ ಮೇಡಮ್ ಟೇಸ್ಟ್ ಎಲ್ಲ ಹೇಗಿರುತ್ತೆ? ತುಂಬಾ ಚೆನ್ನಾಗಿರುತ್ತೆ ಸರ್. ಅವರು ಎಷ್ಟು ಚೆನ್ನಾಗಿ ಒಳ್ಳೆ ಒಳ್ಳೆ ಅಡಿಗೆ ಎಲ್ಲ ತೋರಿಸ್ತಾ ಇರ್ತಾರೆ ಅಲ್ವಾ? ನಾನೊಂದು ಸ್ಪೆಷಲ್ ರೆಕಮೆಂಡೇಶನ್ ಮಾಡೋದು, ಇದೆಲ್ಲ ಆದ ನಂತರ ಫಿನಾಲೆ ದಿವಸ ಒಂದು ಸಪ್ರೇಟ್ ಎಪಿಸೋಡು ನಮ್ಮ ಸುದರ್ಶನ್ ಸರ್ ಅವರು ಬಂದು ಈ 5 ಸೆಟ್ಗಳಲ್ಲಿ ಅವರ ಒಂದೊಂದೊಂದು ಅಡಿಗೆ ನಾವೆಲ್ಲ ಹೆಲ್ಪ್ ಮಾಡೋ. ಏನ್ ಹೇಳ್ತೀರಾ ಅಲ್ವಾ? ಏನ್ ಹೇಳ್ತೀರಾ ಮೇಡಮ್? ಲೈವ್ ಆಗಿ. ಮೇಡಮ್ ತಾವು ಏನು ಮಾಡ್ತಾ ಇರೋದು? ನಾನು ಪೋಹಾ ಕುರ್ಕುರೆ ಅಂತ, ಮತ್ತೊಂದು ಪೋಹಾ ಕ್ರಿಸ್ಪಿ ಲಡ್ಡು ಅಂತ. ಪೋಹಾ ಕ್ರಂಚಿ ಲಡ್ಡು ಅದು ಯಾವ ರೀತಿ ಇರುತ್ತೆ ಅಂತ ನೀವು ನಾನು ಮಾಡಿ ಆದ್ಮೇಲೆ ಗೊತ್ತಾಗುತ್ತೆ. ಖಂಡಿತ ಮೇಡಮ್, ಗೊತ್ತಾಗುತ್ತೆ. ಗಡಿಬಿಡಿಯಲ್ಲಿ ಇದ್ದೀರಾ ತಾವು ಅಂದ್ರೆ ಮಾಡ್ಬೇಕಲ್ಲ, ಹಾಗಾಗಿ ನಮ್ಗೆ ಟೈಮ್ ಲಿಮಿಟ್ ಕಡಿಮೆ ಇರೋದ್ರಿಂದ ಮಾತಾಡ್ತೀನಿ. ನಾನು ಮಾತಾಡೋದು ಜಾಸ್ತಿ, ಆದ್ರೆ ನಿಮ್ಮೊಟ್ಟಿಗೆ ಮಾತಾಡ್ತಾ ಇದ್ರೆ ನಂಗೆ ಅಡಿಗೆ ಗಡಿಬಿಡಿ ಆಗ್ಬಿಡುತ್ತೆ ಅಂತ ಅಂದ್ರೆ ಮಾತಾಡ್ಸ್ಬೇಡಿ ಅಂತ ಅಲ್ಲ, ಮಾತಾಡ್ಸಿದ್ರೆ ಖುಷಿ ಇರುತ್ತೆ. ಅಂದ್ರೆ ಯಾಕೆಂದ್ರೆ ನಾವು ಮನೆಯಲ್ಲಿ ಮಕ್ಕಳಿಗೆ ಬೈತಾ ಮಾಡ್ತೀವಲ್ಲ, ಅದೇ ರೀತಿ ಇರುತ್ತೆ, ಇಲ್ಲ ಅಂತಲ್ಲ. ಆದ್ರೆ ಇಲ್ಲ, ನಮ್ಗೆ ಮಕ್ಕಳಂಗೆ ಇದ್ದೀರಲ್ಲ, ಬೈಯೋಕೆಲ್ಲ ಏನು ತೊಂದರೆ ಇಲ್ಲ ಬಿಡಿ. ಬೈದ್ರು ನೀವು ಬೇಜಾರು ಮಾಡ್ಕೊಳ್ಳಲ್ಲ, ಯಾಕೆಂದ್ರೆ ಇದು TV ಸೆಟ್ ಅಲ್ವಾ, ಹಾಗಾಗಿ ಬೈಯಲ್ಲ. ಆಗ ನೀವು ಬೇಜಾರು ಮಾಡ್ಕೊಳ್ಳಲ್ಲ, ಅದಕ್ಕೆಲ್ಲ ಬೇಜಾರಿಲ್ಲ. ಆದ್ರೆ ಟೈಮ್ ನಲ್ಲಿ ನಾನು ಆದಷ್ಟು ಬೇಗ ಮಾಡಬೇಕು. ನಾನಂದ್ರೆ ಇಲ್ಲಿದ್ದವರಲ್ಲಿ ಏಜ್ ಆದವ್ರು ನಾನೇ ಇದ್ದೀನಿ. ನಾನು ಅವ್ರಿಗಿಂತ ಚುರುಕಿದ್ದೀನಿ ಅಂತ ತೋರ್ಸ್ಕೋಬೇಕು ಅಂತ ಒಂದು ಇರುತ್ತಲ್ಲ. ಹೆಣ್ಣಿಗೆ ಏನಂದ್ರೂ ಒಂದು ಗೌರವ ಕೊಡ್ಬೇಕು, ಅಲ್ಲ ಗೌರವ ಪಡಿಬೇಕು ಅಂತ ಇದ್ದೇ ಇರುತ್ತೆ. ಹಾಗಾಗಿ ಒಂಚೂರು ನೋಡೋಣ, ನನಗೆ ಬಹುಮಾನ ಬರ್ದೇ ಇದ್ರೂ ಪರವಾಗಿಲ್ಲ, ನಾನು ಬೇಗ ಮಾಡಿದೀನಿ ಅಂತ ಇನ್ನೂ ಅದೊಂದು ಇರುತ್ತೆ. ಏಜ್ ಕೇವಲ ನಂಬರ್ ಅಷ್ಟೇ. ನಿಮ್ಗಿರುವಂತಹ ಎಕ್ಸ್ಪೀರಿಯನ್ಸ್, ಅನುಭವ ಇಷ್ಟಿದೆಯಾ, ಅದು ಯಾರಿಗಿರಲ್ಲ. ಅದು ಖುಷಿ ಆಗುತ್ತೆ. ಮಾಡಿ ಮೇಡಮ್. ಸೊ ಆ 10 ನಿಮಿಷದೊಳಗೆ ನಿಮ್ಮ ರೆಸಿಪಿ ಜೊತೆಗೆ ಪ್ರೆಸೆಂಟೇಷನ್, ಕ್ಲೀನ್ಲಿನೆಸ್ ಎಲ್ಲವೂ ಕಂಪ್ಲೀಟ್ ಆಗಬೇಕಾಗುತ್ತೆ. ನಾನು ಬೈತೀನಿ ಅಂತ ತಿಳ್ಕೊಬೇಡಿ. ಇಲ್ಲ ಮೇಡಮ್, ಇಲ್ಲ. ಅಲ್ಲ, ಯಾಕೆಂದ್ರೆ ನಮ್ಗೆ ಮಾತಾಡ್ತಾ ಮಾಡಿದ್ರೆ ಖುಷಿನೇ ಇರುತ್ತೆ, ಇಲ್ಲ ಅಂತಿಲ್ಲ. ಇದು ಟೈಮ್ ಲಿಮಿಟ್ ಇರೋದ್ರಿಂದ ನನಗೆ ನಾನು ಹೇಳ್ಬೋದು, ಏನಾದ್ರು ಇನ್ನು ಆಗಿಲ್ಲ ಅಂದ್ರೆ ನಂಗೆ ಮಾತಾಡ್ತಾ ಇದ್ರು ಹಾಗಾಗಿ ಲೇಟ್ ಆಯ್ತು ಅಂತ ಹೇಳ್ಬೋದು. ಒಂದು 5 ನಿಮಿಷ ಲೇಟ್ ನನಗೆ ಜಾಸ್ತಿ ಇದೆ ಅಂತ. ಸೊ ಮೇಡಮ್, ತಮಗೆ ಈ ಫೈರ್ ಯೂಸೇ ಬೀಳಿಲ್ಲ, ಅವು ಯೂಸೇ ಬುರ್ದು ಜೀರಿಗೆ. ಓಕೆ, ಸೊ ಇಟ್ಸ್ ಲೈಕ್ ಅ ಕುಕಿಂಗ್ ವಿದೌಟ್ ಫೈರ್ ಅಪ್ಪಣ್ಣ. ಓಕೆ, ಸೊ ನನಗನಿಸುತ್ತೆ ಜಡ್ಜಸ್ಗಳಲ್ಲಿ ಕೂಡ ಇದು ಒಂದು ಫಸ್ಟ್ ರೆಸಿಪಿ ಅಂತ ಕಾಣುತ್ತೆ, ಒಂದು ಕುಕಿಂಗ್ ವಿದೌಟ್ ಫೈರ್ ಅವಲಕ್ಕಿ ಅಲ್ವಾ? ತುಂಬಾ ಹಳೆಯ ರೆಸಿಪಿ. ಅಂದ್ರೆ ಒಂದು ಕಾಲದಲ್ಲಿ ಫುಡ್ಡಿಗೆಲ್ಲ ತುಂಬಾ ಕೊರತೆ ಇತ್ತಲ್ಲ, ಆಗ ಜನರು ಈ ತರ ಮಾಡ್ತಾರೆ. ಇದ್ದದ್ರಲ್ಲೇ ಏನ್ ಆಗುತ್ತೆ ಆ ತರದಲ್ಲಿ ಮಾಡ್ಕೊಳ್ಳುವಂಥದ್ದು. ತುಂಬಾ ಹೆಲ್ದಿ ಕೂಡ. ಒಂದ್ ವೇಳೆ ಚಾಟ್ ಮಾಡ್ತಾರಲ್ಲ, ಅದೇ ತರ ಎಳನೀರು ಮಾರುವಲ್ಲಿ ಇದನ್ನು ಮಾಡಿದ್ರೆ ಸಕ್ಸಸ್ ಆಗ್ಬೋದೇನು? ಎಳನೀರು ಮಾರುವಲ್ಲಿ ಇದನ್ನು ಒಂಥರ ಕನ್ವರ್ಟ್ ಮಾಡಿದ್ರೆ, ಸೊ ಇದರಲ್ಲಿ ಎಳನೀರು ಕೂಡ ಯೂಸ್ ಆಗುತ್ತೆ. ಓ ಸೂಪರ್. ಸೊ ಏನ್ ಹೇಳ್ತೀರಾ ಶೆಫ್ ಮಿಥುನ್? ಎಳನೀರನ್ನು ಬಳಸ್ಕೊಂಡು ಮಾಡ್ತಾ ಇದ್ದಾರೆ ಅವರು ಹೇಳ್ತಾ ಇದ್ದಾರೆ
ಇದು ಒಂಥರ ನಮ್ಮ ಕಾನ್ಸೆಪ್ಟಿಗೆ ಹತ್ರ ಇರುವಾಗ ಅವರು ಎಳ್ನೀರು ಮಾರೋದಕ್ಕಿಂತ ಈ ತರ ಮಾಡಿದ್ರೆ ಸೆಲ್ ಮಾಡಿದ್ರೆ ಚೆನ್ನಾಗಿ ಆಗ್ಬೋದು ಅಂತ ಹೇಳ್ತಾರೆ. ಅವಲಕ್ಕಿ ಕೂಡ ಡಿಮಾಂಡ್. ಅವಲಕ್ಕಿಗ್ಲೇ ಡಿಮಾಂಡ್ ಬರ್ಬಿಡಿಯ. ಅದೇ ಸೂಪರ್. ಸೊ ತಮ್ದು ಆಯ್ತು ಹಾಗಾದ್ರೆ. ತಮ್ದು ಇನ್ನೂ ಒಂದು 7 ನಿಮಿಷ ಇದೆ. ಫಿನಿಶಿಂಗ್ ಮಾಡಿ. ಪದಾರ್ಥ ಮಾಡ್ತಾ ಇದ್ದೀರಾ ಕಾಣ್ಬೇಕಲ್ವ ಮೇಡಮ್? ಪಲಾವ್. ಓಕೆ, ಬಟ್ ನೋಡ್ಕೊಳ್ಳಿ ಮೇಡಮ್, ಟೈಮ್ ನಿಮ್ಗೆ ಏನಿರೋದು 5 ನಿಮಿಷ ಅಷ್ಟೇ. ಆ 5 ನಿಮಿಷದಲ್ಲಿ ಕಂಪ್ಲೀಟ್ ಆಗಬೇಕು. ಸೊ ಕಡೆಯ 4 ನಿಮಿಷ ಇದೆ. 4 ನಿಮಿಷದಲ್ಲಿ ಎಲ್ಲ ಕಂಪ್ಲೀಟ್ ಆಗಬೇಕು. ಹೀಗೆ ಸೀರಿಯಸ್ಲಿ ದೂರದಿಂದ ನೋಡಿದಾಗ ಈ ಪನ್ನೀರ್ ಬಾಲ್ಸ್ ಮಾಡ್ತಾರೆ, ಚೀಸ್ ಬಾಲ್ ಮಾಡ್ತಾರೆ. ಮಕ್ಕಳಿಗೆ ಹೊರಗಡೆ ತಿಂತಾ ಇರ್ತಾರಲ್ಲ, ಬಂದು ಹೇಳ್ತಾ ಇರ್ತಾರೆ ಹೀಗೆ ಮಾಡಮ್ಮ ಅಂತೇಳಿ ಮಕ್ಕಳಿಗೆ. ಆಹಾ, ಏನ್ ಅರೋಮ ಬರ್ತಾ ಇದೆ. ಸೀರಿಯಸ್ಲಿ ಇದು ಅವಲಕ್ಕಿಂದಲೇ ಮಾಡಿದ? ಹೌದು ಸರ್. ಓಹೋ, ಚೆನ್ನಾಗಿದೆ. ಅರೋಮ ಅಂತೂ ಸಖತ್ತಾಗಿದೆ. ಒಂದೊಂದು ಮೂಲೆಯಿಂದ ಒಂದೊಂದು ಪರಿಮಳ ಬರ್ಕೊಂಡು. ಹೌದು. ಇದು ಸೀರಿಯಸ್ಲಿ ಈ ತರ ನೋಡಿದಾಗ ಇದು ಚೀಸ್ ಬಾಲ್ಸ್ ಅಂತ ಬರುತ್ತೆ ಅಥವಾ ಚಿಕನ್ ಚೀಸ್ ಬಾಲ್ಸ್ ಸರಿ ಅಲ್ವಾ? ಇದು ಮಕ್ಕಳು ಖಂಡಿತ ಇದು ಹೋಗಿ ಮಾಡ್ಬೇಕು ನೀನು ಅಂತೇಳಿ. ನಂದು ಅವಲಕ್ಕಿ ರೆಸಿಪಿ ಸರ್, ನಂದು ಹೋಳಿಗೆ ಐಟಮ್. ಮಕ್ಕಳದು ಇದು ಮಾಡ್ಲೇಬೇಕಂತ ಚಿಕ್ಕವನು ಬಂದಿದ್ದಾರೆ ಸರ್. ಹೌದಾ? ಹೋಳಿಗೆ ಕೂಡ ಆಯ್ತಾ ಮೇಡಮ್? ಹೌದು ಸರ್, ಆಯ್ತು ಸರ್. ಓ ಮೈ ಗಾಡ್, ಇದು ಗ್ಯಾಪ್ ಅಲ್ಲಿ ಹೋಳಿಗೆ ಇಲ್ಲ. ಇದು ನನ್ನ ಸರ್ಪ್ರೈಸ್ ಆಕ್ಚುಲಿ. ಇದು ರೆಡಿ ಆಗಿದೆಲ್ಲ ಮೇಡಮ್? ಆಯ್ತು ಸರ್, ಅದು ಸರ್ ರೆಡಿ ಆಗಿದೆ. ಅದನ್ನೇ ನಂದು ರೆಸಿಪಿ ಇತ್ತು ಮಗಂದು, ಮತ್ತೆ ಇದು ಮಾಡ್ಲೇಬೇಕಂತೇಳಿ ಕಲಿಸಿದ್ದು. ಟೈಮ್ ಇದೆ ಅಲ್ಲ, ಅದಕ್ಕೆ ಮಾಡಿದ್ದು ಸರ್. ಸೊ ಏನ್ ರೆಸಿಪಿ ಕೊಟ್ಟಿದ್ರು ಅದು ಮಾಡಿದ್ದಾರೆ, ಅವರ ಇಷ್ಟದ್ದು ಮಾಡಿದ್ದಾರೆ, ಅವರ ಮಕ್ಕಳ ಇಷ್ಟದ ಒಂದು ರುಚಿಯನ್ನು ಕೂಡ ಮಾಡಿ ತೋರಿಸಿದ್ದಾರೆ. ಸೂಪರ್. ಅದಂತ ಪರಿಮಳ ಇದೆಯಲ್ವಾ? ಸೊ ಕಡೆಯ 2.5 ನಿಮಿಷ ಇದೆ ಮೇಡಮ್. ಸಂತೋಷ್ ರೈಸ್ ಮಿಲ್ಸ್ ರವರ ಈ ಡಬಲ್ ಸ್ಟಾರ್ ಅವಲಕ್ಕಿ ಮನೇಲಿ ಯೂಸ್ ಮಾಡಿ ನೋಡಿದ್ರ? ಇದುವರೆಗಿಲ್ಲ, ಅದೇ ಇನ್ನು ಮಾಡಬೇಕು. ಇವತ್ತು ಮಾಡಿದ್ರಲ್ವಾ, ಹೇಗೆ ಅನಿಸ್ತು? ತುಂಬ ಖುಷಿ ಆಯ್ತು ಸರ್. ನಾನು ತೆಳು ಅವಲಕ್ಕಿ ಇದಕ್ಕೆ ಹಾಕಿದ್ದೆ, ಖುಷಿ ಆಯ್ತು. ತೆಳು ಅವಲಕ್ಕಿ ಚೆನ್ನಾಗಿದೆ. ಸೊ ಏನಾದರೂ ವಿಭಿನ್ನವಾದಂತಹ ಖಾದ್ಯದಲ್ಲಿ ತಯಾರಿಸಬಹುದು ಅಂತ ಹೇಳಿ ಒಂದು ಕಾನ್ಸೆಪ್ಟ್ ಬರ್ತಾ ಇದೆಯಾ? ನಾನು ಇನ್ನೊಂದು ಮಾಡಬೇಕು ಅಂತ ಈಗ ನಾನು ನೋಡ್ತಾ ಯೋಚನೆ ಮಾಡ್ತಿದ್ದೆ ಅಲ್ವಾ? ಸೊ ತೆಳು ಅವಲಕ್ಕಿ ಇದೆ, ಕೆಂಪು ಅವಲಕ್ಕಿ ಇದೆ, ಮತ್ತೆ ದಪ್ಪ ಅವಲಕ್ಕಿನೂ ಇದೆ. ಸೊ ನೀವು ಅದರ ಬಗ್ಗೆ ಒಂದೊಂದೇ ಯೋಚಿಸಿದ್ರೆ ಸಾವಿರಾರು ಖಾದ್ಯಗಳು ಮಾಡ್ಬೋದು ಅಲ್ವಾ? ನಾನು ಪತ್ರಿಕೆಗಳಿಗೆಲ್ಲ ಅಡುಗೆ ಬರೀತಾ ಇರ್ತೇನೆ. ಹೌದಾ? ಸೊ ಇನ್ನು ಮುಂದೆ ಅವಲಕ್ಕಿಯಲ್ಲಿ ಒಂದು ಟ್ರೈ ಮಾಡಿ ಬರೀ. ಆಲ್ ದ ಬೆಸ್ಟ್. ಕಡೆಯ 20 ಸೆಕೆಂಡ್ ಇದೆ. ಲಾಸ್ಟ್ 20 ಸೆಕೆಂಡ್ಸ್ ನಿಮ್ಮ ಪ್ರೆಸೆಂಟೇಷನ್ ಅನ್ನು ಪೂರ್ತಿಗೊಳಿಸಿ. ಎಲ್ಲ ಏನಾದರೂ ಕ್ಲೀನ್ ಮಾಡ್ಕೊಳ್ಳಿಕ್ಕಿದೆ ಅದನ್ನು ಮುಗಿಸಿ ಬಿಡಿ. ಲಾಸ್ಟ್ 5 ಸೆಕೆಂಡ್ಸ್ ಇದೆ. ಎಸ್, 5 4 3 2 1 ಸ್ಟಾಪ್. ಎಸ್. ಸೊ ನಿಮಗೆ ಕೊಟ್ಟಂತಹ ಟೈಮ್ ಮುಗ್ದಿದೆ. ಸೊ ನನಗನ್ಸುತ್ತೆ ಆಲ್ಮೋಸ್ಟ್ ಎಲ್ಲರ ಕೆಲಸ ಕೂಡ ಏನಿದೆ ಅದು ಕೂಡ ಮುಗ್ದಿದೆ ಅಂತ ಭಾವಿಸ್ತೇನೆ. ಯಾವುದೇ ಕೆಲಸ ಮಾಡಲಿಕ್ಕಿಲ್ಲ. ಸೊ ನಮ್ಮ ಎಲ್ಲ ಕೆಲಸವನ್ನು ನಿಲ್ಲಿಸ್ಬೇಕು. ಎಸ್, ಡನ್. ಸೊ ಪ್ರತಿ ಸಲ ನಾನೇ ಇಲ್ಲಿಂದ ಕಂಟೆಸ್ಟೆಂಟ್ ನೀವು ಪ್ರೆಸೆಂಟ್ ಮಾಡಿ ಅಂತ ಹೇಳ್ತಿದ್ದೆ. ಬಟ್ ಈ ಸಲ ಜಡ್ಜಸ್ಗಳು ನೀವು ಕೂಡ ಕೂತ್ಕೊಂಡು ಪ್ರತಿಯೊಬ್ಬರ ಒಂದು ಅಡುಗೆ ಮೇಲೆ ಕೂಲಂಕುಷವಾಗಿ ಗಮನ ಕೊಡ್ತಾ ಇದ್ವಿ. ಸೊ ನಿಮಗೆ ಇರ್ಬೋದು ಇವ್ರದ್ದೊಮ್ಮೆ ನಾನು ಟೇಸ್ಟ್ ನೋಡ್ಬೇಕಂತ ಅಲ್ಲಿ ಕೂತ್ಕೊಂಡು ನಿಮಗೆ ಒಂದು ಸ್ವಲ್ಪ ತಲೆಯಲ್ಲಿ ಓಡ್ತಾ ಇರ್ಬೋದು. ಸೊ ಶೆಫ್ ಮಿಥುನ್ ನೀರು ಪಲ್ಯ ಏನೇನು ಫಸ್ಟ್ ಪ್ರೆಸೆಂಟ್ ಮಲ್ಪರ ಎದುರ್ಲೆ ಪೂರ ಮೇಡಮ್. ಎಸ್ ಮೇಡಮ್. ಮೇಡಮ್, ಎರಡೆರಡು ರೆಸಿಪಿ ಮಾಡಲಿಕ್ಕೆ ಕಷ್ಟ ಅಂತ ಅನಿಸ್ತಾ? ಈಸಿ ಆಯ್ತು. ಹಾಗಾದ್ರೆ ಇನ್ನೆರಡು ಮಾಡ್ಬೋದಿತ್ತು. ಮಾಡ್ಬೋದಿತ್ತು. ಸೂಪರ್. ಅವಲಕ್ಕಿಯಲ್ಲಿ ಮತ್ತೆ ಈಸಿ ಸರ್ ಮಾಡೋಕ್ಕೆ. ಈಸಿ ಅಲ್ವಾ? ತುಂಬಾ ಈಸಿ. ಸೊ ಒಂದು ಕಡೆಯಿಂದ ಹೋಳಿಗೆ ಸಿಹಿ. ಈ ಚೀಸ್ ಬಾಲ್ಸ್ ಯಾವ ಥರ ಮೇಡಮ್? ಖಾರ ಟೇಸ್ಟ್ ಇರುತ್ತಾ? ಹೌದು ಸರ್, ಖಾರ. ಎಸ್. ಓಕೆ ಮೇಡಮ್, ಹೇಳಿ. ಹೋಳಿಗೆ ತುಂಬ ಚೆನ್ನಾಗಿದೆ. ಅವಲಕ್ಕಿಯಿಂದ ಮಾಡೋದಕ್ಕೆ ಸ್ವಲ್ಪ ಕಷ್ಟವೇ ಹೇಳಬೇಕು ಅಂತ ಹೇಳಿದರೆ. ಬೇರೆಯಿಂದೆಲ್ಲ ಹೋಳಿಗೆ ಮಾಡೋದಕ್ಕೆ ಸುಲಭ. ಆ್ಯಕ್ಚುಲಿ ಅದು ಕೂಡ ಸುಲಭ ಅಂತ ನಾವು ಎನ್ನಿಸ್ಬೋದು, ಅದು ಕೂಡ ಕಷ್ಟ ಆಗ್ತದೆ. ಅದು ಅದೇ ರೀತಿಯಾಗಿ ನಾದ್ಕೊಳ್ಬೇಕಾಗುತ್ತೆ ಅದನ್ನು.
ಬಟ್ ಇದು ಅವಲಕ್ಕಿಯಿಂದ ತೀರಾ ಕಷ್ಟ. ಇದು ತುಂಬ ಚೆನ್ನಾಗಾಗಿದೆ. ಚೀಸ್ ಬಾಲ್ಸ್ ಎಲ್ಲ ಒಟ್ಟಿಗೆ ಮಿಕ್ಸ್ ಮಾಡಿದ್ದೀರಿ. ಇನ್ಸ್ಟೆಡ್ ಅದನ್ನು ಸ್ಟಫ್ ಮಾಡಿದರೆ ಒಳ್ಳೇದಿತ್ತು. ಚೆನ್ನಾಗಾಗಿದೆ, ಟೇಸ್ಟ್ ಚೆನ್ನಾಗಿ ಬಂದಿದೆ. ಬಟ್ ಅದನ್ನು 20 ನಿಮಿಷದಲ್ಲಿ ಆಗಬೇಕಲ್ಲ ಮೇಡಮ್, ಟೈಮ್ ಬೇರೆ ಇಲ್ಲಲ್ಲ, ಅದಕ್ಕೆ ಒಟ್ಟಿಗೆ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಕೊಟ್ಟಿದ್ದೀರಿ. ಚೆನ್ನಾಗಿ ಬಂದಿದೆ, ಟೇಸ್ಟ್ ಚೆನ್ನಾಗಿದೆ. ಎಸ್ ಶೆಫ್ ಮಿಥುನ್ ಪಲ್ಲೆ ಹೋಳಿಗೆ ಭಾರಿ ಇಟ್ಟೈತೆ. ಚೀಸ್ ಬಾಲ್ ಒಂಚೂರು ಫ್ರೈ ಆವಡುತ್ತೆ ನಂಚ ಏನ ಲೆಕ್ಕಾಡು. ಓಕೆ, ದಟ್ಸ್ ಟೇಸ್ಟ್ ವೈಸ್ ಇಸ್ ಗುಡ್. ಎಸ್ ಶೆಫ್ ಅಂದಮೇಲೆ ಗೊತ್ತಿದೆಯಲ್ವಾ, ಅವ್ರಿಗೆ ಇಷ್ಟೇ ಟೆಂಪರೇಚರಲ್ಲಿ ಅದು ಬೆಂದಿರಬೇಕು, ಇಷ್ಟೇ ಇರಬೇಕು, ಅದು ಇಷ್ಟರಲ್ಲೇ ಅದು ಜಾಸ್ತಿ. ಅದೇ ನೀವು ಟೈಮ್ ಸಹ ಜಾಸ್ತಿ ಕೊಡ್ಲಿಲ್ಲಲ್ಲ ಸರ್. ಈಗ ನಮಗೆ ಮತ್ತೆ 2 ಮಾಡ್ಬೇಕಂತೇಳಿ ಆಸೆ ಇರ್ತದೆ, ನೀವು ನೋಡಿದ್ರೆ ಇಷ್ಟೇ ಟೈಮ್ ಅಂತ. ಏನ್ ಮಾಡೋದು ಮೇಡಮ್, ಬಟ್ ದಟ್ ಈಸ್ ದ ಕಾಂಪಿಟೇಷನ್, ದಟ್ ಈಸ್ ದ ಟಾಸ್ಕ್. ಬಟ್ ಎನಿವೇ ಮೇಡಮ್, ಸೊ ಪ್ಲಸ್ ಆ್ಯಂಡ್ ಮೈನಸ್ ಎಲ್ಲವೂ ಸಿಕ್ತು. ಹೇಗೆ ಅನಿಸ್ತು ತಮಗೆ? ತುಂಬ ಸಂತೋಷ ಸರ್. ಖುಷಿ ಆಯ್ತಲ್ವಾ? ಎಸ್ ಮೇಡಮ್, ವೇಟ್ ಫಾರ್ ದ ರಿಸಲ್ಟ್ ಪ್ಲೀಸ್. ಎಸ್ ಸುದರ್ಶನ್ ಸರ್ ಹೇಳಿ, ನೆಕ್ಸ್ಟ್ ಯಾರು? ಸ್ವೀಟ್ ಹೇಗಾದ್ರೂ ತಿಂದಾಯ್ತು, ಇನ್ನು ಖಾರ ಬರಲಿ. ಖಾರ ಬರಲಿ ಅಲ್ವಾ? ಎಸ್, ಮತ್ತೆ ಅದರಲ್ಲಿ ಕಣ್ಣಿಗೆ ಕಾಣುವ ಹಾಗೆ ಮೆಣಸು ಬೇರೆ ಇಟ್ಟಿದ್ದಾರೆ. ಇದು ಕೂಡ ಗ್ರೀನ್ ಚಿಲ್ಲಿ ಕೂಡ ಫ್ರೈ ಮಾಡಿ ಇಟ್ಟಿದ್ದೀರಿ. ಗ್ರೀನ್ ಚಿಲ್ಲಿ ಫ್ರೈ ಮಾಡಿ. ಓಕೆ, ಸೊ ಇದು ಕಂಪ್ಲೀಟ್ ಸ್ಪೈಸಿ ಅಲ್ವಾ ಮೇಡಮ್? ಸ್ವಲ್ಪ ಸ್ಪೈಸಿ ಇದೆ. ಓಕೆ, ಪೊಟ್ಯಾಟೊ ಮಿಕ್ಸ್ ಮಾಡಿದ್ದೀರಿ. ಪೊಟೆಟೊ ಹಾಕಿದ್ದೇನೆ, ಚಾಪ್ಡ್ ಆನಿಯನ್ ಹಾಕಿದ್ದೇನೆ, ಸ್ವಲ್ಪ ಬೇಸನ್ ಸ್ವಲ್ಪ. ಎಸ್ ಶೆಫ್ ಮಿಥುನ್ ಪಲ್ಲೆ ಭಾರಿ ಟೇಸ್ಟ್ ಇದೆ. ಹೌದು, ಕ್ರಿಸ್ಪಿ ಎವ್ರಿಥಿಂಗ್. ಟೆಕ್ಸ್ಚರ್ ವೈಸ್ ಇಸ್ ಗುಡ್. ಟೆಕ್ಸ್ಚರ್, ಟೇಸ್ಟ್ ತಕ್ಷಣಕ್ಕೆ ಗೊತ್ತಾಗೋದಿಲ್ಲ ಅವಲಕ್ಕಿ ಅಂತ. ಅವಲಕ್ಕಿ ತಕ್ಷಣಕ್ಕೆ ಗೊತ್ತಾಗೋದಿಲ್ಲ ಅವಲಕ್ಕಿ ಅಂತ. ಆ್ಯಂಡ್ ಸುದರ್ಶನ್ ಸರ್, ಖಾರ ಚೆನ್ನಾಗಾಗಿದೆ. ಖಾರ ಸಿಹಿ ಮತ್ತು ಖಾರ ಸಿಹಿ ಒಮ್ಮೆ ತಿಂದಾಯ್ತು, ಹಾಗೆ ಇನ್ನೀಗ ಖಾರ ಬರಲಿ ಅಂತ ಹೇಳಿದಕ್ಕೆ ಕರೆಕ್ಟ್ ಆಗಿದೆ. ನೀರುಳ್ಳಿ ಬಜೆ ತಿಂದ ರೀತಿಯಲ್ಲಿ ಅದೇ ಸ್ಟೈಲ್ನಲ್ಲಿ ಹೊಸತ್ತು ಅಲ್ವಾ? ಅವಲಕ್ಕಿ ಅಂದರೆ ಆ್ಯಕ್ಚುಲಿ ಇದರಲ್ಲಿ ಏನಾಗಿದೆ ಅಂತ ಹೇಳಿದರೆ, ಬಟಾಟೆ ಮತ್ತು ಅವಲಕ್ಕಿ ಅಷ್ಟು ಗೊತ್ತಾಗ್ತಾ ಇಲ್ಲ. ಬಟಾಟೆ ಸ್ವಲ್ಪ ಜಾಸ್ತಿ ಎದ್ದು ಕಂಡಾಗ ಆಗ್ತಾ ಇದೆ. ನೀರುಳ್ಳಿಯ ಸ್ಮೆಲ್ ಬೇರೆ, ಅಂದರೆ ನೀರುಳ್ಳಿಯನ್ನು ಫ್ರೈ ಮಾಡಿ ಆಗುವಾಗ ಅದರ ಸ್ಮೆಲ್ ಆ ಅವಲಕ್ಕಿಯನ್ನು ಇದು ಮಾಡಿತ್ತು. ಒಂದು ಲೆಕ್ಕದಲ್ಲಿ ಈಗ ಮಕ್ಕಳು ಆಗಿರೋರು ತಿನ್ನೋದಿಲ್ಲ ಅವಲಕ್ಕಿ ಅಂತ ಹೇಳಿದರೆ, ಈ ರೀತಿಯಾಗಿ ಅವರೊಂದು ಐಡಿಯಾಸ್ ಒಳ್ಳೆ ಚೆನ್ನಾಗಾಗಿದೆ. ಕರೆಕ್ಟ್, ಈ ರೀತಿಯಾಗಿ ಒಂದು ಟ್ರೈ ಮಾಡ್ಬೋದು, ಒಳ್ಳೆದಾಗಿದೆ. ಅಂದರೆ ಟೇಸ್ಟ್ ತುಂಬ ಒಳ್ಳೆದಾಗಿದೆ. ಸೂಪರ್, ಥ್ಯಾಂಕ್ ಯು ಸೋ ಮಚ್. ಸೊ ಮೇಡಮ್ ಅವರು ತುಂಬ ಚೆನ್ನಾಗಿ ಪ್ರೆಸೆಂಟೇಬಲ್ ಮಾಡಿ ವೆಲ್ ಪ್ರಿಪೇರ್ಡ್ ಆಗಿ ರೆಡಿ ಆಗಿದ್ದಾರೆ. ಎಸ್ ಮೇಡಮ್, ನಾ ಇಟ್ಕೊಂಡು ಬರಲಿಯಾ? ಕೃಷ್ಣನ ಹಿಡ್ಕೊಂಡು, ನೀವು ಕೃಷ್ಣ ಅಂದರೆ ಪ್ರೀತಿ ಅಂದಿದ್ದಾರೆ. ಹೌದು ಮೇಡಮ್, ನಾನು ಇಟ್ಕೊಂಡು ಬರ್ತೀನಿ. ಎಸ್, ಪೋಹಾ ಕ್ರಂಚಿ ಲಡ್ಡು ಅವರೇ ರೆಸಿಪಿಯನ್ನು ಪ್ರಿಂಟ್ ಮಾಡಿ ತಂದಿದ್ದಾರೆ. ನನ್ನ ರೆಸಿಪಿಯನ್ನು ನನ್ನ ಮಗಳು ಪ್ರಿಂಟ್ ಮಾಡಿಕೊಟ್ಟಿದ್ದಾಳೆ. ಅಂದರೆ ನಂಗೆ ಮಾಡಬೇಕು ಅಂತಿತ್ತು, ಅದು ಇನ್ನೂ ಚೆನ್ನಾಗಿ ಮಾಡಬೇಕು ಅಂತಿತ್ತು, ಆಗಿಲ್ಲ. ಈಗ ಅಷ್ಟರಲ್ಲೇ ಮಾಡಿದ್ದೀನಿ. ಸೊ ಇದರ ಹಿಂದಿನ ತಯಾರಿ ಕೂಡ ತುಂಬ ಇದೆ. ಹೌದು, ಅಂದರೆ ಮಾಡಬೇಕು ಅಂತೇಳಿ ಒಂದು ಹೊಸ ರೀತಿ ಇದೆ. ನೀವು ಹೊಸ ಅವಲಕ್ಕಿ ಅದ್ಭುತ ಅಂತೇಳಿ ಹೊಸ ರೀತಿಯದನ್ನು ಮಾಡುವಾಗ ನಾವು ಮೊದಲೇ ಹೇಳಿದ್ದು ಇನ್ನೋವೇಟಿವ್ ಮಾಡಬೇಕು ಅಂತ. ಯಾವುದೇ ರೀತಿ ಅಂದರೆ ಇರುವಲ್ಲೇ ಇನ್ನೋವೇಟಿವ್ ಆಗಿರಬೇಕು ಅಂತ. ಅದಕ್ಕಾಗಿ ನಾನು ಇರುವಲ್ಲೇ ಇನ್ನೋವೇಟಿವ್ ಆಗಿ ಮಾಡಬೇಕು ಅಂತ ಪ್ರೆಸೆಂಟೇಷನಲ್ಲೂ ಮಾಡಿಕೊಡುವ ಅಂದ್ಕೊಂಡಿದ್ದೆ. ತುಂಬ ಟೈಮ್ ಸಾಕಾಗಿಲ್ಲ. ಹೌದು, ಅದು ಮತ್ತೆ ಅಂದರೆ ಇನ್ನೊಂದು ಅಂದರೆ ಕರಿಯುವಾಗ ನನಗೆ ಸ್ವಲ್ಪ ಗಡಿಬಿಡಿಯಾಗಿ ಸ್ವಲ್ಪ ಕಪ್ಪಾಗಿ ಬಂತು. ನೋಡೋಕ್ಕೆ ಹಾಗಿದ್ರು ತಿನ್ನೋಕೆ ಚೆನ್ನಾಗಿರುತ್ತೆ. ಕರೆಕ್ಟ್ ಮೇಡಮ್. ಒಂದರಲ್ಲಿ ಸ್ವೀಟ್, ಒಂದು ಖಾರನ? ಹೌದು, ಒಂದು ಕ್ರಂಚಿ ಲಡ್ಡು ಅಂತ ಇದುವರೆಗೆ ನೀವು ಯಾರೂ ತಿಂದಿರಲಿಕ್ಕಿಲ್ಲ ಹೆಚ್ಚಾಗಿ. ಅಂದರೆ ಈ ರೀತಿ ಮಾಡಿದ್ದು ನಾನು ನೋಡಿದ್ದು ಒಂದು ಕಡೆ ನೋಡಿದ್ದೆ, ಇದು ನಾನೇ ಮಾಡಿದ್ದು ಅಂದ್ಕೊಂಡಿದ್ದೀನಿ. ಪೋಹಾ ಕುರ್ಕುರೆ. ಪೋಹಾ ಕುರ್ಕುರೆ ಕ್ರಂಚಿ ಲಡ್ಡು. ಆಹಾ, ಅವಲಕ್ಕಿ ಅದ್ಭುತದಲ್ಲಿ ಇಂತಹ ಹೆಸರುಗಳು. ಕ್ರಂಚಿ ಲಡ್ಡು ಅದು ಅವಲಕ್ಕಿಯಲ್ಲಿ, ಪೋಹಾ ಕುರ್ಕುರೆ ಅದು ಅವಲಕ್ಕಿಯಲ್ಲಿ. ವಾವ್, ಅವಲಕ್ಕಿನೇ ಮೇನ್ ಆಗಿ ಮಾಡಿರೋದು. ಸೂಪರ್ ಮೇಡಮ್. ಸುದರ್ಶನ್ ಸರ್ ಹೇಳಿ. ಲಡ್ಡು ಒಳ್ಳೆ ಚೆನ್ನಾಗಿದೆ. ಅವ್ರು ಹೇಳಿದಾಗೆ ಕ್ರಂಚಿಯಾಗಿ ಆ ಒಂದು ಅದರಲ್ಲಿ ಜಗಿಯುವಾಗ ಚರ್ಚರ ಅಂತ ಬರುತ್ತೆ, ಚರ್ಚರ ಅಂತೇಳಿ ಸಿಗ್ತದೆ. ತುಂಬ ಚೆನ್ನಾಗಿ ಆಗಿದೆ. ಬೆಲ್ಲ ಯೂಸ್ ಮಾಡಿದ್ದೀರಲ್ಲ, ಬೆಲ್ಲ ಹಾಕಿ. ಹೌದು, ಬೆಲ್ಲ ಹಾಕಿ ಮಾಡಿ ಒಳ್ಳೆಯದಾಗಿದೆ. ಹಾಗೆ ಮತ್ತೊಂದೇನು ಕುರ್ಕುರೆ, ಅದು ಯಾರು ಮಾಡಿರ್ಲಿಕ್ಕಿಲ್ಲ ಅಂತ ಹೇಳಿ ಅನಿಸ್ತೇನೆ. ಒಳ್ಳೆ ಟೇಸ್ಟ್ ಇದೆ. ಓಕೆ, ಎಸ್ ಮೇಡಮ್. ಕುರ್ಕುರೆ ಸ್ವಲ್ಪ ಕ್ರಿಸ್ಪಿ ಆಗಿರಬೇಕಿತ್ತು ಅಷ್ಟೇ. ಸೊ ಅದಂತೂ ಕ್ರಂಚಿ, ಅದರ ಹೆಸರು ಪ್ರಕಾರ ಹಾಗೇ ಇದೆ, ಚೆನ್ನಾಗಿ ಬಂದಿದೆ. ಲಡ್ಡು ಶೇಪ್ ಸ್ವಲ್ಪ ಒಳ್ಳೇದು ಬಂದಿದ್ರೆ ಇನ್ನು ನೋಡೋದಕ್ಕೆ ಚೆನ್ನ. ಕೆಳಗಡೆ ಇರೋದು ಚೆನ್ನಾಗಿ ಬಂದಿದೆ, ಮೇಲೆ ನೋಡಿದ್ರಿ ನೀವು. ಯಾವಾಗಲೂ ಅಷ್ಟೇ, ಫಸ್ಟ್ ಒಳ್ಳೇದಿರೋದು ಮೇಲೆ ಇಡಬೇಕು,
ಅದನ್ನ ಹೈಡ್ ಮಾಡ್ಬೋದು. ಆದರೆ ನಾನು ಅದರಲ್ಲಿ ಮೋಸ ಮಾಡೋಕೆ ಹೋಗಿಲ್ಲ. ಮೊದಲು ಮಾಡಿದ ಅಡಿಯಲ್ಲಿದೆ, ಆಮೇಲೆ ಮಾಡಿದ ಮೇಲೆ. ಇನ್ಸ್ಟೆಡ್ ನೀವು ಏನಾದರೂ ಪ್ಲೇಟಲ್ಲಿ ಹಾಕಿದರೆ ಒಳ್ಳೇದಿತ್ತು. ಓಕೆ, ಎನಿವೆ ಸೂಪರ್ ಮೇಡಮ್. ಏನೆಲ್ಲ ಅಲ್ಲಿ ಬಂದಿದೆ ಎಲ್ಲವೂ ಅಲ್ಲಿ ಮಾರ್ಕ್ಸ್ ಅಲ್ಲಿ ಹಾಕಿರ್ತಾರೆ. ಬಟ್ ಆಲ್ ದ ವೆರಿ ಬೆಸ್ಟ್ ಮೇಡಮ್. ಥ್ಯಾಂಕ್ ಯು. ಪ್ಲೀಸ್. ಆ್ಯಂಡ್ ನೆಕ್ಸ್ಟ್ ಮೇಡಮ್ ತಾವೇ ಪ್ರೆಸೆಂಟ್ ಮಾಡಿ ಪ್ಲೀಸ್, ಬನ್ನಿ. ಎಸ್, ನಮ್ಮ ಎಂಕಲ್ನ ಸ್ಟೈಲ್ದ, ಎಂಕಲ್ನ ಊರದ, ನಮ್ಮ ಊರದ, ನಮ್ಮ ನೀರದ ಪನ್ಪಿರತ್ತೆ ಬೊಂಡದ ಮುಖಾಂತರ ಟ್ರೈ ಮಾಡ್ತದ್ದು ಅವಲಾಯ್ಕ ಹಂಚಿಂದ ಆ ಬಜಿಲದ ಮಿಕ್ಸಿಂಗ್ ಪುರ ಕೊರ್ದು. ಹಾಂ, ಮೇಡಮ್ ಸುದರ್ಶನ್ ಸರ್ ಅವ್ರದ್ದು ಭಟ್ ಆ್ಯಂಡ್ ಭಟ್ ಅಂತ ಚಾನೆಲ್ ಇದೆ, ಅದರಲ್ಲೂ ಕೂಡ ಇದೇ ಥರ ಪ್ರೆಸೆಂಟ್ ಮಾಡ್ತಾರೆ ಅವರು. ನೋಡಿದ್ದೀರಾ? ನೋಡಿದ್ದೇನೆ ಸರ್. ಸೊ ಇದು ಐಡಿಯಾ ನಿಮಗೆ ಒಮ್ಮೆ ಟ್ರೈ ಮಾಡಿದ್ರ ಮನೆಯಲ್ಲಿ ಅಥವಾ ಡೈರೆಕ್ಟ್ಲಿ ಇಲ್ಲಿ ಮಾಡಿದ್ರಿ? ಅದು ನಾನಂದ್ರೆ ಹಳ್ಳಿಯಲ್ಲಿ ಇರಬೇಕಾದ್ರೆ ನಾವು ಅಂಥ ತಿಂಡಿಗಳನ್ನೆಲ್ಲ ಮಾಡ್ತಾ ಇದ್ದೆವು, ಹೆಲ್ದಿ ಫುಡ್ ಅಂತ ಹೇಳ್ಕೊಂಡು ಮಕ್ಕಳಿಗೆಲ್ಲ. ಈಗ ಇದಕ್ಕೆ ಏನು ಹೆಸರಿದೆ ಏನಾದರೂ? ಅದೇ ತೊಂಡು ಬಜ್ಜಿಲು ಅಂತ ನಾವು ಕರೀತೀವಿ. ತೊಂಡು ಬಜ್ಜಿಲು. ಓಕೆ. ಅದು ಮತ್ತೆ ಅದರ ಬೊಂಡ ನೀರನ್ನು ಆ ಥರ ಗಸಗಸೆಲ್ಲ ಹಾಕಿ ಓಕೆ. ಬಜ್ಜಿಲನ್ನು ತುಂಡು ತುಂಡು ಹಾಕಿ ಅಲ್ಲ, ಅದು ತೊಂಡು ಅಂದರೆ ಅದರ ಬೊಂಡ ಇರ್ತಲ್ಲ ಅದಕ್ಕೆ ಹೇಳ್ತಾರೆ. ತುಳುವಲ್ಲಿ ಇದಕ್ಕೆ ತೊಂಡು. ತೊಂಡೆ. ಸುದರ್ಶನ್ ಸರ್ ಹೇಳಿ, ಇದು ನಿಮ್ಮ ಕ್ಯಾಟಗರಿ ಹತ್ರ ಬರುತ್ತೆ? ಖಂಡಿತವಾಗಿಯೂ ಇದಕ್ಕೆ ಅವರು ಹೇಳಿದ ರೀತಿಯಲ್ಲಿ ಒಂದು ತೊಂಡು ಬಜಿಲ್ ಅಂತ ಹೇಳುವಂಥ ಒಂದು ಹೆಸರುಂಟು. ನಾನು ಕೂಡ ಒಂದು ವಿಡಿಯೋ ಮಾಡಿದ್ದೇನೆ. ಇದಕ್ಕೊಂದು ಇಷ್ಟುಂಟು, ಎಂತಂತ ಹೇಳಿದರೆ ಹಳ್ಳಿಯಲ್ಲಿ ತೆಂಗಿನಕಾಯಿ ಕೊಯ್ಲಿಕ್ಕೆ ಅಥವಾ ಬೊಂಡ ತೆಗಿಲಿಕ್ಕೆ ಅಂತೇಳಿ ಜನ ಬಂದಾಗ ಅವರು 10 ಗಂಟೆ ಹೊತ್ತಿಗೆ ಅಥವಾ ಸಂಜೆ ಹೊತ್ತಿಗೆ. ಈಗ ಮರ ಹತ್ತೋದು ಅಂತ ಹೇಳಿದ್ರೆ ಸಿಂಪಲ್ ಕೆಲಸ ಅಲ್ಲ, ತುಂಬ ಸ್ವಲ್ಪ ಸುಸ್ತಾಗೋದು ಜಾಸ್ತಿ ಅಲ್ಲ. ಆಗ ಬೊಂಡ ತೆಗೆದು ಬೊಂಡವನ್ನು ಕೆತ್ತಿ ಅದರ ಪಾವೆ ಏನಿದೆ ಅದರ ಜೊತೆಗೆ ಅವಲಕ್ಕಿಯನ್ನು ಹಾಕಿಕೊಂಡು ಮಿಕ್ಸ್ ಮಾಡಿಕೊಂಡು ಅಥವಾ ಬೆಲ್ಲ ಕೂಡ ಹಾಕ್ತಾರೆ. ಆ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನು ತಿನ್ನುವಂಥದ್ದು ಒಳ್ಳೆ ಎನರ್ಜೆಟಿಕ್ ಆಗಿರ್ತದೆ ಅಂತ ಹೇಳುವಂಥದ್ದು. ನಾನು ಕೂಡ ಅದನ್ನೊಂದು ವಿಡಿಯೋವನ್ನು ಮಾಡಿದ್ದೇನೆ. ಹಾಗೆ ಇದರ ಟೇಸ್ಟ್ ಕೂಡ ಅಂದರೆ ಅವಲಕ್ಕಿ ಅವರು ಹೇಳಿದಾಗೆ ಅವರು ಮತ್ತೊಂದು ಹೇಳಿದರು, ಹಳೆ ಕಾಲದಲ್ಲಿ ಆಹಾರದ ಕೊರತೆಲ್ಲ ಇದ್ದಂಥ ಸಮಯದಲ್ಲಿ ಈ ರೀತಿಯಾಗಿ ಕೂಡ ಮಾಡ್ತಾ ಇದ್ರು ಅಂತೇಳಿ. ಹಳ್ಳಿಯಲ್ಲಿ ಆ ರೀತಿಯದನ್ನು ಹೇಳಿದ್ದು ಕೇಳಿ ನಮಗೆ ಗೊತ್ತುಂಟು. ನಾನು ಪರ್ಸನಲಿ ಅಂದರೆ ನಮ್ಮ ಹಿರಿಯರು ಹೇಳಿದ್ದು ಗೊತ್ತುಂಟು. ಹಾಗೆ ಸೊ ಆಗ್ಲೂ ಬಳಸ್ತಾ ಇದ್ದದ್ದು ಅವಲಕ್ಕಿನೇ, ಅವಲಕ್ಕಿಯನ್ನು ಬಳಸ್ತಾ ಇದ್ರು. ಓಕೆ. ಹಾಗೆ ಇದರಲ್ಲಿ ಆ ರೀತಿಯಾಗಿ ಕಂಡಿದ್ದೇವೆ. ತುಂಬ ಕಡೆ ಈಗ ಕಾಣೆ ಆಗ್ತಾ ಇರುವಂಥ ಒಂದು ರೀತಿಯ ಅಲ್ವಾ ಇರ್ಬೋದು. ಹಾಗೆ ಚೆನ್ನಾಗಿದೆ. ನನ್ಗನಿಸುತ್ತೆ ಈ ಮಕ್ಕಳು ಅಥವಾ ಕಾಲೇಜಲ್ಲಿ ಕುಕಿಂಗ್ ವಿದೌಟ್ ಫೈರ್ ಮಾಡೋದು ಒನ್ ಆಫ್ ದಿ ಬೆಸ್ಟ್ ಇದು. ಹೌದು ಅಲ್ವಾ? ಅಟ್ರಾಕ್ಟಿವ್ ಆಗಿದೆ. ಎಸ್ ಮೇಡಮ್, ಏನು ಹೇಳ್ತೀರಾ? ಅದೇ, ಯಾವಾಗಲೂ ನಶಿಸಿ ಹೋಗುವಂಥ ರೆಸಿಪಿ ಕೂಡ ನಮಗೆ ಬೇಕು. ಇನ್ನೋವೇಟಿವ್ ಹೌದು, ಆದರೆ ಕೆಲವೊಂದು ರೆಸಿಪಿ, ಇಂಥ ರೆಸಿಪೀಸ್ ನಶಿಸಿ ಹೋಗ್ತಾ ಇದೆ. ಅದು ಮತ್ತೆ ಪುನಃ ಮರುಕಳಿಸಿ ನಮಗೂ ಇನ್ನು ನೆಕ್ಸ್ಟ್ ಜನ್ರೇಷನ್ಗೂ ಕೂಡ ಗೊತ್ತಾಗಬೇಕು. ಇದರಲ್ಲಿ ಹೆಲ್ತ್ ಬೆನಿಫಿಟ್ಸ್ ತುಂಬ ಇದೆ ನೋಡಬೇಕಂದ್ರೆ. ಹೊಟ್ಟೆಯೂ ಕೂಡ ತುಂಬುತ್ತೆ, ಹಾಗೆ ಆರೋಗ್ಯ. ಇವ್ರು ಹೇಳಿದಾಗೆ ಕೆಲಸ ಎಲ್ಲ ಮಾಡುವಾಗ ದಣಿದು ಬರುವಾಗ ಅದು ತಂಪನ್ನು ನೀಡುವಂಥದ್ದು. ಅವರು ಬೆಲ್ಲ ಹಾಕ್ತಾರೆ ಅಂತ ಹೇಳಿದರು. ಬೆಲ್ಲ ಹಾಕಿದರೆ ಇನ್ನೂ ಉತ್ತಮ, ಐ ಗೆಸ್. ಸೊ ಇದರಲ್ಲಿ ಸ್ವಲ್ಪ ಸಕ್ಕರೆ ಹಾಕಿದಿರಿ. ಬೆಲ್ಲ ಇನ್ನೂ ಅಂದರೆ ಇದು ಬಾಯಾರಿಕೆ ಆದರೆ ಅದು ಅಲ್ಲೇ ಶಮನ ಮಾಡುತ್ತೆ. ಸೊ ಹಾಗಾಗಿ ಆ ರೀತಿನೂ ಚೆನ್ನಾಗಿ ಬರುತ್ತೆ. ತುಂಬ ಚೆನ್ನಾಗಿದೆ. ಸೊ ಕೇವಲ 5-10 ನಿಮಿಷದಲ್ಲಿ ಅವರು ಮುಗಿಸಿ ಆಗಿತ್ತು. ಒಳ್ಳೇದಾಗಿದೆ ಟೇಸ್ಟ್. ಸೂಪರ್. ಎಸ್. ಸೊ ಕಡೆಯ ಕಂಟೆಸ್ಟೆಂಟ್ ಇದ್ದಾರೆ ಮೇಡಮ್, ಬನ್ನಿ ಪ್ಲೀಸ್. ಪಲಾವ್ ಮಾಡಿದಾರಲ್ಲ ಅವಲಕ್ಕಿಯಲ್ಲಿ. ಎಸ್, ಹೆಲ್ದಿ ಪಲಾವ್. ಪಾಲಕ್ ಹಾಕಿದ್ದೀರಾ? ಅಷ್ಟು ಗ್ರೀನ್ ಹೇಗೆ ಪಾಲಕ್ ಹಾಕಿದ್ದೀರಾ? ಚೂರು ಹಾಕಿದ್ದೀನಿ. ಪಾಲಕ್ ಹೌದು, ಸ್ವಲ್ಪ ಅವಲಕ್ಕಿ ಕಡಿಮೆ. ಎಂತ ಮೇಡಮ್? ಅವಲಕ್ಕಿ ಕಡಿಮೆ. ಸೊ ನನಗೆ ಸ್ವಲ್ಪ ಟೆನ್ಷನಲ್ಲಿ ಟೆನ್ಷನ್ ಜಾಸ್ತಿ ಆಯಿತು, ಅವಲಕ್ಕಿ ಕಡಿಮೆ ಆಯ್ತಲ್ವಾ? ಓಕೆ. ಬಟ್ ಎನಿವೆ ನೋಡುವ ಏನು ಜಡ್ಜಸ್ ಹೇಳ್ತಾರೆ ಅಂತ ಹೇಳಿ. ಎಸ್, ಟೇಸ್ಟ್ ವೈಸ್ ಭಾರಿ ಹಿಡಿತೇನೆ. ಈರ್ಕೇನೋ ಇತ್ತಾರೆ ವೆಜ್ ಇಡ ಇಂಚಿನ ಬರ್ಪುಂಡು ಪುಲಾವ್ ಬರ್ಪುಂಡ ಇಜ್ಜೆ ಅಂತ ತುಲೆ ಒಂದು ಎಂಡು ಇಲ್ಲೇ ಟೇಸ್ಟ್ ಮಾಡ್ಕೊಡು ಅದೆಡ್ಡು. ಸೂಪರ್. ಸೊ ಶೆಫ್ ಮಿಥುನ್ ಅವರು ಈ ಥರ ಬಹಳ ರೇರ್ ಹೇಳೋದು, ಖುಷಿಯಲ್ಲಿ ಚೆನ್ನಾಗಿದೆ ಅಂತ ಹೇಳಿ ಸಜೆಸ್ಟ್ ಮಾಡ್ತಾ ಇದ್ದಾರೆ ಅವರು. ಹಾಗಾದರೆ ಖುಷಿ ಆಯಿತು ತಮಗೆ. ಬಟ್ ಟೆನ್ಷನ್ ಬಿಡಿ. ಓಕೆ. ಎಸ್ ಮೇಡಮ್, ಖಂಡಿತವಾಗ್ಲೂ ಟೇಸ್ಟ್ ತುಂಬ ಚೆನ್ನಾಗಿ ಬಂದಿದೆ. ಪುಲಾವ್ ಯಾವಾಗಲೂ ನಾವು ಮಾಡುವಾಗ ಹೇಗೆ ಟೇಸ್ಟ್ ಬರುತ್ತೆ ಅದೇ ರೀತಿ ಬಂದಿದೆ. ಅವಲಕ್ಕಿ ಅಂತ ನಾವು ಅದಕ್ಕೆ ಯೂಶ್ವಲಿ ನಾವು ಅನ್ನವನ್ನು ಹಾಕ್ತೀವಿ ಅಥವಾ ಅಕ್ಕಿ ಹಾಕಿ ಮಾಡೋದು. ಇದು ಅವಲಕ್ಕಿಯಿಂದ ಮಾಡಿದಾದ್ರಿಂದ ಆ ಅವಲಕ್ಕಿದು ಆ ರಾನೆಸ್ ಏನಿಲ್ಲ, ಒಳ್ಳೆಯದಾಗಿ ಬ್ಲೆಂಡಾಗಿ ಬಂದಿದೆ. ಪಾಲಕ್ದು ಟೇಸ್ಟ್ ಎದ್ದು ಬರ್ತಾ ಇದೆ, ಚೆನ್ನಾಗಿ ಬಂದಿದೆ. ಓಕೆ. ಎಸ್, ಸುದರ್ಶನ್ ಸರ್ ಹೇಳಿ. ಪಲಾವ್ ಅಂತ ಹೇಳುವಾಗ ಪಲಾವೇ ಆಗಿದೆ, ಭಾರಿ ಚೆನ್ನಾಗುಂಟು. ಹೊರಗಡೆ ಖಡಕ್ಕಾಗಿ ಉಂಟು. ಹೊರಗಡೆ ಈಗ
ಹೋಟೆಲ್ ಇದರಲ್ಲಿ ಕೂಡ ಈ ರೀತಿಯಾಗಿ ಒಂದು ಟ್ರೈ ಮಾಡುವ ರೀತಿಯಲ್ಲಿ ಉಂಟು. ಯಾಕೆಂತ ಹೇಳಿದರೆ ಈಗ ಅನ್ನದಲ್ಲಿ ಮಾತ್ರ ಪಲಾವಾಗಬೇಕು ಅಂತ ಏನಿಲ್ಲ, ಅವಲಕ್ಕಿಯಿಂದ ಕೂಡ ಆಗ್ಬೋದು. ಅದನ್ನು ಅವರು ಹೇಳಿದ್ದಾರೆ ಇಲ್ಲಿ, ಅದರಲ್ಲಿ ಕಾಣ್ತಾ ಇದೆ. ಅಂದರೆ ಬಾಕಿದ್ದ ಮಸಾಲೆಗಳೊಟ್ಟಿಗೆ ಸೇರಿ ಆಗುವಾಗ ಅವಲಕ್ಕಿಗೆ ಒಂದೊಳ್ಳೆ ಇದು ಬಂದಿದೆ ಅಂತ ಪಲಾವಿನ. ಸೊ ಅವಲಕ್ಕಿಯನ್ನು ಕರೆಕ್ಟಾಗಿ ಅದಕ್ಕೆ ಬೇಕಾದಂತಹ ಪ್ಲೇಸ್ಮೆಂಟ್ ಕೊಟ್ಟಿದ್ದಾರೆ. ಹೌದು, ಎಕ್ಸಾಕ್ಟ್ಲಿ. ಎಸ್, ಸೂಪರ್, ಕಂಗ್ರ್ಯಾಚುಲೇಷನ್ಸ್ ಮೇಡಮ್. ಬಹಳಷ್ಟು ಉತ್ತಮವಾದಂಥ ಕಮೆಂಟ್ ಬಂದಿದೆ. ಇದಕ್ಕಂದ್ರೆ ನನ್ನ ಫ್ರೆಂಡ್ಗಳಿಗೆ ಹೇಳ್ಬೇಕು, ಅಂದರೆ ನಾನು ಹೆಸರು ಕೊಡುವ ಈ ಊರಲ್ಲಿ ಇರಲಿಲ್ಲ. ನಾನು ನನ್ನ ಹಸ್ಬೆಂಡ್ ಮೂಡಬಿದ್ರೆಯಲ್ಲಿ ಇದ್ದೆ, ಅವರಿಬ್ಬರು ಬಂದು ಹೆಸರು ಕೊಟ್ಟದ್ದು ನಂದು. ಸೊ ತಮಗೆ ತಮ್ಮ ಗೆಳತಿಯರ ಸಹಕಾರದಿಂದ ತಾವು ಹೆಸರು ಕೊಟ್ರಿ. ಅವರು ಒಬ್ರು ನಿನ್ನೆ ಕಾಂಪಿಟೇಷನ್, ಒಬ್ರು ಇವತ್ತು ಸುಗುಣ ಅಂತ ವಿನ್ ಆಗಿದ್ದಾರೆ ಅವರು. ಓಕೆ, ಸೂಪರ್. ಸೊ ಖುಷಿ ಆಯ್ತು ನಮಗೆ. ಎನಿವೇ ಮೇಡಮ್, ರಿಸಲ್ಟ್ಗೋಸ್ಕರ ವೆಯ್ಟ್ ಮಾಡಿ. ಪ್ಲೀಸ್, ಥ್ಯಾಂಕ್ ಯು. ಸೊ ವೀಕ್ಷಕರೇ ನೋಡಿದ್ರಲ್ವಾ, ಒಂದು ಕಡೆ ಅವಲಕ್ಕಿಯಿಂದ ಪಲಾವ್, ಇನ್ನೊಂದು ಕಡೆಯಲ್ಲಿ ಅವಲಕ್ಕಿದ್ದೇ ಒಂದು ಪ್ರಾಚೀನ ಕಾಲದಲ್ಲಿದ್ದಂತಹ ಒಂದು ಖಾದ್ಯ, ಇನ್ನೊಂದು ಸ್ಪೈಸಿ, ಇನ್ನೊಂದು ಡ್ರಿಂಕು, ಹೋಳಿಗೆ, ಇದೆಲ್ಲ ಮಾಡಿಕೊಟ್ರು ನಮ್ಮೆಲ್ಲ ಕಂಟೆಸ್ಟೆಂಟ್ನವರು. ಬಟ್ ಇದರಲ್ಲಿ ಯಾರು ಸೆಲೆಕ್ಟ್ ಆಗ್ತಾರೆ, ಇನ್ನೂ 5 ಜನ ಬರಲಿಕ್ಕಿದ್ದಾರೆ. ಅದೊಂದು ಸಣ್ಣ ಬ್ರೇಕ್ ಆದ ನಂತರ. ಸೊ ವಿಲ್ ಟೇಕ್ ಅ ಶಾರ್ಟ್ ಬ್ರೇಕ್ ಆ್ಯಂಡ್ ಕಮ್ ಬ್ಯಾಕ್ ಸೂನ್. ವಿರಾಮದ ನಂತರ ಮತ್ತೊಮ್ಮೆ ಸಂತೋಷ್ ರೈಸ್ ಮಿಲ್ಸ್ ಭದ್ರಾವತಿ ಇವರ ಡಬಲ್ ಸ್ಟಾರ್ ಅವಲಕ್ಕಿ ಪ್ರಸ್ತುತಪಡಿಸ್ತಾ ಇರುವಂತಹ ಅವಲಕ್ಕಿ ಅದ್ಭುತ, ಪವರ್ಡ್ ಬೈ ಟೆಕ್ನಿಕಾ ಹೋಮ್ ಅಪ್ಲಯನ್ಸಸ್. ಹಾಗೆಯೇ ಕೋ ಸ್ಪಾನ್ಸರ್ಸ್ ಬಂದ್ಬಿಟ್ಟು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಲಲಿತಾ ಜುವೆಲ್ಲರ್ಸ್, ಹಾಗೆಯೇ ಸಾಯಿ ಓಷನ್ ಮಾರ್ಟ್. ಜೊತೆಗೆ ವೆನ್ಯೂ ಪಾರ್ಟ್ನರ್ ಬಂದ್ಬಿಟ್ಟು IDS ಇಂಡಿಯನ್ ಡಿಸೈನ್ ಸ್ಕೂಲ್, ಮಾಸ್ಟರ್ ಕ್ಲಾಸ್ ಮತ್ತು ಫಾರ್ಮ್ ಬುಟಿಕ್. ಹಾಗೆಯೇ ನಮ್ಮ ಕಾಸ್ಟ್ಯೂಮ್ ಕರ್ಟಸಿ ಬಂದ್ಬಿಟ್ಟು ಮಂತ್ರ IXC ಫ್ಯಾಷನ್ ವಿಲ್ಲಾ. ವೀಕ್ಷಕರೇ, ಆಗಲೇ ನೀವು ನೋಡಿದ್ರಿ 5 ಜನ ಕಂಟೆಸ್ಟೆಂಟ್. ಇವತ್ತಿನ ನಮ್ಮ ಎಪಿಸೋಡಲ್ಲಿ ಇದ್ದಂಥ 10 ಜನರಲ್ಲಿ 5 ಜನ ಕಂಟೆಸ್ಟೆಂಟ್ ಅವರು ತಮ್ಮ ಒಂದು ಕಾಂಪಿಟೇಷನ್ ಸ್ಪಿರಿಟ್ ತೋರಿಸಿ ಜಡ್ಜಸ್ನವರ ಕಡೆಯಿಂದ ಕಮೆಂಟ್ಸ್ ಅನ್ನು ಪಡ್ಕೊಂಡು ರಿಸಲ್ಟ್ಗೆ ವೆಯ್ಟ್ ಮಾಡ್ತಾ ಇದ್ದಾರೆ. ಯಾರಿಗೋಸ್ಕರ? ಮತ್ತೆ 5 ಜನ ಬರಬೇಕು, ಅವರ ಕಾಂಪಿಟೇಷನ್ ಕೊಡಬೇಕು. ಸೊ ಹಾಗಿರುವಾಗ ನಾವು ಇಟ್ಸ್ ಅ ಟೈಮ್ ಒನ್ಸ್ ಅಗೇನ್ ನಮ್ಮ ಮುಂದಿನ 5 ಜನ ಕಂಟೆಸ್ಟೆಂಟ್ಗಳನ್ನು ಕರೆದು ಅವರ ಒಂದು ಸ್ಪರ್ಧೆಯನ್ನು ನಡೆಸುವಂಥದ್ದು. ಸೊ ಮತ್ತೊಮ್ಮೆ 5 ಜನರನ್ನು ನಾನು ಸ್ವಾಗತಿಸ್ತಾ ಇದ್ದೇನೆ. ಸೊ ಮುಂದಿನ 5 ಕಂಟೆಸ್ಟೆಂಟ್ಸ್ ಪ್ಲೀಸ್ ಬನ್ನಿ. ಎಲ್ರಿಗೂ ನಮಸ್ಕಾರ. ನಮಸ್ತೆ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಗುಮುಖದಿಂದ ಇದ್ದೀರಾ ಅಂತ ಹೇಳಿದ್ರೆ ಖುಷಿಯಲ್ಲಿದ್ದೀರಾ. ಕಂಗ್ರಾಚುಲೇಷನ್ಸ್, ಮೊದಲ ಸುತ್ತಿಗೆ ಬಂದಿದ್ದೀರಾ. ಓಕೆ, ಹೇಗೆ ಅನಿಸ್ತಾ ಇದೆ ಮೇಡಮ್? ಸೆಲೆಕ್ಟ್ ಆಗಿದ್ದೀರಾ? ಖುಷಿ ಅನಿಸ್ತಾ ಇದೆ. ಓಕೆ, ನಿಮ್ ಮುಖದಲ್ಲಿರುವಂತಹ ನಗು ನಮ್ಗೆ ಖುಷಿ ಕೊಡ್ತಾ ಇದೆ. ಸೊ ನಮ್ಮ ಜಡ್ಜಸ್ಗಳು ಇವತ್ತು ನಿಮ್ಮ ಕೈಯಾರೆ ತಯಾರಾಗುವಂತಹ ಅವಲಕ್ಕಿಯ ವಿಶಿಷ್ಟ ಖಾದ್ಯದ ರುಚಿ ನೋಡ್ಲಿಕ್ಕೆ ತಯಾರಾಗಿದ್ದಾರೆ. ಸೊ ಜಡ್ಜಸ್ಗಳ ಹತ್ರ ಏನಾದ್ರೂ ನಿಮ್ಗೆ ಮಾತನಾಡ್ಲಿಕ್ಕೆ ಇದೆಯಾ? ಅವರನ್ನು ನೋಡಿದ್ರೆ ಖುಷಿ ಆಗುತ್ತೆ. ನೋಡಿದ್ರೆ ಖುಷಿ ಆಗುತ್ತೆ ಅಲ್ವಾ? ಅವರನ್ನಂತೂ ಸುಮಾರು ಸಲ ನಾನು ಫಾಲೋ ಮಾಡ್ತೀನಿ. ನಿಮ್ದು ಡಿಶಸ್ ಎಲ್ಲ, ದಕ್ಷಿಣ ಕನ್ನಡ ಡಿಶಸ್ ಎಲ್ಲ ಫಾಲೋ ಮಾಡ್ತೇನೆ ಅಲ್ವಾ? ನಿಮ್ಮ ಪರಿಚಯ ಸಿಗ್ಲಿಲ್ಲ ನಾನು ಬೆಳಿಗ್ಗೆ ಬಂದಾಗ. ಯೂಟ್ಯೂಬ್ ಅಲ್ಲಿ ಒಂದು ತಲೆಗೆ ಒಂದು ಇದು ಕಟ್ಕೊಳ್ತಾರೆ, ಮತ್ತೆ ಲುಂಗಿಯಲ್ಲಿ ಇರ್ತಾರಲ್ಲ, ಮತ್ತೆ ತಿರುಗಿ ನೋಡುದು ಹೌದಾ ಅಲ್ವಾ? ನೋಡಿ, ನಾವು ಹಾಗೇನೆ, ನಾವು ಒಮ್ಮೆ ಮಾತನಾಡ್ಲಿಕ್ಕೆ ಶುರು ಮಾಡಿದ್ರೆ ಮತ್ತೆ ನಮ್ಮವರೇ ಆಗ್ಬಿಟ್ರು ಅವರು. ನೋಡಿ ಹೇಗೆ ಅನಿಸ್ತು ನಮ್ಮ ಅವಲಕ್ಕಿ ಅದ್ಭುತಕ್ಕೆ ಬಂದು? ತುಂಬಾ ಖುಷಿ ಆಯ್ತು. ಅವಲಕ್ಕಿದ್ದು ಅನೌನ್ಸ್ ಆಗುವಾಗ್ಲಿ ನನಗೆ 14 ವರ್ಷದ ಹುಡುಗಿಯರಾಗಿ ಹಾರಿದ್ದೆ. ಅಂದ್ರೆ ಫಸ್ಟ್ ಟೈಮ್ ಅಲ್ಲ, ನನ್ನ ಫ್ರೆಂಡ್ ಇವರು ಹೇಳಿದ್ದಂಗೆ ಗೊತ್ತಿರ್ಲಿಲ್ಲ ನಿಜವಾಗಿ. ಅವ್ರು ನಂಗೆ ಹೇಳಿದ್ರು ಈಗೀಗ ಒಂದು ಕಾಂಪಿಟೇಷನ್ ಉಂಟು, ಒಂದು ಹಾಕಿ ಅಂತ. ಹಾಗೆ ನಾನು ಸೆಲೆಕ್ಟ್ ಆದಂತ ಕೇಳುವಾಗ ಫಸ್ಟ್ ನನ್ನ ಮಗಳಿಗೆ ಕಾಲ್ ಮಾಡಿದ್ದೆ, ಮತ್ತೆ ಇವರಿಗೆ ಕಾಲ್ ಮಾಡಿದೆ. ಮೇಡಮ್ ಏನ್ ಹೇಳಿದ್ರು? ಅವ್ರಿಗೆ ಖುಷಿ ಸೆಲೆಕ್ಟ್ ಆತ ನಿಂಚೆಂಚಪುರ ಈಗಲೇ ಕಾಲ್ ಬೈದನ್ನ ಆ ಥರ ಎಲ್ಲ ಹೇಳಿದ್ರ? ಹೌದು, ಅವರು ಹೇಳಿದ್ರು. ನಾನು ಮೊದ್ಲಿನ ದಿವಸದವರೆಗೆ ಕೇಳ್ತಾ ಇದ್ದೆ, ಸೀತಕ್ಕ ನೀವು ಸೆಲೆಕ್ಟ್ ಆದ್ರ ಅಂತ. ಸೊ ಹಾಗಾದ್ರೆ ಸೀತಕ್ಕ ಅವರು ಅಲ್ವಾ ಟೈಮ್ ಎದುರಿಸ್ತಾ ಇರೋದು ಕ್ಯಾಮರಾ ಎಲ್ಲ, ಹಾಗೆ ಹೇಗೆ ಎದುರಿಸ್ತೇನೆ ಅಂತ ಒಂದು ಕಾನ್ಫಿಡೆಂಟ್ ಆಗಿ ಎದುರಿಸ್ಬೇಕಂತ ಇದೆ. ಇವತ್ತು ಬೆಳಿಗ್ಗೆ ನಾನು ಹಾಲಲ್ಲಿ ಇದ್ದೆ, ಇವರ ಬಟ್ಟೆ ಸ್ವರ ಕೇಳ್ತು. ನಾನು ಹೇಳಿದೆ ಇವರು ಮನೆ ಒಂದರೇನೋ ಅಂತ ಹೇಳ್ಕೊಂಡು, ಮತ್ತೆ ನೋಡುವ ನನ್ನ ಮಗ ಅವರದ್ದು ಯೂಟ್ಯೂಬ್ ಇದು ಕೇಳ್ತಾ ಇದ್ದಾನೆ. ಓಕೆ, ಸೂಪರ್. ಸೊ ಅವರನ್ನು ಕೂಡ ತಾವು ಫಾಲೋ ಮಾಡಿ ಮಾಡ್ತಾ ಇದ್ದೀರಾ ಅಲ್ವಾ? ಈ ಅಡಿಗೆಗಳನ್ನ ನಾವು ನೋಡ್ತಾ ಇದ್ದೀರಾ. ಸೊ ಒಂದು ಖುಷಿ ಆಯ್ತು ಮೇಡಮ್, ನಮ್ಮ ಈ ಸ್ಪರ್ಧೆಗಳಲ್ಲಿ ತಮ್ಮ ತರ ಒಂದು ಅಭಿರುಚಿ ಇಟ್ಕೊಂಡು ಈ ಒಂದು ಸ್ಪೋರ್ಟಿವ್ ಸ್ಪಿರಿಟ್ ಅಲ್ಲಿ ಬಂದಿದ್ರಲ್ವಾ, ಅದಕ್ಕೊಂದು ನಾವು ದೊಡ್ಡದಾದ ಚಪ್ಪಾಳೆ ಕೊಡ್ಬೇಕು ಅಲ್ವಾ? ಸೊ ದಟ್ಸ್ ಫಾರ್ ದ ಬಿಗ್ ರೌಂಡ್ ಆಫ್ ಅಪ್ಲಾಸ್. ಯಾಕಂತ ಹೇಳಿದ್ರೆ ತುಂಬಾ ಖುಷಿ ಆಯ್ತು. ಭಾಗವಹಿಸುವಂತಹ ಒಂದು ಅದು ಅಭಿರುಚಿ ಇದೆ ಅಲ್ವಾ, ಅದು ನೆಕ್ಸ್ಟ್ ಲೆವೆಲ್. ನಾವು ಸೆಲೆಕ್ಟ್ ಆಗ್ತೇವೆ ಬಿಡ್ತೇವೆ ಇನ್ನೊಂದು ವಿಷಯ ಅಲ್ವಾ? ಏನ್ ಹೇಳ್ತೀವಿ? ಎಸ್. ಸೊ ಸೂಪರ್ ರೆಡಿ ಅಲ್ವಾ? ಎಸ್.
ಮೇಡಮ್, ಸೊ ಅವಲಕ್ಕಿ ಅಂತ ಹೇಳಿದಾಗ ಮನೆಯಲ್ಲಿ ಹೇಗೆ ಅವಲಕ್ಕಿ ಬಗ್ಗೆ ಒಲವು ಇದೆಯಾ? ಸರ್, ನಮ್ಮದು ಮುಂಚೆಯಿಂದ ಪರಂಪರೆಯಿಂದ ಬಂದಿರೋದು ಅವಲಕ್ಕಿ. ಬೆಳಗ್ಗಿನ ತಿಂಡಿಗೆ ಮಾಮೂಲಿ ಅವಲಕ್ಕಿ, ದಪ್ಪ ಅವಲಕ್ಕಿ ಆಗಲಿ ತೆಳು ಅವಲಕ್ಕಿ ಮಾಮೂಲಿ ತಿಂಡಿ. ಉಪವಾಸಗಳಲ್ಲಿ ಈಗಂತೂ ಉಪವಾಸ, ಇನ್ನು ಚಾತುರ್ಮಾಸದ ಉಪವಾಸಗಳಲ್ಲಂತೂ ಒಪ್ಪತ್ತೊಂದು ಇದ್ದೇ ಇದೆ. ಅದರಲ್ಲೂ ಅವಲಕ್ಕಿಯನ್ನು ಜಾಸ್ತಿ ಉಪಯೋಗಿಸ್ತಾ ಇದ್ದೇವೆ ನಾವು. ದಪ್ಪ ಅವಲಕ್ಕಿ ಕಡಿಮೆ, ತೆಳು ಅವಲಕ್ಕಿಯನ್ನು ಉಪಯೋಗಿಸ್ತಿದ್ದೇವೆ. ತಮ್ಮ ಮಾತು ಕೇಳಿದಾಗ ಈ ಪಾರಂಪರಿಕತೆ ಶೈಲಿ ಅಡಿಗೆಗಳಲ್ಲಿ ತಾವು ಜಾಸ್ತಿ ಗಮನ ಇಟ್ಟಾಗೆ. ಹೌದು. ತಲಾಂತರದಿಂದ ನಮ್ಮದು ಕೂಡು ಕುಟುಂಬ, ನಮ್ಮದು ಎಲ್ಲರೂ ಬೆಂಗಳೂರಲ್ಲಿ ಸೆಟ್ಲ್ ಆಗಿದ್ದಾರೆ ಈಗ. ಹಾಗೆ ಬರುವಾಗ ಅವರಿಗೆಲ್ಲ ಅವಲಕ್ಕಿ, ಮೊಸರು ಅವಲಕ್ಕಿ ಅಂದ್ರೆ ತುಂಬಾ ಇಷ್ಟ. ಹಾಗಾದ್ರೆ ನಿಮ್ಮ ಹತ್ರ ಒಂದಲ್ಲ ಎರಡಲ್ಲ ಅದೆಷ್ಟೋ ರೆಸಿಪಿಗಳು ಅವಲಕ್ಕಿ ಉಂಟು ಸರ್, ಉಂಟು. ಸೂಪರ್, ಆಲ್ ದಿ ಬೆಸ್ಟ್ ಮೇಡಮ್. ಸರ್ದು ನಾವಿಬ್ರು, ನಮ್ಮ ಮನೆಯವರು ನಾವು ಇಬ್ರು ಸಬ್ಸ್ಕ್ರೈಬರ್. ನಾವು ತುಂಬಾ ಅವರ ಅಡುಗೆಯನ್ನು ತುಂಬಾ ನಾವು ಪ್ರಯತ್ನ ಮಾಡಿದ್ದೇವೆ. ಒಂದೊಂದು ಎರಡೆರಡು ಸಲ ಹಾಳಾಗಿದ್ದುಂಟು ಅಡುಗೆಗಳು, ಆದ್ರೂ ಮತ್ತೊಮ್ಮೆ ಪ್ರಯತ್ನ ಪಟ್ಟು ಅದನ್ನು ನಾವು ರುಚಿ ನೋಡಿದ್ದೇವೆ. ಹೌದು ತುಂಬಾ. ಕಂಗ್ರಾಚುಲೇಷನ್, ಅವರಿಗೆ ಗೋಲ್ಡನ್ ಬಟನ್ ಸಿಕ್ಕಿದೆ. ಕಂಗ್ರಾಟ್ಸ್ ಸರ್. ಓಕೆ, ಒಬ್ರು ಯಂಗ್ ಅಂಡ್ ಎನರ್ಜೆಟಿಕ್ ಆಗಿ ಒಂದು ಸ್ಟೂಡೆಂಟ್ ಇದ್ದಾರೆ. ಎಸ್, ಏನ್ ಮಾಡ್ತಾ ಇದ್ದೀರಾ ಧನ್ಯ? ಹೋಟೆಲ್ ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್. ಸೂಪರ್. ಹಾಗಾದ್ರೆ ನಮ್ಮ ಶೆಫ್ ಮಿಥುನ್ ಅವರಿದ್ದಾರೆ. ಹೋಟೆಲ್ ಮ್ಯಾನೇಜ್ಮೆಂಟ್ ಎಲ್ಲ ಕಲ್ತು ಸಾಗರದಲ್ಲಿ ಹೋಗ್ತಾ ಇರುವಂತಹ ಶಿಪ್ ಅಲ್ಲೂ ಕೂಡ ತಮ್ಮ ಕೆಲಸ ಮಾಡಿ, ಸೊ ಎಕ್ಸ್ಪರ್ಟ್ ಅದರಲ್ಲೆಲ್ಲ ಕಲ್ತು ಬಂದಿದ್ದಾರೆ. ಸೊ ಇವತ್ತು ಅವರ ಮುಂದೆ ತಾವು ಅಡುಗೆ ಮಾಡ್ತಾ ಇದ್ದೀರಾ, ಹೇಗೆ ಅನಿಸ್ತಾ ಇದೆ? ಒಂದು ಸೈಡ್ ಖುಷಿ ಆಗ್ತಾ ಉಂಟು, ಲೈಕ್ ಒಂದು ಶೆಫ್ ಎದುರುಗಡೆ ಮಾಡ್ಬೇಕಂತ. ಸೈಡ್ ಹೆದರಿಕೆ ಆಗ್ತುಂಟು, ಟೈಮ್ ಕಡಿಮೆ ಆಗ್ಬೋದು. ಬಟ್ ಎನಿವೇ, ಯಾರು ಟೆನ್ಷನ್ ಮಾಡಬೇಡಿ, ಆಲ್ ದ ಬೆಸ್ಟ್. ಬಟ್ ನಿಮಗೆ ಒಂದೊಂದು ವಿಷಯ ಗೊತ್ತಿರಲಿ, 20 ನಿಮಿಷ ಅಷ್ಟೇ ಇರುವಂತದ್ದು. 20 ನಿಮಿಷದಲ್ಲಿ ನಿಮ್ಮ ಅಡುಗೆ ರುಚಿ, ಪ್ರೆಸೆಂಟೇಷನ್, ಕ್ಲೆನ್ಲಿನೆಸ್ ಎಲ್ಲನೂ ಮುಗಿಬೇಕು. ಓಕೆ, ಅದರಲ್ಲಿ ಅವಲಕ್ಕಿನೇ ಮುಖ್ಯದಾಗಿರ್ಬೇಕು. ಸೊ ತಮ್ಮ ಪೊಸಿಷನ್ಗೆ ಹೋಗ್ಬೋದು. ಓಕೆ, ಕಂಟೆಸ್ಟೆಂಟ್ಸ್ಗಳು ರೆಡಿ ಇದೀರಲ್ವಾ? ರೆಡಿ ಅಂತ ಜೋಶ್ ಇಲ್ಲ, ಅದು ರೆಡಿ. ಸೂಪರ್, ರೆಡಿ ಇದ್ದಾರೆ ಕಂಟೆಸ್ಟೆಂಟ್ ಅವರು. ವೀಕ್ಷಕರು ರೆಡಿ ಇದ್ದಾರೆ, ಜಡ್ಜಸ್ ಕೂಡ ರೆಡಿ ಇದ್ದಾರೆ. ಸೊ ಲೆಟ್ಸ್ ಬಿಗಿನ್ ದಿ ಕಾಂಪಿಟೇಷನ್ ಇನ್ 3, 2, 1, start please. Come on. ನಿಮ್ಮ ಟೇಬಲ್ಸ್ಗಳಲ್ಲಿ ಸಂತೋಷ್ ರೈಸ್ ಮಿಲ್ಸ್ ರವರ ವಿಧ ವಿಧವಾದಂತಹ ಆಪ್ಷನ್ ಇದೆ ಅವಲಕ್ಕಿಯಲ್ಲಿ. ಕೆಂಪು ಅವಲಕ್ಕಿ ಇದೆ, ಬಿಳಿ ಅವಲಕ್ಕಿ ಇದೆ, ದಪ್ಪ ಅಥವಾ ತೆಳು ಅವಲಕ್ಕಿ ಇದೆ. ಸೊ ಅದನ್ನು ಬಳಸ್ಕೊಂಡು ನೀವು ಅದನ್ನು ಮುಂದುವರಿಸಬಹುದು. ಸೊ ಮೇಡಮ್, ಸ್ವೀಟ್ ಮಾಡ್ತಾ ಇದ್ದೀರಲ್ಲ? ಹೌದು. ಮೇಡಮ್, ತಾವು ನೀವೇನ್ ಮಾಡ್ತಾ ಇರೋದು? ನಾನು ಆಲೂ ಅವಲಕ್ಕಿ ಪೋಹ ಅಂತ ಮಾಡ್ತಾ ಇದ್ದೇನೆ. ಆಲೂ ಅವಲಕ್ಕಿ ಪೋಹ. ಸಮಯ ಸಾಕಾಗುತ್ತೆ ಅಲ್ಲ? 15 ನಿಮಿಷ ಇದೆ. ಸೊ ಧನ್ಯ ಅವರು ಏನ್ ಮಾಡ್ತಾ ಇರೋದು? ಪೋಹ ರೋಲ್ಸ್ ಮಾಡ್ತಿದ್ದೇನೆ. ಅಂದ್ರೆ ನಾರ್ಮಲ್ ಆಗಿ ಮೈದಾದಿಂದ ಮಾಡೋದು. ಸೊ ಇದನ್ನು ನಾನು ಈ ರವೆಯಿಂದ ಔಟರ್ ಕವರ್ ಇಂದ ಮಾಡ್ತೇನೆ. ಓಕೆ, ಬಟ್ ಅವಲಕ್ಕಿ ಇದರಲ್ಲಿ ಮೇನ್ ಆಗಿರಬೇಕು. ಸ್ಟಫಿಂಗ್ ಅವಲಕ್ಕಿ ಇದು ಕೊಡ್ತೀನಿ, ಪೊಟ್ಯಾಟೊ ಮಾಡ್ತೇನೆ. ಫೈನ್. ನೀವು ಒಂದು ರೆಸಿಪಿ ಮಾಡ್ತಾ ಇದ್ರೆ ಎರಡೆರಡ? ಒಂದು ಸಲಾಡು, ಒಂದು ಹೋಳಿ. ಎರಡು ಮಾಡ್ತಾ ಇದ್ದೀರಾ? ಸೂಪರ್. ಮೇಡಮ್, 16 ನಿಮಿಷ ಇದೆ ಅಷ್ಟೇ. ಓಕೆ. ರಾಗಿಲ್ಲ. ಆಲ್ಮೋಸ್ಟ್ 11.5 ನಿಮಿಷ ಇದೆ. 11.5 ನಿಮಿಷ ಅಷ್ಟೇ ಇರುವಂಥದ್ದು. ಸೊ ಮೇಡಮ್, ಇದೆಂತ ಸ್ವೀಟ್ ಇದು? ಹೌದು, ಸ್ವೀಟ್. ಸೊ ಅವಲಕ್ಕಿ ಇದಕ್ಕೆ ಇನ್ನು ಹಾಕಬೇಕಾ? ಹಾಕಿದಿರ? ಅವಲಕ್ಕಿ ಫ್ರೈ ಮಾಡಿ ಗ್ರೈಂಡ್ ಮಾಡಿ ಅದು ನಮಗೆ ಹೀಗೆ ಜಗಿಯುವಾಗ ಸಿಗಬೇಕು ಅಲ್ವಾ? ಪಾಯಸ ಇದು ಒಂಥರ ಹಲ್ವಾ. ಓಕೆ, ಹಲ್ವಾ.
ಮೇಡಮ್ ಇನ್ನು 10:15 ನಿಮಿಷ ಅಷ್ಟೇ ಇರೋದು. ಎಸ್. ಸೊ ಶೆಫ್ ಮಿಥುನ್ ಈರುಲ್ಲಾರೆ ಸೊ ಮುಕ್ಲಿಗೆ ಏನಿತ್ತೆ ಪಾತ್ರೆ ಪಾಂದಣ್ಣ ಟೆನ್ಷನ್ ಜಾಸ್ತಿ ಬಟ್ ಈರ್ ಮೂಲ ಬರ್ತದೆ ದಾದನೆಲ್ಲ ಕೆಲವೊಂದು ಟಿಪ್ಸ್ ಆ್ಯಂಡ್ ನಾಲೆಜ್ ಕೊರಿಯೋದ್ರಿಂದ ಯಾಲ್ಲ ಅಂತ ಕಲ್ತಿಲ್ಲ ಕಲ. ಎಸ್ ಓಕೆ. ಸೊ ಒನ್ ಆಫ್ ದ ಜಡ್ಜ್ ಶೆಫ್ ಮಿಥುನ್ ಅವರು ಕೂಡ ನಮ್ಮ ಕಿಚನಲ್ಲಿ ನಿಮ್ಮ ಒಂದು ಅಡುಗೆಯ ಒಂದು ವೈಖರಿ ಹೇಗಿದೆ ಅಂತ ನೋಡಲಿಕ್ಕೆ. ಸೊ ಇದು ಎಲ್ಲ ಪ್ರಕಾರ ಉಪ್ಪಿಟ್ಟು ಟೈಪ್ ಬರುತ್ತೆ ಇದು. ಉಪ್ಪಿಟ್ಟು ಟೈಪ್ ಬರುತ್ತೆ. ಆಲೂಗಡ್ಡೆ ಅವಲಕ್ಕಿ ಪೋಹ ಅದು ಇನ್ನೂ ಸ್ವಲ್ಪ ಸಣ್ಣಗೆ ಕಟ್ ಮಾಡಿಕೊಳ್ಬೇಕಾಗ್ತದೆ. ಕವರ್ ಮಾಡಿ ಸಾಲ್ಟ್ ಬೇಗ ಕುಕ್ ಹಾಂ ಸಾಲ್ಟ್ ಪಾಡ್ನಂಡ ರಪ್ಪ ಕುಕ್ ಕವರ್ ಅನ್ಕೊಳ್ಬೇಕು. ಟೈಮ್ ಕನ್ಸ್ಯೂಮ್ಷನ್ ಕಮ್ಮಿ ಆಗ್ತದೆ. ಮೇಡಮ್ ಅಂತೂ ಫುಲ್ ಪ್ರಿಪೇರ್ ಆಗ್ತದೆ. ಸೊ ನನ್ನ ಪ್ರೆಸೆಂಟೇಷನ್ ಪ್ರಿಪರೇಷನ್ಲ ತುಳು ರೆಡಿ ಆಲ್ಮೋಸ್ಟ್ ರೆಡಿ ഉണ്ട്. ಮೇಡಮ್ ತಾವು ಒಂದೇ ಒಂದು ಡಿಶ್ ಎರಡು ಡಿಶ್ ಮಾಡ್ತಾ ಇದ್ದಾರೆ. ಎರಡು ಡಿಶ್ ಮಾಡ್ತಾರೆ. ಸೂಪರ್. ಇವತ್ತು ಹೋಳಿಗೆಲ್ಲ ಕೊಡೋಂಗಿಲ್ಲ ಮೂಲ ಎರಡು ಡಿಶ್. ನಮ್ಮ ಮನಸ್ಸಿಗೆ ಏನೊಂದಿಲ್ಲ ಟೈಮ್ ಯಾವ್ದು ಲಂಚ್ ಏನೊಂದಿಲ್ಲ ಬಟ್ ಓಕೆ. ಎಸ್ ಮೇಡಮ್ ಕಮಾನ್ ಆಗುತ್ತೆ ಮಾಡಿ. 8 minutes 50 seconds ಇದೆ. ಅವಲಕ್ಕಿ ಪಾಡಿ ಯಾರಿದೆ ಇಜ್ಜಿ ಪಾಡೋದು ಫ್ರೈ ಮಾಡ್ತಿದ್ದು ಲಾಸ್ಟಿಗೆ ಮಿಕ್ಸ್ ಮಾಡಿ. ಸಿಸ್ಟರ್ ಒಂದು ಸ್ಟೂಡೆಂಟ್ ಬೇರೆ ಇದ್ದಾರೆ, ಹೋಟೆಲ್ ಮ್ಯಾನೇಜ್ಮೆಂಟ್ ಕಲಿತಾ ಇದ್ದಾರೆ ಅಂತ ಅವರು. ಸೊ ಶೆಫ್ ಇಂದ ಏನಾದ್ರು ಟಿಪ್ ಬೇಕಾ? ಹೋಗುವಾಗ ತಗೊಂಡು ಹೋಗ್ತಾರೆ. ಈಗ ಟೈಮ್ ಸಾಕಾಗಲ್ಲ. ಸೊ ಶೆಫ್ ಅನ್ನು ಇನ್ನೊಂದು ಕೂಡ ತೂನಾಗ ಖಂಡಿತವಾಗ್ಲೂ ಲಿಂಕ್ ಹಾಕೋದು ಈ ಬಜ್ಲಿನ್ ಯೂಸ್ ಮಾಡ್ತದೆ. ಅವಳ ವೆರೈಟಿ ಡಿಶ್ ಸ್ವೀಟ್ ಅವ್ರಿಗೆ ಪೂರ ಮಾಡ್ಕೊಂಡಿಲ್ಲ ಅದೇ. ಸೊ ಹೆಲ್ತ್ ಬೇಸಿಸ್ ಈಗ ಲಾಸ್ಟ್ ಎಪಿಸೋಡ್ ಪಾತೇವೆ ಬಾರಿ ಎಡ್ಡೆ ಹೆಲ್ತ್ ದ ವಿಷಯ ಆರ್ ವಿಟಮಿನ್ಸ್ ಬೇಸ್ಡ್ ವೆಯ್ಟ್ ಲಾಸ್ ಪ್ರತಿಯೊಂದು ಅದೇ. ಸೊ ವೈ ನಾಟ್ ನೆಕ್ ನನಲಾತ್ಲ ಇಂಟೆನ್ಷನ್ಸ್ ಕೊರದು ಈ ರೆಸ್ಟೋರೆಂಟ್ಸ್ ಕೆಫೆಡ್ ನನಲಾತ್ಲ ಅವಿನ್ ಡೆವಲಪ್ ಮಲ್ಪರ ಬಲ್ಲಿ might be this reality show will be the stepping stone. ಮಿಲೆಟ್ಸ್ ಲೇಕ ಒಂದೇಕ್ಲ ಇಂಪಾರ್ಟೆನ್ಸ್ ಕೊಂಡೈತೆ ಒಂದೇಕ್ಲ ಬಕ್ಕ ಮಸ್ತ್ ಇಂಪಾರ್ಟೆನ್ಸ್ ಬರುತ್ತೆ. ಕರೆಕ್ಟ್. ಓಟ್ಸ್ ಬರ್ಕೊಂಡು ಬೊಕ್ಕ ಈ ಮಿಲೆಟ್ಸ್ ಲೆಕ್ಕನೆ ಬೇತೆ ಬೇತೆ ಗ್ರಾಮ್ಸ್ ಬರ್ಕೊಂಡು ಅಂಚನೆ ಈ ಬೀಟನ್ ರೈಸ್ ಲಂಚನೆ ಕೊರಿಯೋದ್ರಿಂದ ನೆಕ್ಸ್ಟ್ ಲೆವೆಲ್ ಇನ್ಕ್ರೀಸ್ ಆಗುತ್ತೆ. ಬಿಕಾಸ್ ಜಾಸ್ತಿ ಆದ ಈವನ್ ಡಾಕ್ಟರ್ಸ್ ನಕ್ಲ ಪಂಪದ ಆದ ಪಂಡ ರೈಸ್ ಹಿಡ್ದು ಇಂಚಿಂದ ಸಪ್ಲಿಮೆಂಟ್ಸ್ ಆದ ಓಕೆ ಬಕ್ಕ ಒಂಜಿ ವೇಳೆ ಓಕೆ ಬಜಿಲ್ ಅವು ಅವಲಕ್ಕಿ ಬೋರಿಂಗ್ ಅಂತ ಬಂದು ಟೆನ್ಷನ್ ಆಗ ಇಡ್ಬೋದಾ ಸರ್ವ್ ಮಾಡ್ಲಿಕ್ಕೆ? ಎಸ್ ಮೇಡಮ್. ಸೊ ಇರುವ ಟೈಮ್ ನಿಮಗೆ ಏನು ಮಾಡ್ಲಿಕ್ಕೆ ಆಗುತ್ತೆ ಮುಗಿಸಿ ಬಿಡಿ. ಸೊ ಅಂಚದುಪ್ಪನಾಗ ಇನ್ ಕೇಸ್ ಡೆಫಿನೆಟ್ಲಿ ಏರಿಗಾಂಡೆಲ್ಲ ಟೇಸ್ಟ್ ಇದ್ದುದಾಲ ಆತ ಎಡ್ಡೆ ಬರ್ಪೂಜಿ ಅಂತ ಇತ್ತು ನಾಡ ಈ ಒಂದು ರಿಯಾಲಿಟಿ ಶೋದ ಮುಖಾಂತರ ಕಲ್ತದ್ದು ಮಲ್ಪೊಲಿ ಮಿಕ್ಸಪ್ ಮಂತ್ ಏರಿಯಲ್ಲ ಗೊತ್ತಾಂದಿಲೇಕ ಮಲ್ಪೊಲಿ ಕೊರಲಿ. ಓಕೆ ರಿಯಲಿ ಐ ಥಿಂಕ್ ಅವಲಕ್ಕಿ ಅದ್ಭುತ ಎಂಬುದು ಇಂಟ್ರೆಸ್ಟಿಂಗ್ ಆಗಿ ಅವಲಕ್ಕಿಯಲ್ಲಿ ತಯಾರಿಸುವಂತಹ ಬಗೆ ಬಗೆಯ ಖಾದ್ಯಗಳು ಪರಿಚಯ ಆಗುತ್ತೆ. ಎಸ್. ಸೊ ನಾನು ಚೂರು ಪೊರ್ತು ಹಾಕಲ್ಲ ಪೂರ ಡಿಶ್ ರೆಡಿ ಆಗಿ ಟೇಬಲ್. ಸೊ ಲಾಸ್ಟ್ 6 minutes 6 ನಿಮಿಷ ಇದೆ. ಕಡೆಯ 6 ಸೊ ಈ ಒಂದು ಸ್ಪರ್ಧೆಯಲ್ಲಿ ಸಮಯನೂ ಇಂಪಾರ್ಟೆಂಟ್ ಇರುತ್ತೆ. ಟೈಮ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಯಾಕಂದರೆ ಸಮಯ ಸಾಕಾಗಲಿಲ್ಲ ನಮ್ಗೆ 20 ನಿಮಿಷ ತುಂಬ ಕಡಿಮೆ ಆಯಿತು. ಯಾಕಂತ ಹೇಳಿದರೆ ಟೈಮ್ನ ಜೊತೆ ಇನೋವೇಷನ್ ಕೂಡ ಇಂಪಾರ್ಟೆಂಟ್ ಇರುತ್ತೆ. ಸೊ ಹಾಗಿರುವಾಗ ಆದಷ್ಟು ಟೈಮ್ನ ಒಳಗಡೆ ಮುಗಿಸಿ. 5 ನಿಮಿಷ ಇದೆ. ಸೊ ಕಡೆಯ 3.5 ನಿಮಿಷ 3.5 minutes. ಸಮಯ ಮುಗಿದ ನಂತರ ಯಾವುದೇ ಕೆಲಸ ಮಾಡ್ಲಿಕ್ಕೆ ಇರಲ್ಲ. ಎಸ್. ಸೊ ಇದು ಖಾರ ನಮಗೆ ಹೌದು ಖಾರ ಅಂತ ಮಾಡಿದ್ದೇನೆ ಸರ್. ಸೊ ಉಪ್ಪು ನೋಡ್ಬೋದಲ್ವಾ ಮೇಡಮ್? ಓ ಧಾರಾಳ ಬೈ ಆಲ್ ಮೀನ್ಸ್.
ಫಸ್ಟ್ ಟೇಸ್ಟ್ ಅಂತ ಆಯ್ತು. ಮಾಡ್ಬೋದಲ್ಲ? ಎಸ್, ಸರ್ವ್ ಮಾಡಿ ಪ್ರೆಸೆಂಟ್ ಮಾಡಿ ಇಡಬೇಕು. ಸೊ ಎಸ್, ಎಲ್ಲ ಪಾರ್ಟಿಸಿಪೆಂಟ್ಸ್ಗಳು ಕೂಡ ಅಲರ್ಟ್ ಆಗಿ ಲಾಸ್ಟ್ 60 ಸೆಕೆಂಡ್ಸ್ ಅಷ್ಟೇ ಇರೋದು, 1 ನಿಮಿಷ, ಕಡೆಯ 1 ನಿಮಿಷ ನಿಮ್ಮ ಪ್ರೆಸೆಂಟೇಷನ್ ಸ್ಟಾರ್ಟ್ ಮಾಡಿ. ನಿಮ್ಮ ಕ್ಲೆನ್ಲಿನೆಸ್ ಏನಿದೆ ಅದನ್ನು ಮೇಂಟೈನ್ ಮಾಡ್ಕೊಳ್ಳಿ. ಸಮಯ ಮುಗಿದ ನಂತರ ಮತ್ತೆ ಪ್ರೆಸೆಂಟೇಷನಿಗೂ ಟೈಮ್ ಇರಲ್ಲ. ಲಾಸ್ಟ್ 30 ಸೆಕೆಂಡ್ಸ್, 30 ಸೆಕೆಂಡುಗಳು ಅಷ್ಟೇ. ಲಾಸ್ಟ್ 30 ಸೆಕೆಂಡ್. Last 10, 9, 8, 7, 6, 5, 4, 3, 2, 1, 0, ಸ್ಟಾಪ್. ಮುಗೀತು. ಯಾವುದೇ ಕೆಲಸ ಮಾಡಲಿಕ್ಕಿಲ್ಲ, ಗ್ಯಾಸ್ ಆಫ್, ಎಲ್ಲ ಕೆಲಸ ಸ್ಟಾಪ್. ಸೊ ವೀಕ್ಷಕರೇ, ಹಾಗೆಯೇ ಎಲ್ಲ ಕಂಟೆಸ್ಟೆಂಟ್ಗಳಿಗೂ ಕೂಡ ಅಷ್ಟೇ, ನೀವು ತಯಾರು ಮಾಡಿದಂತಹ ಅವಲಕ್ಕಿಯ ಈ ವಿಶಿಷ್ಟ ಮತ್ತು ವಿಭಿನ್ನವಾದಂತಹ ಖಾದ್ಯದ ಜಡ್ಜ್ಮೆಂಟ್ ಟೈಮ್. ಸೊ ಜಡ್ಜಸ್ಗಳು ವೆಯ್ಟ್ ಮಾಡ್ತಾ ಇದ್ದಾರೆ. ಸೊ ಫಸ್ಟ್ ಸೀತಮ್ಮ, ತಮಗೆ ಹೋಗ್ಲಿಕ್ಕೆ ಈಗ. ಅದು ಸಿಹಿ, ಅದು ಒಂದು ಸಿಹಿದು ಮತ್ತೊಂದು ಖಾರ ಅಂತ ಮಾಡಿದ್ದ. ಸಿಹಿದು ಏನು ಅದಕ್ಕೆ ಹೆಸರು ವೈಶಾಖಿ ಮಿತ್ರ ಅಂತ ಹೇಳಿ. ಅದಂದ್ರೆ ವೈವಿಧ್ಯತೆಯಲ್ಲಿ ಇರ್ಬೇಕಂತೇಳಿ ನಾನು ಹೆಸರು ಕೂಡ 2 ವೈವಿಧ್ಯತೆಯನ್ನು ಇಟ್ಟಿದ್ದೇನೆ. ಅದು ಆಕ್ಚುಲಿ ನನ್ನದು ಅಜ್ಜಿದು ರೆಸಿಪಿ. ನಿಮ್ಮ ಅಜ್ಜಿ? ನಮ್ಮ ಅಜ್ಜಿ. ಅವರು ಎಂತ ಮಾಡ್ತಿದ್ರು, 8 ತಿಂಗಳೆಲ್ಲ ಬರುವಾಗ ಬಿಸಿಲು ಬಂದ್ರೆ ಆನೆಯದು ಬೆನ್ನು ಹೊಡಿತದೆ ಅಂತೇಳಿ ಉಷ್ಣ ಆಗ್ತದೆ, ಆಗ ಅದನ್ನು ಮಾಡಿದ್ರೆ ನಮಗೆಲ್ಲ ಕೊಡ್ತಿದ್ರು. ಹಾಗೆ ಅದು ಇನ್ನೊಂದು ರಿಮ್ ಜಿಮ್ ಅವಲಕ್ಕಿ ಅಂತ ನಾನೇ ಹೆಸರಿಟ್ಟದ್ದು. ಅದಕ್ಕೆ ನಿಜವಾಗಿ ಅದು ಹುಳಿ ಅವಲಕ್ಕಿ, ಗೊಜ್ಜೆ ಅವಲಕ್ಕಿ. ಅದರಲ್ಲಿ ಸ್ವಲ್ಪ ನಾನು ಸ್ವಲ್ಪ ನನಗೆ ಹೇಗೆ ಅನಿಸ್ತದ ಹಾಗೆ ನಾನು ಮಾಡಿದ್ದೇನೆ. ಜಾಸ್ತಿಯಾಗಿ ಅವಲಕ್ಕಿ ಪ್ರತಿಯೊಂದರಲ್ಲೂ ಕೂಡ ಏನಾದ್ರೂ ಒಂದು ಮನೆ ಮದ್ದು ಅಂತ ಇರುತ್ತೆ. ಸೊ ಈ ಅವಲಕ್ಕಿಯಲ್ಲಿ ಏನಾದ್ರೂ ತರದ್ದು ಮದ್ದು ಏನಾದ್ರೂ ತಮಗೆ ಗೊತ್ತಿದ್ಯಾ? ಅವಲಕ್ಕಿಯಲ್ಲಿ ಆಗುವಂಥದ್ದು ಏನಾದ್ರೂ ಗೊತ್ತಿದ್ಯಾ? ಅವಲಕ್ಕಿಯಲ್ಲಿ ಒಂದು ನನಗೆ ಗೊತ್ತಿದೆ, ಗಂಟಲದ್ದು ಸ್ವರ ಹೋದ್ರೆ ಅಥವಾ ಗಂಟಲಲ್ಲಿ ಸಿಕ್ಕಿಕೊಂಡ್ರೆ ಹುಡಿ ಹುಡಿ ಅವಲಕ್ಕಿಯನ್ನು ತಿಂದ್ರೆ ನುಂಗಿ ಹೋಗುತ್ತೆ. ಸ್ಪೆಷಲಿ ಮೀನಿನ ಮುಳ್ಳೆಲ್ಲ. ಮೀನಿನ ಮುಳ್ಳು ಅದು ನನಗೆ ಅಭ್ಯಾಸ ಇಲ್ಲ, ಹಾಗೆ ಹೇಳ್ತಾರೆ ಅವಲಕ್ಕಿ. ಎರಡೂ ಚೆನ್ನಾಗಿದೆ. ಇದು ಯಾವ್ದು 8 ತಿಂಗಳಲ್ಲಿ ಹೀಟ್ ಇದು ಉಷ್ಣಾಂಶ ಜಾಸ್ತಿ ಆಗುವಾಗ 2 ಇದು ಸೌತೆ ಸ್ವಲ್ಪ ಇದು ಮತ್ತೆ ಇದು ಬೇಯಿಸ್ಲಿಕ್ಕೆ ಇದು ಅದೇ ಎಂತದ್ದು ಕುಕಿಂಗ್ ವಿದೌಟ್ ಫೈರ್ ಅಂತ ಹೇಳ್ಬೋದು. ಇದನ್ನು ಕುಕಿಂಗ್ ವಿದೌಟ್ ಫೈರ್, ಅದು ವಿತ್ ಫೈರ್. ಎಸ್, ಸುದರ್ಶನ್ ಸರ್ ಹೇಳಿ. ರುಚಿಯ ಬಗ್ಗೆ 2 ಮಾತಿಲ್ಲ. ಅವರ ಮಾಡುವಂತಹ ಒಂದು ಸ್ಪೀಡ್, ಆಕ್ಟಿವ್ನೆಸ್ ನೋಡಿ ನನಗೆ ತುಂಬ ಖುಷಿ ಆಯಿತು. ಅವರು ಈ ಪ್ರಾಯದಲ್ಲಿ ಬಂದು ಇಲ್ಲಿ ಬಂದು ಆ ಒಂದು ತಗೊಳ್ಳುವಂತಹ ಸ್ಟೈಲ್ ಮತ್ತು ಅದರ ಮಾಡುವಂತಹ ಸ್ಪೀಡ್ ನೋಡಿ ನನಗೆ ತುಂಬ ಖುಷಿಯಾಗಿರುವಂಥದ್ದು. ಮತ್ತು ಇದು ಯಾವುದು ನನಗೆ ಇದುವರೆಗೆ ಗೊತ್ತಿಲ್ಲದಂತಹ 2 ಹೆಸರು ಕೂಡ ವೈವಿಧ್ಯವಾಗಿ ಉಂಟು, ರೆಸಿಪಿ ಕೂಡ ಅದೇ ರೀತಿಯಾಗಿ ಉಂಟು. 8 ತಿಂಗಳಿನಲ್ಲಿ ಸೌತೆಕಾಯಿಯಿಂದ ಉಪಯೋಗಿಸಿಕೊಂಡು ಮಾಡುವಂಥ ಒಂದು ಅವರಿಗೆ ಹೇಳಿದರು. ಆ ರೀತಿಯಾಗಿ ಸೌತೆಕಾಯಿಯಿಂದ ನಾನು ಕೇಳಿದ್ದೆ. ಈ ರೀತಿಯಾಗಿ ಅವಲಕ್ಕಿ ಮತ್ತೆ ಬಾಕಿ ಡ್ರೈ ಫ್ರೂಟ್ಸ್ ಅನ್ನು ಖರ್ಜೂರ ಎಲ್ಲ ಹಾಕಿದೆ. ಹೌದು, ಖರ್ಜೂರ ಅದನ್ನೆಲ್ಲ ಹಾಕಿ ಮಾಡ್ತಾರೆ ಅಂತ ಹೇಳಿ ಖಂಡಿತ ಗೊತ್ತಿರಲಿಲ್ಲ. ಥ್ಯಾಂಕ್ ಯು ನಿಮಗೆ. ಅದೇ ರೀತಿಯಲ್ಲಿ ರಿಮ್ಜಿಮ್ ಅಂತ ಹೇಳುವಂಥ ರಿಮ್ಜಿಮ್ ಕಾಫಿ ಅಂತ ಹೇಳಿಕೊಂಡು ನಾವು KT ಹೋಟೆಲಲ್ಲಿ ಕುಡಿದು ಇದು ಹೊಸತೊಂದು ಹೆಸರು ಕೂಡ ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು. ಎನಿವೆ ಮೇಡಮ್, ತುಂಬ ಖುಷಿ ಆಯಿತು. ಆ್ಯಕ್ಚುಲಿ ತುಂಬ ವಿಷಯಗಳನ್ನು ಹೇಳ್ಕೊಟ್ರಿ, ತುಂಬ ವಿಷಯಗಳನ್ನು ಪರಿಚಯಿಸಿದ್ರಿ. ನಮಗೂ ಖುಷಿ ಆಯಿತು. ಅವಲಕ್ಕಿಯಲ್ಲಿ ಒಂದು ಅದ್ಭುತ ನಿಮ್ಮಿಂದ ಬಂತು. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಏನ್ ಮಾಡಿದ್ರಿ? ಒಂದು ಹೋಳಿಗೆ, ಅವಲಕ್ಕಿ ಖಾರದ ಹೋಳಿಗೆ. ಅದರ ಒಟ್ಟಿಗೆ ಈ ಸ್ವಲ್ಪ ಅವಲಕ್ಕಿ ಪೌಡರ್ ಕೆಳಗಡೆ ಹಾಕಿ, ಈ ಮೆಂತೆ ಇರುತ್ತೆ ಅಲ್ವಾ, ಅದು ಮೊಳಕೆ ತರಿಸಿ, ಹೆಸರು ಕಾಳು ತರಿಸಿ, ಮತ್ತು ಇದು ಈ ಕಾರ್ನ್ ಮತ್ತು ದಾಳಿಂಬಿ, ಲೆಮನ್, ಅದು ಡ್ರೈ ಫ್ರೂಟ್ಸ್ ಇದೇ ಇರುತ್ತೆ ಅಲ್ವಾ, ಸಲಾಡ್, ಅದರ ಒಟ್ಟಿಗೆ ಮತ್ತು ಬೆಣ್ಣೆ. ಸೂಪರ್. ಓಕೆ, ನೋಡುವ ಏನು ಜಡ್ಜಸ್ ಯಾವ ಥರ ಕಮೆಂಟ್ಸ್ ಕೊಡ್ತಾರೆ, ಹೇಗೆ ಹಿಡಿಸುತ್ತೆ ಅವರಿಗೆ ಅಂತ. ಸೊ ಆ ಹೋಳಿಗೆ ಥರ ಮಾಡಿದ್ದು ಅದ್ರ ಜೊತೆನೇ ಎಲ್ಲವೂ ತಿನ್ಲಿಕ್ಕೆ ಒಟ್ಟಿಗೆ ಅಥವಾ ಅಲ್ಲ, ಒಂದೊಂದು ಇದಕ್ಕೆ ಒಂದೊಂದು ತುತ್ತಿಗೆ ಒಂದೊಂದು ಬೇರೆ ಬೇರೆ ಹಾಕಿ ತಿನ್ನಿ. ಶೆಫ್ ಮಿಥುನ್ ಪನ್ಲೆ,
ಎಂಚಾಂಡ್ ಇವೆರ್ನ ಇನೋವೇಟಿವ್ ರೆಸಿಪಿ ಇನ್ ಅವಲಕ್ಕಿ ಇನ್ನೋವೇಟಿವ್ ಉಂಡು ಬೊಕ್ಕಲ ಹೋಲಿಗೆ ತುಂಡ ಒಂದುಂಡು ಪುಣ್ಯ ಬ್ರೇಕ್ ಸೌಂಡು ಆ ಬ್ರೇಕ್ ಆರೆ ಒಲ್ಲಿತ್ತಿಂಡು ಸ್ಮೂತ್ ನಮ್ಮ ಹೋಲಿಗೆ ತಿನ್ನಿಲೇಗ ಆವಡಿತ್ತಿಲ್ಲ ಟೇಸ್ಟ್ ವೈಸ್ ಇಸ್ ಗುಡ್ ಅವೆಡ್ಡೆ ಉಂಡು. ಓಕೆ ಸುದರ್ಶನ್ ಸರ್ ಹೇಳಿ. ಹೊಸತೊಂದು ಟೇಸ್ಟ್ ಖಾರ ಹೋಳಿಗೆ. ಈಗ ರೊಟ್ಟಿ ಅದು ಇದು ಅಂತ ಹೇಳಿ ಎಲ್ಲ ಬಂದಿದೆ. ಹೋಳಿಗೆ ಅಂತ ಹೇಳುವಂಥ ಒಂದು ಕಾನ್ಸೆಪ್ಟ್, ಖಾರ ಹೋಳಿಗೆ ಅಂತ ಹೇಳುವಂಥ ಕಾನ್ಸೆಪ್ಟ್ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿ ಕಾಣ್ತದೆ. ಹೋಳಿಗೆ ಅಂತ ಹೇಳಿದ್ರೆ ನಾರ್ಮಲ್ ಆಗಿ ನಾವು ಸ್ವೀಟ್ ಅಂತ ಅಂದ್ಕೊಳ್ತೇವೆ. ಖಾರ ಹೋಳಿಗೆ ಅಂತ ಹೇಳಿ ಒಂದು ಹೊಸತೊಂದು ಕಾನ್ಸೆಪ್ಟ್ ಬಂದಿದೆ. ನೈಸ್, ಚೆನ್ನಾಗಿದೆ. ಎಸ್, ಸೂಪರ್. ಖುಷಿ ಆಯ್ತಾ ಮೇಡಮ್? ಸೊ ಮೇಡಮ್, ನೆಕ್ಸ್ಟ್ ತಾವು ರೆಡಿ ಇದ್ದೀರಲ್ವಾ? ಬನ್ನಿ. ಸೊ ಮೇಡಮ್, ಏನು ಹೆಸರು ಕೊಟ್ಟಿದ್ದೀರಿ ಅದಕ್ಕೆ? ಅದು ಅವಲಕ್ಕಿ ಹಲ್ವಾ ಅಂತ ಹೆಸರು ಕೊಟ್ಟಿದ್ದೇನೆ. ಅದು ಪೀಸ್ ಮಾಡಿ ಇಡ್ಬೋದು. ಇದು ಟೆಂಪರೇಚರ್ ಸ್ವಲ್ಪ ಕಮ್ಮಿ ಆಯ್ತು, ಬೇಗ ತಣಿಯದಿದ್ರೆ ಪೀಸ್ ಆಗುದಿಲ್ಲ. ಓಕೆ, ಇಲ್ಲದ್ರೆ ಪೀಸ್ ಪೀಸ್ ಆಗ್ತದೆ. ಓಕೆ, ಸೊ ಒಂಥರ ಇದು ಹಲ್ವಾ ಥರನಾ? ಮಕ್ಕಳಿಗೆಲ್ಲ ಇಷ್ಟ ಆಗುತ್ತೆ. ಎಸ್, ಸುಕನ್ಯಾ ಮೇಡಮ್ ಹೇಳಿ. ತುಂಬ ಟೇಸ್ಟಿ ಆಗಿದೆ. ನೀವು ಹೇಳಿದ ಪ್ರಕಾರ ಸ್ವಲ್ಪ ತಣ್ಣಗಾದ್ರೆ ಇಲ್ದಿದ್ರು ಬರುತ್ತೆ. ಈಗಲೇ ಬರ್ತಾ ಇದೆ, ಬರ್ಫಿ ಆಗಿ ಪೀಸ್ ಪೀಸ್ ಬರ್ತದೆ. ಅದು ಪೀಸ್ ಮಾಡಿ ಸರ್ವ್ ಮಾಡುವಂಥ ಹಲ್ವಾನಾ? ಹೌದು, ಆದ್ರೆ ಇಲ್ಲಿ ಟೈಮ್ ಸಾಕಾಗಿದೆ. ಬರ್ತಾ ಇದೆ ಅದು, ಅಂದರೆ ಕಟ್ ಮಾಡುವಾಗ ಹಾಗೆ ಪೀಸಸ್ ಬರ್ತಾ ಇದೆ. ಟೇಸ್ಟ್ ತುಂಬ ಚೆನ್ನಾಗಿದೆ. ನೋಡುವಾಗ ಮಾತ್ರ ಮೇಲೆಯಿಂದ ಪಾಯಸ ಥರ ಕಾಣ್ತಾ ಇದೆ, ಬಟ್ ಕರೆಕ್ಟಾಗಿ ತುಪ್ಪ ಹೇರಳವಾಗಿ ಹಾಕಿಬಿಟ್ಟಿದ್ದೀರಿ. ಚೆನ್ನಾಗಿದೆ ಟೇಸ್ಟ್. ಅದು ಹೇಳಿದಕ್ಕಿಂತ ಕಮ್ಮಿ ಹಾಕಿದೆ. ಚೆನ್ನಾಗಿದೆ ಆದರೂ ಸಹ. ಎಸ್, ಸುದರ್ಶನ್ ಭಟ್ ಸರ್ ಹೇಳಿ. ಆ ಪಾಕದ ಮಿಕ್ಸಿಂಗ್ ಅಂದರೆ ಆ ಪ್ರಮಾಣ ಎಲ್ಲ ಕರೆಕ್ಟ್ ಆಗಿದೆ. ಕಟ್ಟಿಂಗಿಗೆ ಬರ್ತಿತ್ತು, ಅದು ಸ್ವಲ್ಪ ಹೊತ್ತು ಸಮಯ ಬೇಕಾಗಿತ್ತು ಅಂತ ಕಾಣ್ತದೆ. ಬಾಕಿಯ ಮಟ್ಟಿಗೆಲ್ಲ ಡ್ರೈ ಫ್ರೂಟ್ಸು ಅದೆಲ್ಲ ಹಾಕಿದ್ದಾರೆ. ಒಂದು ಮಿಕ್ಸಿಂಗ್ ಕರೆಕ್ಟ್ ಆಗಿದೆ. ಓಕೆ, ತೊಂದರೆ ಇಲ್ಲ, ಒಳ್ಳೆ ಟೇಸ್ಟ್. ಖುಷಿ. ಎಸ್, ತಮಗೆ ಹೇಗೆ ಅನಿಸ್ತು ಮೇಡಮ್? ಖುಷಿ ಖುಷಿ ಆಯ್ತಲ್ವಾ? ನನಗಿಲ್ಲಿ ಬರುದೇ ಒಂದು ಖುಷಿ. ಓಕೆ, ಇದು ರೆಸಿಪಿ ನನಗೆ ಅವಲಕ್ಕಿದು ತುಂಬ ಗೊತ್ತುಂಟು, ಆದರೆ ನಾನು ಇದು ಸೆಲೆಕ್ಟ್ ಮಾಡಿದ್ದೆ. ಇದು ಸ್ವಲ್ಪ ಬೇಗ ಆಗ್ಬೋದು ಅಂತ. 20 ಮಿನಿಟ್ಸ್ ಟೈಮ್ ಇತ್ತಲ್ಲ. ಮತ್ತು ನಮ್ಮನೆಯಲ್ಲಿ ಮಂತ್ಲಿ ರೇಷನಲ್ಲಿ ಅವಲಕ್ಕಿ ಒಂದು ಇದ್ದೇ ಇರ್ತದೆ, ಬೇಕೇ ಬೇಕು. ನನ್ನ ಗಂಡನಿಗೆ ಸ್ವಲ್ಪ ಅವಲಕ್ಕಿದು ಡಿಶ್ ಎಲ್ಲ ಇಷ್ಟ. ಅವಲಕ್ಕಿದು ಡಿಶ್ ತುಂಬ ಮಾಡ್ತೇವೆ ನಾವು. ಮತ್ತೆ ಅವಲಕ್ಕಿ ನಿಜವಾಗಿ ನಮ್ಮ ಇಂಡಿಯಾದು ಫಾಸ್ಟ್ ಫುಡ್ ಅಂತ ಹೇಳ್ಬಹುದು. ನಡು ರಾತ್ರಿಯಲ್ಲಿ ಸಹ ಹಸಿವೆ ಆದ್ರೆ ಮೊಸರಾಕಿ ಕಲಸಿ ಸಹ ತಿನ್ಬಹುದು. ಅದು ನಿಜವಾಗಿ ಫಾಸ್ಟ್ ಫುಡ್. ಚೈನಿಂದ ನೂಡಲ್ಸ್ ಅಲ್ಲ, ಇಂಡಿಯಾದು ಅವಲಕ್ಕಿ ಫಾಸ್ಟ್ ಫುಡ್ ಅಲ್ಲ. ನೋಡಿ, ಚೈನಾದು ನೂಡಲ್ಸ್, ಫ್ರೈಡ್ ರೈಸ್ ಎಲ್ಲ ಇವರೆಲ್ಲ ತಿಂತಾರಲ್ವಾ? ಅದು ಹೆಲ್ದಿ ಸಹ ಅಲ್ಲ. ನಿಜವಾಗಿ ಅವಲಕ್ಕಿ ಮೊಸರೆಲ್ಲ ಹಾಕಿ ತಿಂತಾರಲ್ಲ, ಹೆಲ್ದಿ, ಹೊಟ್ಟೆ ಹಾಳಾಗುದಿಲ್ಲ. 6 ತಿಂಗಳಿಂದ ಮಗುವಿಂದ ಸ್ಟಾರ್ಟ್ ಮಾಡ್ತಾರೆ ಅವಲಕ್ಕಿ ಕೊಡುದು. ಹಾಲಲ್ಲಿ ಕುದಿಸಿ ಅವಲಕ್ಕಿ ಹಾಲಿಗೆ ಹಾಕಿದ್ದು ಟೇಸ್ಟೇ ಬೇರೆ ಉಂಟು. ನಿಮ್ಮದು ಅದಕ್ಕೆ ಬೇರೆ ಹೆಸರೇ ಬೇಡ, ಅಷ್ಟು ಟೇಸ್ಟ್ ಅದು ಅವಲಕ್ಕಿ. ಬಟ್ ನೀವು ಮಾಡಿದಂಥದ್ದು ಇನ್ನೂ ಚೆನ್ನಾಗಿದೆ. ವೆರಿ ಮೇಡಮ್, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್, ಥ್ಯಾಂಕ್ ಯು. ಎಸ್, ನೆಕ್ಸ್ಟ್ ಧನ್ಯ ಅವರು ಬನ್ನಿ. ಏನು ಡಿಶ್ ಇದು? ನಾನು ಮಾಡ್ಲಿಕ್ಕೆ ಹೋದದ್ದು ಅವಲಕ್ಕಿ ರೋಲ್ ಅಂತ ಮಾಡ್ಲಿಕ್ಕೆ ಹೋದದ್ದು, ಬಟ್ ಅದು ಆಚೆ ಈಚೆ ಹಾಕಿ ಅಟ್ಲೀಸ್ಟ್ ಉಪ್ಪಿಟ್ಟು ಥರ ಅದು ಮಾಡಿಕೊಟ್ಟಿದ್ದು. ಓಕೆ, ನೀವು ಹೇಳಿದಂಥದ್ದು ಮಾಡ್ಲಿಕ್ಕೆ ಆಗಲಿಲ್ಲ, ಸೊ ಅಟ್ಲೀಸ್ಟ್ ಅದನ್ನಾದರೂ ಇಡುವ ಅಂತ. ಸೊ ಇವರು ಕುಕ್ಕಿಂಗ್ ಮಾಡ್ತಿರುವಾಗ ನಾನು ಅಬ್ಸರ್ವ್ ಮಾಡಿದವ್ರು ಏನೋ ಮಾಡಬೇಕಿತ್ತು, ಬಟ್ ಅದು ಟೈಮಿಗೆ ರೀಚ್ ಆಗಿಲ್ಲ. ಅದಕ್ಕೆ ಫೈನಲಿ ಏನಾದರೂ ಮಾಡಿ ಮುಗಿಸಿದ್ರು. ಯಾಕೆ ಆಗಲಿಲ್ಲ? ಏನಾಯಿತು ಅಲ್ಲಿ ಮಿಸ್ಟೇಕ್? ಮೇ ಬಿ ಅದಕ್ಕೆ ರೈಸ್ ಮೈದಾ ಬೇಕಿತ್ತು ಅನಿಸ್ತದೆ. ಸೊ ತಮಗೆ ಟೈಮ್ ಸಾಕಾಗಿಲ್ವಾ? ಸೊ ನನಗನಿಸುತ್ತೆ ಅವರ ಮನಸ್ಸಲ್ಲೂ ಸ್ವಲ್ಪ ಟೆನ್ಷನ್ ಇರ್ಬೋದು. ಯಾಕಂತ ಹೇಳಿದ್ರೆ ಆಲ್ರೆಡಿ ಹೇಳಿದ್ದದು ಆಗಿಲ್ಲ, ಬಟ್ ಇದ್ದದ್ದನ್ನು ಏನಾದರೂ ಮಾಡಿ ಕೊಟ್ಟಿದ್ದಾರೆ ಅಂತ ಹೇಳಿ. ಸೊ ಮೇಡಮ್ ಹೇಳಿ. ಅವಲಕ್ಕಿ ಚಿತ್ರಾನ್ನ ಎಲ್ಲ ಮಾಡ್ತೀವಿ ನಾವು, ಬಟ್ ಇದು ಅವಲಕ್ಕಿ ಚಿತ್ರಾನ್ನ ಥರನೂ ಆಗಲಿಲ್ಲ. ಜೀರಿಗೆದ್ದು ಜಾಸ್ತಿ ಬರ್ತಾ ಇದೆ, ಸಾಸಿವೆ ಕೆಲವೊಂದು ಒಡಿಲಿಲ್ಲ ಕಾಣ್ತದೆ, ಸ್ವಲ್ಪ ಕಹಿ ಇದೆ, ಸಾಸಿವೆ ಕಾಣ್ತದೆ. ಬೇಸರ ಏನು ಪಡ್ಕೊಳ್ಳೋ ಅಗತ್ಯ ಇಲ್ಲ. ಯಾಕೆ ಅಂತ ಹೇಳಿದರೆ ಖಾಲಿ ಹಾಗೆ ನೀವು ಇಡೋ ಬದಲು ಏನಾದರೂ ಅಟ್ಲೀಸ್ಟ್ ಸರ್ವ್ ಮಾಡ್ತೀನಿ ಅಂತ ಮಾಡಿದ್ದೀರಿ. ಯು ಟ್ರೈ. ಹೌದು. ಸೊ ಟ್ರೈ ಮಾಡಬೇಕು ಹೊರತು ಎಕ್ಸಾಕ್ಟ್ ಹೇಗೆ ಅದರ ರಿಸಲ್ಟ್ ಏನು ಬರ್ತದೆ ಅಂತಲ್ಲ, ಬಟ್ ಸ್ಟಿಲ್ ಯು ಟ್ರೈ. ಖುಷಿ ಆಯಿತು.
ಯಾಕಂತ ಹೇಳಿದ್ರೆ ಅವರದ್ದು ನಿಮ್ದು ಅಲ್ಲಿ ಸ್ಮಾರ್ಟ್ನೆಸ್ ಬೇಕು. ಸೊ ನೀವು ಇನ್ನು ಮುಂದೆ ಹೋಟೆಲ್ ಮ್ಯಾನೇಜ್ಮೆಂಟ್ ಮಾಡಿ ಶೆಫ್ ಕ್ಯಾಟಗರಿಗೆ ಹೋಗುವಾಗ ಅಲ್ಲಿ ಏನಾಗುತ್ತೆ ಅದು ಕ್ವಿಕ್ ಬೇಕು. ಆ ಕ್ವಿಕ್ನೆಸ್ ಇತ್ತು ಇವ್ರ ಹತ್ರ. ಏನ್ ಹೇಳ್ತೀರಾ? ಸರಿ ಸರ್, ಸರಿ. ಸ್ಪೋರ್ಟ್ಸ್ಮನ್ ಸ್ಪಿರಿಟ್ ಇದಲ್ಲ, ಅದು ಬೇಕು ಅಲ್ವಾ? ಸರಿ ಸರಿ. ಸೊ ಮಿಥುನ್ ಶೆಫ್ ದಾದಾ ಪನ್ಪಾರ್ ಅವು ಪೂರ ಪ್ಲ್ಯಾನ್ ಮಂತು ಬರೋಡಿತ್ತೇನೆ ತುಂಬೆ ದಾದಾ ಆಪುಂಡು ಆಯ್ತಾ ಎಂಚಿನ ಪ್ರಾಬ್ಲಮ್ಸ್ ಆಪುಂಡು ಎಂಚಿನ ಮಿಸ್ಟೇಕ್ಸ್ ಆಪುಂಡು ಅವು ದುಂಬೆ ಆಲೋಚನೆ ಮಂತು ಬರೋಡಿತ್ತೀನಿ. ಎಸ್. ಸೊ ಬಟ್ ಆಯ್ತಾ ನಡುಟ್ಲ ಅವ್ರ ಅಂಚಿಂಚಿ ಆನಂದ ಅಂಡ್ಲ ಅದನ್ನ ಸ್ಮಾರ್ಟ್ನೆಸ್ ದಾದಾನೆಲ್ಲ ಮಲ್ತಾರತ್ತೆ ಐಕೆ ಅಪ್ರಿಷಿಯೇಟ್ ಮಾಡ್ಬೋದು. ಸೊ ಅದಕ್ಕೊಂದು ಜ್ವರದ ಚಪಾಳಿ. ಎಸ್. ಸೊ ದ್ಯಾಟ್ಸ್ ದ ಸ್ಪಿರಿಟ್. ಆ್ಯಂಡ್ ಆ ಇನಿಷಿಯೇಟಿವ್ ತಗೊಂಡು ನಮ್ಮ ವೇದಿಕೆಗೆ ಬಂದಿದ್ದೀರಾ, ಇದಕ್ಕಿಂತ ದೊಡ್ಡ ಅವಕಾಶ ಯಾವ್ದು ಬೇಕಲ್ವಾ? ಸೊ ಕೀಪ್ ಸ್ಮೈಲಿಂಗ್. ಸೊ ಇದು ನಡೆಯುತ್ತೆ. ಅಡಿಗೆ ಇದು ನಾವೇನು ಇಲ್ಲಿ ತಂದು ಈ ಥರ ಇಡೋದಲ್ಲ ಅಲ್ವಾ? ಅಡಿಗೆಯಲ್ಲಿ ನಾವು ಏನು ಬೇಕಾದರೂ ಆಗ್ಬೋದು. ಸೊ ಸೀತಮ್ಮಕ್ಕ ಏನು ಹೇಳ್ತೀರಾ? ಹೌದಾ ಅಲ್ವಾ? ಸೊ ಕೂಗುವಂಥ ವಿಷಯವೇ ಇಲ್ಲ. ಯಾವಾಗಲೂ ಫೇಲಿಯರ್ ಇಸ್ ದ ಸ್ಟೆಪ್ಪಿಂಗ್ ಸ್ಟೋನ್ ಅಂತ ತಗೊಳ್ಬೇಕು ನೋಡಿ. ಸೊ ಅವರಿಗೆ ಎಕ್ಸ್ಪೀರಿಯನ್ಸ್ ದೊಡ್ಡದು. ಮೇಡಮ್ ನೀವೇನು ಹೇಳ್ತೀರಾ? ಹೌದಾ ಅಲ್ವಾ? ಎಸ್, 100ಕ್ಕೆ ನೋಡಿ. ಇಷ್ಟು ಜನರ ಸಪೋರ್ಟ್ ಇದೆ, ಇಷ್ಟು ಜನರ ಮಧ್ಯೆ ತಾವು ಮಾಡಿದ್ರೆ ಅಂತ ಹೇಳಿದ್ರೆ ಇಟ್ಸ್ ಅ ಬಿಗ್ ಥಿಂಗ್. ಸೊ ನೋ ವರೀಸ್. ಇಂಟ್ರೆಸ್ಟೇ ಪಡಲ್ಲ. ಹೌದು ಅಲ್ವಾ? ಅಡಿಗೆ ಅಂದ್ರೆ ಒಂದು ಏನೋ 4 ಮೂಲೆಯಲ್ಲಿ ಇರುವಂತ ಒಬ್ಬ ಮಹಿಳೆ ಮಾಡುದು ಮಾತ್ರ ಅಂತ ಅವ್ರ ತಲೆಯಲ್ಲಿ ಉಂಟು. ಆಮೇಲೆ ಅಡ್ಗೋಲಜ್ಜಿ ಅಂದ್ರೆ ಅಡಿಗೆ ಮಾಡೋರು ಅಂದ್ರೆ ಏಜ್ ಆದವರು ಅಂತ ಅನ್ನೋ ಒಂದು ಕಾನ್ಸೆಪ್ಟ್ ಬರ್ತಾ ಇದೆ. ಅದು ಅಂಥದ್ರಲ್ಲಿ ಮಗು ಮಾಡಿದೆ ಅಂದ್ರೆ ಡೆಫಿನೆಟ್ಲಿ ಅಪ್ರಿಷಿಯೇಟ್ ಮಾಡಲೇಬೇಕು. ಸೊ ಇಟ್ಸ್ ಅ ವಂಡರ್ಫುಲ್ ಇನಿಷಿಯೇಟಿವ್. ಸೊ ಟೆನ್ಷನ್ ಮಾಡ್ಲಿಕ್ಕೆ ಹೋಗಬೇಡಿ. ಸೊ ನಮ್ಮದ ಬಜಿಲ್ ಹಾಕ್ಲು ಕೊರತೆ ಇರುತ್ತೆ. ನಾನು ಇಲ್ಲಾಗಬಹುದು ಒಂದೊಂದು ಎಕ್ಸ್ಪೆರಿಮೆಂಟ್ ಮಾಡ್ತೊಂದು ಉಪ್ಪಲೆ ಟೆನ್ಷನ್ ಇದೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಧನ್ಯ. ಎಸ್ ಮೇಡಮ್ ಬನ್ನಿ ಪ್ಲೀಸ್. ಮೇಡಮ್ ಏನು ಹೇಳಿದ್ರಿ ನೀವು? ಅವಲಕ್ಕಿ ಆಲೂಗಡ್ಡೆ ಪೋಹ. ಅವಲಕ್ಕಿ ಆಲೂಗಡ್ಡೆ ಪೋಹ. ಓಕೆ. ಜಡ್ಜಸ್ಗಳಿಗೆ ಹೇಗೆ ಟೇಸ್ಟ್ ಹಿಡಿಸಿದ್ಯಾ, ಪ್ರೆಸೆಂಟೇಷನ್ ಹಿಡಿಸಿದ್ಯಾ, ಯಾವ ಥರ ಏನಿದೆ ಅಂತ ಅವ್ರ ಜೊತೆನೇ ಕೇಳೋ ಅಲ್ವಾ? ಎಸ್. ಸೊ ಸುದರ್ಶನ್ ಭಟ್ ಸರ್ ಹೇಳಿ. ಇಷ್ಟರವರೆಗೆ ಇಲ್ಲಿ ಆದಂಥ ಎಪಿಸೋಡಲ್ಲಿ ಈ ರೀತಿಯಾಗಿರುವಂಥ ಒಂದು ಟೇಸ್ಟ್ ಇಲ್ಲ, ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರುವಂಥ ಟೇಸ್ಟ್ ಕಾಣ್ತಾ ಇದೆ. ಯಾಕೆಂತೇಳಿ ಗೊತ್ತಿಲ್ಲ, ಒಂದು ಉಪ್ಪಿಟ್ಟಿನ ಸ್ಟೈಲ್ನಲ್ಲಿ ಇದ್ದರೂ ಕೂಡ ಸ್ವಲ್ಪ ಡಿಫರೆಂಟ್ ಟೇಸ್ಟ್ ಇದೆ ಅದರಲ್ಲಿ. ಸ್ವಲ್ಪ ಸ್ವೀಟ್ನೆಸ್ ಕೂಡ ಮಿಕ್ಸ್ ಆಗಿಕೊಂಡು ಬೆಲ್ಲ ಹಾಕಿದ್ದೀರಾ? ಬೆಲ್ಲ ಹಾಕಿದ್ದೀವಿ. ಬೆಲ್ಲ ಏನಾದರೂ ಹಾಕಿದ್ದೀರಾ? ಇಲ್ಲ ಇಲ್ಲ, ಹುಳಿ ಬೆಲ್ಲ, ಹುಣಸೆ ಬೆಲ್ಲ. ಓಕೆ, ಅದರದ್ದೊಂದು ಮಿಕ್ಸ್ಚರ್ ನಮಗೆ ಕರೆಕ್ಟಾಗಿ ಅದರಲ್ಲಿ ಟೇಸ್ಟ್ ಫೀಲ್ ಆಗ್ತದೆ. ಎಸ್. ಶೆಫ್ ಮಿಥುನ್ ಪಾನ್ಲೆ ಫ್ಲೇವರ್ ಒಂಚೂರು ಗುಜರಾತಿ ಸ್ಟೈಲ್ ಪೋವಾ ಲೆಕ್ಕ ಉಂಟು. ಅಕಲ್ನೆಲ್ಲ ಸ್ವೀಟ್ ಉಪ್ಪುಂಡು. ಓಕೆ. ಬೊಕ್ಕ ಲೆಮನ್ ಜ್ಯೂಸ್ ಅವು ಪಾಡ್ದೆ ಮನ್ಪೇರೆ ಆ ಟೈಪ್ ಒಂಚೂರು ಫ್ಲೇವರ್ಸ್ ಉಂಟು. ಓಕೆ. ಇದು ಫಸ್ಟ್ ಟೈಮ್ ಸರ್ ಇಲ್ಲಿ ಇದು ಮಾಡ್ತಾ ಇರೋದು. ಮನೆಯಲ್ಲಿ ಈಗ ಕಾಂಪಿಟೇಷನಿಗೋಸ್ಕರ ಒಂದು ಸಲ ಟ್ರೈ ಮಾಡಿದೆ, 1-2 ಸಲ ಟ್ರೈ ಮಾಡಿದೆ ಬಿಟ್ಟು ಟೈಮಿಂಗ್ಸ್ ನೋಡಿ ಇದು ಮಾಡಿದೆ ಬಿಟ್ಟರೆ ಅಂಥದ್ದು ರೆಸಿಪಿ ದಪ್ಪ ಅವಲಕ್ಕಿಯಲ್ಲಿ ಮಾಡಿದೆ. ಮತ್ತೆ ನಮ್ಮದಲ್ಲಿ ಸೌತಡ್ಕ ಮಹಾಗಣಪತಿ ಟೆಂಪಲಲ್ಲಿ ಮಾಡುವಂಥ ಸಿಹಿ ಅವಲಕ್ಕಿ ಫೇಮಸ್. ನಾನಂತೂ ಅದರ ತುಂಬ ದೊಡ್ಡ ಅಭಿಮಾನಿ. ಯಾವಾಗಲೂ ದೇವಸ್ಥಾನಗಳಿಗೆ ಹೋದಾಗ ಈ ಪಂಚಕಜ್ಜಾಯ ಈ ಅವಲಕ್ಕಿಯಲ್ಲಿ ಮಾಡಿದಂಥ ನೈವೇದ್ಯಕ್ಕೆ ನಾನು ಫಸ್ಟ್ ವೆಯ್ಟ್ ಮಾಡ್ತಾ ಇರೋದು. ಸೊ ತುಂಬ ಚೆನ್ನಾಗಿರುತ್ತೆ. ಬೆಲ್ಲದ ಪಾಕ ತುಪ್ಪದಲ್ಲಿ ಪಾಕ ಮಾಡಿ ತೆಗಿತಾರೆ, ಅದು ತುಂಬ ಚೆನ್ನಾಗಿರುತ್ತೆ. ಮತ್ತು ನಮ್ಮ ಊರಿನ ವಿಶೇಷತೆಯನ್ನು ಇಲ್ಲಿ ಹೇಳಬೇಕು ಅಂತ ನಾನು ನಮ್ಮದು ಧರ್ಮಸ್ಥಳದಿಂದ 16 ಕಿಲೋಮೀಟ್ರ್ 32 ಕಿಲೋಮೀಟ್ರ್ ಒಳಗಡೆ ಶಿಶಿಲ ಅಂತ ಹೇಳಿ ಶ್ರೀ ಶಿಶಿಲೇಶ್ವರ ದೇವಸ್ಥಾನ ಮೀನುಗಳಿಗೆ ಪ್ರಸಿದ್ಧ, ಪೆರುವೇಳು ಮೀನುಗಳಿಗೆ ಪ್ರಸಿದ್ಧ. ಸೊ ಊರಿನ ಪರಿಚಯ ಆಯಿತು. ಆ ಊರಲ್ಲಿ ಫೇಮಸ್ ಏನು ಸಿಗುತ್ತೆ ಅಂತ ಹೇಳಿದರು, ಅದೇ ಊರಿಂದ ಸುಂದರವಾದಂಥ ಒಂದು ರೆಸಿಪಿ ತಯಾರು ಮಾಡಿ ಕೊಟ್ರ. ಎನಿವೆ ಥ್ಯಾಂಕ್ ಯು ಸೋ ಮಚ್. ವೀಕ್ಷಕರೇ, ಇದಾಗಿತ್ತು ಈ ಒಂದು ವಿಭಾಗದಲ್ಲಿ 5 ಜನ ಕಂಟೆಸ್ಟೆಂಟ್ಗಳು ತಮ್ಮ ಕೈರುಚಿಯ ಮುಖಾಂತರ ಅವಲಕ್ಕಿಯಲ್ಲಿ ಅದ್ಭುತವನ್ನು ತೋರಿಸ್ಕೊಟ್ಟಿದ್ದಾರೆ. ಇನ್ನು ಉಳಿದಿರೋದು ಸೆಲೆಕ್ಷನ್ಸ್ ಅಷ್ಟೇ. ಈ 5 ಜನರು ಮೊದಲು ಬಂದಂಥ 5 ಜನರಲ್ಲಿ 2 ಮಾತ್ರ ಫಿನಾಲೆಗೆ ಹೋಗ್ತಾರೆ. ಯಾರು ಹೋಗ್ತಾರೆ ವೇಟ್ ಮಾಡಿ. ಸೊ ವೀಕ್ಷಕರೇ, ಇವತ್ತಿನ ಸಂಚಿಕೆಯ ಕೊನೆಯ ಭಾಗಕ್ಕೆ ಬಂದು ನಾವು ತಲುಪಿದ್ದೇವೆ. ಸೊ 10 ಜನರಲ್ಲಿ 2 ಯಾರು ನಮ್ಮ ಗ್ರ್ಯಾಂಡ್ ಫಿನಾಲೆಗೆ ಎಂಟ್ರಿ ಕೊಡ್ತಾರೆ. ಸೊ ಇಟ್ಸ್ ಅ ಡೆಸಿಷನ್ ಟೈಮ್. ಸೊ ಯಾರು ಮುಂದಿನ ಸುತ್ತಿಗೆ ಅಂದರೆ ನಮ್ಮ ಫಿನಾಲೆಗೆ ಹೋಗ್ತಾರೆ ಅಂತ ನೋಡಲಿಕ್ಕೆ. ಬಟ್ ಹೋಗದವರು ಅದಕ್ಕೆ ಡಿಸಪಾಯಿಂಟ್ ಆಗಲಿಕ್ಕೇ ಇಲ್ಲ. ಯಾಕಂತ ಹೇಳಿದರೆ ಒಂದು ಉತ್ತಮವಾದಂಥ ವೇದಿಕೆ ತಮ್ಮೆಲ್ಲರಿಗೂ ಸಿಕ್ಕಿದೆ. ಹಾಗಿರುವಾಗ ಮೊದಲನೇದಾಗಿ ಅಭಿನಂದನೆಗಳು ಅದಕ್ಕೋಸ್ಕರ. ಜೊತೆಗೆ ನಮ್ಮ ಸಂತೋಷ್ ರೈಸ್ ಮಿಲ್ಸ್ ಭದ್ರಾವತಿ ಇವರ ಡಬಲ್ ಸ್ಟಾರ್ ಅವಲಕ್ಕಿ ಇವರ ಕಡೆಯಿಂದ ಖಂಡಿತವಾಗ್ಲೂ ಪ್ರತಿಯೊಬ್ಬರಿಗೂ ಕೂಡ, ಪ್ರತಿಯೊಬ್ಬ ಕಂಟೆಸ್ಟೆಂಟಿಗೂ ಕೂಡ 2,000 ರೂಪಾಯಿನ ಒಂದು ನಗದು ಒಂದು ಗಿಫ್ಟ್ ರೂಪದಲ್ಲಿ, ಕೊಡುಗೆ ರೂಪದಲ್ಲಿ ಕೊಡ್ತಾ ಇದ್ದಾರೆ. ಸೊ ಇದು ಸಂತೋಷ್ ರೈಸ್ ಮಿಲ್ಸ್ ಅವರ ಕಡೆಯಿಂದ. ಜೊತೆಗೆ ಅವರ ಡಬಲ್ ಸ್ಟಾರ್ ಅವಲಕ್ಕಿ ಬೇರೆ ಗಿಫ್ಟ್ ರೂಪದಲ್ಲಿ ಕೊಡ್ತಾ ಇದ್ದಾರೆ. ಅಂಡ್ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅವರ ಕಡೆಯಲ್ಲೂ ಕೂಡ ಆಯಿಲ್ ಕೂಡ ಸಿಗ್ತಾ ಇದೆ. ಸೊ ಕಂಗ್ರ್ಯಾಚುಲೇಷನ್ಸ್. ಓಕೆ,
ಎಸ್. ಸೊ ಹಾಗಿರುವಾಗ ಇದನ್ನು ಇವರಿಗೆ ಹಸ್ತಾಂತರಿಸಲಿಕ್ಕೆ ನಾನು ಶೆಫ್ ಮಿಥುನ್ ಇವರನ್ನು ಇಲ್ಲಿ ಮುಂದೆ ಕರೆತೇನೆ. ಸೊ ಸರ್ ಪರ್ಲೆ ಇನಿ ಎಂಚಾಡ್ ಕಂಪ್ಲೀಟ್ ಎಪಿಸೋಡ್ ಇನ್ನಿಲ್ಲ ಕಾಂಪಿಟೇಷನ್ ಬಾರಿ ಡಿಫಿಕಲ್ಟ್ ಇತ್ತು ಪೂರ ಮಾರ್ಕ್ಸ್ ಕೊರ್ರೆ. ಸೊ ಬೇತೆ ಬೇತೆ ಕಡೆಗಳು ಎಂಗ್ಲ ಓಲ್ಡ್ ಸ್ಟೈಲ್ ಆದು ಪಡು ದುಂಬುದ ಕಾಲಡಿತ್ತಿನಂಚಿಂದ ರೆಸಿಪಿ ಇತ್ತದ ಒಂಜಿ ಅವೆನ್ ಪರಿಚಯ ಮಲ್ಪನಂಚಿಂದ ಒಂಜಿ ಕ್ರಮ ಅವೆನ್ ಪೂರ ಪಂಡದು ಕೊರಿಯರ್ ಮಾತೆಲ್ಲ. ಫಸ್ಟ್ ಆಫ್ ಆಲ್ ಪ್ರತಿ ಒಂಜಿ ಜನತ್ತಲ್ಲ ಒಂಜಿ ಡಿಫ್ರೆಂಟ್ ಕಾನ್ಸೆಪ್ಟ್ ಅಂತ ಪನ ಅದೇ ಫಾರ್ ದ್ಯಾಟ್ ವಿ ನೀಡ್ ಟು ಅಪ್ಲಾಸ್ ರೈಟ್. ಎಸ್ ಸರ್ ಅಕ್ಲಿಗೊಂಜಿ ಮೋಖ್ಯದ ಟೋಕನ್ ಆಫ್ ಲವ್ ಆ್ಯಂಡ್ ಗ್ರಾಟಿಟ್ಯೂಡ್ ಫ್ರಮ್ ಸಂತೋಷ್ ರೈಸ್ ಮಿಲ್ಸ್ ಅಕ್ಲ ಕಡೆಯಿಂದ ಪ್ಲೀಸ್ ಹ್ಯಾಂಡ್. ಸೊ ಹಾಗೆಯೇ ಸಂತೋಷ್ ರೈಸ್ ಮಿಲ್ಸ್ ಅವರ ಕಡೆಯಿಂದ ಡಬಲ್ ಸ್ಟಾರ್ ಬ್ರ್ಯಾಂಡ್ ಬಿಳಿ ಅವಲಕ್ಕಿ ಎಲ್ಲ ನಮ್ಮನೆ ಅವಲಕ್ಕಿಗಳು ಸಿಗುತ್ತೆ. ಸೊ ಅವರ ಒಂದು ಕಿರುಕಾಣಿಕೆ ಎಲ್ಲರೂ. ಹಾಗೆಯೇ ವಿಟಮಿನ್ ಭರಿತವಾದ ಎಣ್ಣೆ ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್ ಅವರ ಕಡೆಯಿಂದ ಒಂದು ಸಣ್ಣ ಗಿಫ್ಟ್. ಸೊ ಎನಿವೆ ಎಲ್ಲ ಪಾರ್ಟಿಸಿಪೆಂಟ್ಸ್ನವರಿಗೂ ಕೂಡ ಎಲ್ಲ ಸ್ಪರ್ಧಾಳುಗಳಿಗೂ ಕೂಡ ಕಂಗ್ರ್ಯಾಚುಲೇಷನ್. ಇಬ್ಬರು ಸೆಲೆಕ್ಟ್ ಆಗ್ತಾರೆ, 8 ಜನ ಎಲಿಮಿನೇಟ್ ಆಗ್ತಾರೆ. ಹಾಗಂತ ಹೇಳಿ ಎಲಿಮಿನೇಟ್ ಆದಂಥ 8 ಜನರು ಕೂಡ ಯಾರು ಟೆನ್ಷನ್ ಮಾಡ್ಕೊಳ್ಳಿಕ್ಕಿಲ್ಲ ಅಲ್ವಾ? ಏನು ಹೇಳ್ತೀರಾ ಸುಕನ್ಯಾ ಮೇಡಮ್? ಸಂಚಿಕೆಯಿಂದ ಸಂಚಿಕೆ ಹೇಳುವಾಗ ಟಫ್ ಕಾಂಪಿಟೇಷನ್ ಅಂತ ಹೇಳ್ತಾ ಇದ್ವಿ. ಖಂಡಿತವಾಗ್ಲೂ ಇದು ಟಫ್ ಕಾಂಪಿಟೇಷನ್. ಯಾಕೆಂತ ಹೇಳಿದರೆ ಒಂದು ಅಥೆಂಟಿಕ್ ರೆಸಿಪೀಸ್ ಇದೆ, ಕೆಲವೊಂದು ಇನೋವೇಟಿವ್ ರೆಸಿಪೀಸ್ ಇದೆ, ಕೆಲವೊಂದು ಅವಲಕ್ಕಿಯಿಂದ ಈ ರೀತಿ ಒಳ್ಳೆ ನಾವು ಯೂಶ್ವಲ್ ಆಗಿ ಮಾಡುವಂಥ ಅಡುಗೆ ಎಲ್ಲ ಬೇರೆ ಒಂದು ಟೇಸ್ಟ್ ಬರುವಾಗ ಕಾಂಪಿಟೇಷನ್ ವಾಸ್ ರಿಯಲಿ ಟಫ್. ಸೊ ಮಾರ್ಕ್ಸ್ ಎಲ್ಲ ಕಂಪೇರ್ ಮಾಡಿ ನೋಡುವಾಗ ಎಲ್ಲರೂ ಕೂಡ ಹತ್ರದಲ್ಲೇ ಇದ್ದೀರಿ. 1 ಮಾರ್ಕ್, 0.5 ಮಾರ್ಕ್ಸ್ ಹಾಗೆ. ಸೊ ಯಾರು ಕೂಡ ಬೇಜಾರು ಮಾಡ್ಕೊಳ್ದೆ, ಎಸ್ಪೆಷಲಿ ಧನ್ಯ ನಿಮ್ಮದು ಹಾಳಾಯಿತು ಅಂತ ಬೇಜಾರು ಮಾಡ್ಕೊಳ್ಬೇಡಿ. ಯಾಕೆಂತ ಹೇಳಿದರೆ ಎಲ್ಲರೂ ಕೂಡ ನಿಮ್ಮಿಂದ ಹಿರಿಯರೇ ಇರುವಂಥವ್ರು, ನೀವೊಬ್ಬರೇ ಈ ಒಂದು ಸಂಚಿಕೆಯಲ್ಲಿ ಚಿಕ್ಕವಳಾಗಿರುವಂಥದ್ದು ಅಲ್ವಾ? ಸೊ ಹಾಗಾಗಿ ಇನ್ನಷ್ಟು ಪ್ರಯತ್ನ ಮಾಡಿ ಎಲ್ಲರೂ ಕೂಡ. ಸೊ ಯಾರು ವಿನ್ ಆಗ್ತೀರಿ ಅವ್ರಿಗೆ ಕಂಗ್ರ್ಯಾಚುಲೇಷನ್ಸ್. ಹಾಗೆ ಯಾರಿಗೆ ಈ ಒಂದು ಸಂಚಿಕೆಯಲ್ಲಿ ವಿನ್ ಆಗಲಿಲ್ಲ ಬೇಜಾರು ಮಾಡ್ಕೊಳ್ಬೇಡಿ. ಸೊ ಯಾಕೆಂತ ಹೇಳಿದ್ರೆ ನೀವು ಮಾಡಿದಂಥ ಪ್ರಯತ್ನ ಮಾಡಿದಿರಿ, ಟೇಸ್ಟ್ ತುಂಬ ಚೆನ್ನಾಗಿತ್ತು. ಎಲ್ಲರದ್ದು ಕೂಡ ಕೈ ರುಚಿ ನಾವು ನೋಡಿದಾಗೆ ಆಯಿತು. ಥ್ಯಾಂಕ್ ಯು. ಸೊ ಫೈನಲ್ ಆಗಿ ಯಾರು ಮುಂದಿನ ಸುತ್ತು ಅಂದರೆ ಫಿನಾಲೆಗೆ ಸೆಲೆಕ್ಟ್ ಆಗ್ತಾರೆ? ಎಸ್ ಸರ್, ಹೂ ಇಸ್ ಗೋಯಿಂಗ್ ಟು ಬಿ ದ ಸೆಲೆಕ್ಷನ್ಸ್ ಫ್ರಮ್ ದೀಸ್ ಪಾರ್ಟಿಸಿಪೆಂಟ್ಸ್? ಒನ್ ನೇಮ್ ಇಸ್ ಲತಾ. ಲತಾ ಮೇಡಮ್ ಅವರು ಹೇಳಿದ್ದಾರೆ. ಎಸ್ ಮೇಡಮ್, ಬನ್ನಿ ಮುಂದೆ ಬನ್ನಿ. ಕಂಗ್ರ್ಯಾಚುಲೇಷನ್ಸ್. ಇಲ್ಲಿ ಬನ್ನಿ. ಓಕೆ. ಆ್ಯಂಡ್ ಇನ್ನೊಬ್ರು ಸೀತಮ್ಮ ಅವರು. ಎಸ್, ಓಹೋ, ಕಂಗ್ರ್ಯಾಚುಲೇಷನ್ಸ್. ಜೋರಾದ ಚಪ್ಪಾಳೆ ಬರಲಿ. ಖುಷಿ ಆಯ್ತಾ ಮೇಡಮ್? ಆ್ಯಕ್ಚುಲಿ ನಾನು ಎಕ್ಸ್ಪೆಕ್ಟೇ ಮಾಡಲಿಲ್ಲ. ನಾನಂತಾರೆ ಸತ್ಯ ಹೇಳೋದಾದರೆ ನನಗೆ ಅವರದ್ದೊಂದು ಸ್ವಲ್ಪ ಹೆದರಿಕಿತ್ತು, ಏನು ಕಮೆಂಟ್ಸ್ ಮಾಡ್ತಾರೆ ಅಂತ ಹೇಳ್ಕೊಂಡು. ಹಾಗೆ ಒಂದು ದೇವರೇ ಸರಿಯಾಗಿ ಆದರೆ ಸಾಕು ಅಂತ ಹೇಳಿ ಮಾಡಿದ್ದೇನೆ. ಏನು ದೇವರ ದಯದಿಂದ ಬಂತು ಅಂತ ಹೇಳ್ತೇನೆ. ಮತ್ತು ನಾನು ಇದಕ್ಕೆ ಥ್ಯಾಂಕ್ಸ್ ಹೇಳಲಿಕ್ಕೆ ಬಯಸ್ತೇನೆ. ಇದಕ್ಕೆ ನನ್ನ ಕೊಲೀಗ್ ಇದನ್ನು ಕಳಿಸಿದ್ದು ನನಗೆ, ಅವರು ಆಗ್ನೆಸ್ ಕಾಲೇಜಿನ ಸಾರಮ್ಮ ಅಂತೇಳಿ, ಅವರಿಗೂ ನಾನೊಂದು ಥ್ಯಾಂಕ್ಸ್ ಹೇಳಲಿಕ್ಕೆ ಬಯಸ್ತೇನೆ. ಮತ್ತು ನನ್ನ ಮನೆಯವರಲ್ಲಿ ಎಲ್ಲರಿಗೂ, ಅದರಲ್ಲಿ ಸ್ಪೆಷಲಿ ನನ್ನ ಸೊಸೆಗೆ ನಾನು ತುಂಬ ಹೇಳಲಿಕ್ಕೆ ಬಯಸ್ತೇನೆ. ಅಂದರೆ ಪ್ರತಿ ಸ್ಟೇಜಲ್ಲಿ ಸಹ ಅವಳು ನಮಗೆ ಇದು ಮಾಡಿದ್ದಾಳೆ. ಇವತ್ತು ಊಟ ಆಗಲಿಲ್ಲ ಅಂತ ಹೇಳುವಾಗ ಅವಳು ಪಾಪ ಎಂಥದ್ದು ಅಲ್ಲಿಂದಲೂ ತರಿಸಿ ಅತ್ತೆ ನೀವು ಊಟ ಮಾಡಿ ಚಂದಕ್ಕೆ ಮಾಡಿ ಅಂತ ಹೇಳಿದ್ಲು. ಮತ್ತು ನನ್ನ ಫ್ರೆಂಡ್ಸ್ ಎಲ್ಲರೂ ಅದೇ ನಾನು ಮಾಡಿದ್ದಾರೆ. ರೇಷ್ಮಾ, ನಾನು ನಿಜವಾಗಿ ಎಂತ ಗ್ರಹಿಸಲಿಲ್ಲ. ಎಲ್ಲ ದಿಗ್ಗಜರು ಇದ್ದಾರೆ ನಮ್ಮೊಟ್ಟು ಇಲ್ಲಿ, ಗ್ರಹಿಸಲಿಲ್ಲ. ಆ್ಯಕ್ಚುಲಿ ನನಗೆ ತುಂಬ ಸಂತೋಷ ಆಗಿದೆ. ಸೂಪರ್. ಸಂತೋಷ ನಿಮ್ಮ ಮಾತಲ್ಲಿ ಗೊತ್ತಾಗ್ತಾ ಇದೆ ಮೇಡಮ್. ಮೇಡಮ್, ತಾವು ಏನಾದರೂ ಹೇಳಿಕ್ಕೆ ಇಷ್ಟಪಡ್ತೀರಾ? ಓಕೆ, ಖುಷಿ ಅಲ್ವಾ? ಸೊ ಎನಿವೇ, ಕಂಗ್ರ್ಯಾಚುಲೇಷನ್ಸ್ ಇಬ್ಬರಿಗೂ ಕೂಡ. ಹಾಗೆಯೇ ಎಲ್ಲ ಪಾರ್ಟಿಸಿಪೆಂಟ್ಸ್ನವರಿಗೂ ಕೂಡ ತುಂಬಾ ಥ್ಯಾಂಕ್ ಯು. ಮುಂದಿನ ದಿವಸಗಳಲ್ಲಿ ನಮ್ಮ ಟಿವಿಯ ಜೊತೆ ಇರುವಂತಹ ಆ ಅನುಬಂಧ ಇನ್ನಷ್ಟು ಯಾವಾಗಲೂ ಇರಲಿ ಅಂತ ಹೇಳ್ತಾ ಧನ್ಯವಾದಗಳು ಎಲ್ಲರಿಗೂ ಕೂಡ. ಥ್ಯಾಂಕ್ ಯು ಸರ್.
ಎಲ್ಲರೂ ಚೆನ್ನಾಗಿ ಮಾಡಿದರು. ನನಗೂ ಬರ್ಬೋದು ಅಂತ ಅಂದ್ಕೊಂಡಿದ್ದೆ, ನನ್ನ ಗೆಳತಿಯರಿಗೂ ಸಿಗ್ಬೋದು ಅಂದ್ಕೊಂಡಿದ್ದೆ. ನನ್ನ ಇನ್ನೂ ಬರುವ ಗೆಳತಿಗೆ ಸಿಕ್ತು, ಬೇಜಾರಿಲ್ಲ. ಆದರೆ ಒಂಥರ ಇನ್ನೋವೇಟಿವ್ ಆಗಿ ಮಾಡಿರೋದಕ್ಕೆ ನಮಗೆ ಸಿಗುತ್ತಾ ಅನ್ನೋ ಒಂಥರ ಕುತೂಹಲ ಇತ್ತು. ಆದರೆ ಕುತೂಹಲಕ್ಕೆ ಖುಷಿಯಾಯಿತು, ಖುಷಿಯಾಗಿಲ್ಲ ಅಂತಲ್ಲ. ಆದರೆ ಬಂದಿದ್ದರೆ ಇನ್ನೂ ಖುಷಿ ಇರ್ತಿತ್ತು. ಅಂದರೆ ನಾನು ಬೆಂಗಳೂರಿಂದ ಬಂದಿದ್ದೆ, ಹೋಗುವಾಗ ಇನ್ನೂ ಖುಷಿಯಿಂದ ಹೋಗ್ತಿದ್ದೆ. ನನಗೆ ಫಸ್ಟ್ ಟೈಮ್ ಇಂಥ ಒಂದು ಶೋಯಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೇನೆ ಅಂತ ತುಂಬ ಖುಷಿ ಇದೆ. ಇನ್ನೂ ಸ್ವಲ್ಪ ಒಂದು ಸ್ವಲ್ಪ ಜಾಸ್ತಿ ಒಳ್ಳೆ ರೀತಿ ಐಟಮ್ ಮಾಡ್ಬೋದಿತ್ತೆ ಅಂತ ಅನಿಸಿದೆ. ಫಸ್ಟ್ ಟೈಮ್ ಹೀಗೆ ನಾನೊಂದು ಕುಕ್ಕಿಂಗ್ ಕಾಂಪಿಟೇಷನಿಗೆ ಹೋಗೋದಂದರೆ ಫಸ್ಟ್ ಟೈಮ್. ಹಾಗೇನು ತುಂಬ ಟೆನ್ಷನ್ ಇತ್ತು, ಆಗ್ತದಾ ಇಲ್ವಾ ಅಂತ 20 ಮಿನಿಟ್ಸ್ಗೆ. ಆದರೂ ಏನು ಆಯಿತು, ನಾನೀಗ ಫೈನಲ್ಗೆ ಸಿಲೆಕ್ಟ್ ಆಗಿದ್ದೇನೆ. ವೀಕ್ಷಕರೇ, ನೋಡಿದ್ರಲ್ವಾ ಇವತ್ತಿನ ನಮ್ಮ ಸಂಚಿಕೆಯಲ್ಲಿ ಅವಲಕ್ಕಿಯಲ್ಲಿ ಅದ್ಭುತವೋ ಅದ್ಭುತ ಎಂಬಂತೆ ಹಲವಾರು ಖಾದ್ಯಗಳು ಬಂದು. ಸೊ ಇದಾಗಿತ್ತು ನಮ್ಮ ಇವತ್ತಿನ ಸಂಚಿಕೆ. ಆ್ಯಂಡ್ ವಿ ಲವ್ ಟು ಥ್ಯಾಂಕ್ ಆರ್ ಸ್ಪಾನ್ಸರ್ಸ್, ನಮ್ಮ ಪ್ರಾಯೋಜಕರಿಗೆ, ಮುಖ್ಯವಾಗಿ ಸಂತೋಷ್ ರೈಸ್ ಮಿಲ್ಸ್ ಭದ್ರಾವತಿ ಇವರ ಡಬಲ್ ಸ್ಟಾರ್ ಅವಲಕ್ಕಿ ನಮ್ಮ ಮುಖ್ಯ ಪ್ರಾಯೋಜಕರು. ಜೊತೆಗೆ ಪವರ್ಡ್ ಬೈ ಟೆಕ್ನಿಕಾ ಹೋಮ್ ಅಪ್ಲಯನ್ಸಸ್, ಜೊತೆಗೆ ಕೋ ಸ್ಪಾನ್ಸರ್ಸ್ ಆದಂತಹ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಲಲಿತಾ ಜುವೆಲ್ಲರ್ಸ್ ಮತ್ತು ಸಾಯಿ ಓಷನ್ ಮಾರ್ಟ್, ಜೊತೆಗೆ ವೆನ್ಯೂ ಪಾರ್ಟ್ನರ್ ಇಷ್ಟು ಸುಂದರವಾದಂತಹ ಸ್ಥಳಾವಕಾಶ ಕೊಟ್ಟಿದ್ದಾರೆ, ದಟ್ ಈಸ್ IDS ಮಾಸ್ಟರ್ ಕ್ಲಾಸ್ ಮತ್ತು ಫಾರ್ಮ್ ಬುಟಿಕ್, ಜೊತೆಗೆ ಕಾಸ್ಟ್ಯೂಮ್ ಕರ್ಟಸಿ ಬೈ ಮಂತ್ರ XC ಫ್ಯಾಷನ್ ವಿಲ್ಲಾ. ಎಲ್ಲ ಸ್ಪಾನ್ಸರ್ಸಿಗೂ ಥ್ಯಾಂಕ್ಸ್ ಅಂತ ಹೇಳ್ತಾ, ಮುಂದಿನ ಸಂಚಿಕೆಯಲ್ಲಿ ಮುಂದಿನ ಇದೇ ಒಂದು ಸುತ್ತಲ್ಲಿ ಎಪಿಸೋಡಲ್ಲಿ ಮತ್ತಷ್ಟು ಕಂಟೆಸ್ಟೆಂಟ್ಗಳ ಜೊತೆ ಅವಲಕ್ಕಿಯ ಅದ್ಭುತದ ಈ ಅಡುಗೆ ಕೋಣೆಯಲ್ಲಿ ಸಿಗೋಣ ಅಂತ ಹೇಳ್ತಾ, ದಿಸ್ ಇಸ್ VJ ಡಿಕ್ಸನ್. ಅಲ್ಲಿ ತನಕ ನಗ್ತಾ ಇರಿ, ನೋಡ್ತಾ ಇರಿ ನಿಮ್ಮ ನೆಚ್ಚಿನ ನಮ್ಮ ಟಿವಿ. ಟೇಕ್ ಕೇರ್, ಬಾಯ್. ಈ ಕಾರ್ಯಕ್ರಮದ ಮಹಾಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಭದ್ರಾವತಿ ಅವರ ಡಬಲ್ ಸ್ಟಾರ್ ಅವಲಕ್ಕಿ, ಪವರ್ಡ್ ಬೈ ಟೆಕ್ನಿಕಾ ಹೋಮ್ ಅಪ್ಲಯನ್ಸಸ್. ಸಹ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಲಲಿತಾ ಜುವೆಲ್ಲರಿ, ಸಾಯಿ ಓಷಿಯನ್ ಮಾರ್ಟ್, ನರನ್ಸ್ ಅವರ್ ಡೈಲಿ ಬ್ರೆಡ್, ಅವರ್ ಡೈಲಿ ಫುಡ್. ವೆನ್ಯೂ ಪಾರ್ಟ್ನರ್ IDS ಮ್ಯಾಂಗ್ಳೂರ್ ಮಾಸ್ಟರ್ ಕ್ಲಾಸ್, ಫಾರ್ಮ್ ಬ್ಯೂಟಿ, ಕಾಸ್ಟ್ಯೂಮ್ ಕರ್ಟಸಿ ಮಂತ್ರ IXC ಫ್ಯಾಷನ್.